ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಲ ರಿಜಿಸ್ಟರ್ಡ್ ತನ್ನ 56ನೇ ವಾರ್ಷಿಕೋತ್ಸವದ ಸಭಾ ಕಾರ್ಯಕ್ರಮದ ಸಂಭ್ರಮದಲ್ಲಿದೆ. ಈಗಾಗಲೇ ಯಕ್ಷಗಾನ ಯುವಕ ಮಂಡಲದ ಭರತನಾಟ್ಯ ತರಬೇತಿ ಕೇಂದ್ರದ ಮಕ್ಕಳು ಜಿಲ್ಲಾ ಪ್ರಶಸ್ತಿ, ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ನೃತ್ಯ ಸೌರಭ ರಿಜಿಸ್ಟರ್ಡ್ ವಿದ್ವಾನ್ ಪ್ರಮೋದ್ ಉಳ್ಳಾಲ್ ಇವರ ನಿರ್ದೇಶನ ಮತ್ತು ಇವರ ಈ ಕೇಂದ್ರದ ಮಕ್ಕಳಿಂದ ತ್ರಿಮಾತಾ ರಂಜಿನಿ ಭರತನಾಟ್ಯ ಮತ್ತು ಜಾನಪದ ನೃತ್ಯ ವೈವಿಧ್ಯವನ್ನು ನೋಡಿದಿರಿ. ಎಲ್ಲರೂ ಅವರಿಗೊಂದು ಅಭಿನಂದನೆಯ ಚಪ್ಪಾಳೆಯನ್ನು ಸಲ್ಲಿಸಿ ಇದೀಗ ವೇದಿಕೆಯಲ್ಲಿ 56ನೇ ವರ್ಷದ ವಾರ್ಷಿಕೋತ್ಸವದ ಸಭಾ ಕಾರ್ಯಕ್ರಮಕ್ಕೆ ನಾವು ಸಜ್ಜಾಗ್ತಾ ಇದ್ದೇವೆ. ಎಲ್ಲ ಪರಿಸರದ ಬಂಧುಗಳು, ನಮ್ಮ ಆತ್ಮೀಯ ಬಂಧುಗಳು ಎಲ್ಲರೂ ವೇದಿಕೆಯ ಮುಂಭಾಗದಲ್ಲಿ ತಮಗಾಗಿ ಮೀಸಲಿರಿಸಿದ ಆಸನವನ್ನು ಸ್ವೀಕರಿಸಿ ಈ ಒಂದು ಯಕ್ಷಗಾನ ಸಂಘದ 56ನೇ ವಾರ್ಷಿಕೋತ್ಸವವನ್ನು ಯಶಸ್ವಿಯಾಗಿ ನಮ್ಮೊಂದಿಗೆ ಸಹಕರಿಸಬೇಕಾಗಿ ವಿನಂತಿ. ಸಭಾ ಕಾರ್ಯಕ್ರಮದ ನಂತರ ಯಕ್ಷಗಾನ ಯುವಕ ಮಂಡಲದ ಯಕ್ಷಗಾನ ತರಬೇತಿ ಕೇಂದ್ರದ ಮಕ್ಕಳಿಂದ ಯಕ್ಷಗಾನ ಕಲಾವಿದ ರಕ್ಷಿತ್ ಶೆಟ್ಟಿ ಪಡ್ರೆ ಇವರ ನಿರ್ದೇಶನದಲ್ಲಿ ಮೋಕ್ಷತ್ರಯ ಎನ್ನುವಂತಹ ಯಕ್ಷಗಾನ ಬಯಲಾಟ ಈ ವೇದಿಕೆಯಲ್ಲಿ ಮುಂದುವರಿಯಲಿದೆ. ಇಂದಿನ ಸಭಾ ಕಾರ್ಯಕ್ರಮದಲ್ಲಿ ದೀಪ ಪ್ರಜ್ವಲನೆಗೈಯಲು ನಮ್ಮೊಂದಿಗಿದ್ದಾರೆ ನಮ್ಮ ಕಿನ್ಯ ಬೆಳರಂಗಿ ಭಂಡಾರ ಮನೆಯ ಶ್ರೀ ಮಲರಾಯ ದೈವದ ಪಾತ್ರಿಗಳು ಶ್ರೀಯುತ ಮಹಿಂದ ಪೂಜಾರಿಯವರು. ಹಾಗೆಯೇ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಲಿದ್ದಾರೆ ಕೊಂಡೆಯೂರು ಶ್ರೀ ಅನಂತ ಪದ್ಮನಾಭ ದೇವಸ್ಥಾನದ ಆಡಳಿತ ಮುಕ್ತೇಸರರು ಶ್ರೀ ಐತಪ್ಪ ಶೆಟ್ಟಿ ದೇವಂದ ಪಡಪು. ಮುಖ್ಯ ಅತಿಥಿಗಳಾಗಿ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಹಿಂದೂ ಜನಜಾಗೃತಿ ಸಮಿತಿಯ ಸದಸ್ಯರು ಶ್ರೀಮತಿ ಜೀವನ್ಲತಾ, ಶಾರದಾ ವಿದ್ಯಾನಿಕೇತನ ಪಬ್ಲಿಕ್ ಸ್ಕೂಲ್ ಇದರ ಪ್ರಾಂಶುಪಾಲರು ಶ್ರೀಮತಿ ಸುಷ್ಮಾ ದಿನಕರ್, ಶ್ರೀ ಕ್ಷೇತ್ರ ಕೊಂಡಾಣದ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರು ಶ್ರೀಯುತ ವಿಶ್ವನಾಥ್ ಕುಲಾಲ್ ನಡಾರ್, ಹಾಗೆ BJP ಮಂಗಳೂರು ಮಂಡಲದ ಉಪಾಧ್ಯಕ್ಷರು ಶೈಲೇಶ್ ಶೆಟ್ಟಿ ದೇವಿಪುರ ಇವರ ಉಪಸ್ಥಿತಿಯಲ್ಲಿ ಸಭಾ ಕಾರ್ಯಕ್ರಮ ಇದೀಗ ಆರಂಭಗೊಳ್ಳಲಿದೆ. ಸಭಾ ಕಾರ್ಯಕ್ರಮದಲ್ಲಿ ಗೌರವ ಉಪಸ್ಥಿತಿಯಾಗಿ ನಮ್ಮ ಯಕ್ಷಗಾನ ಯುವಕ ಮಂಡಲದ ಗೌರವಾಧ್ಯಕ್ಷರು ಶ್ರೀಯುತ ರಾಮಯ್ಯ ಕಿಲ್ಲೆ ಮತ್ತು ಅಧ್ಯಕ್ಷರು ಶ್ರೀಯುತ ಮೋಹನ್ ದಾಸ್ ಸರ್ ಇವರು ಉಪಸ್ಥಿತರಲ್ಲಿದ್ದಾರೆ. ಇದೀಗ ಈ ಸಭಾ ಕಾರ್ಯಕ್ರಮದ ಅತಿಥಿ ಗಣ್ಯರನ್ನು, ಅಧ್ಯಕ್ಷರನ್ನು ಹಾಗೆ ಎಲ್ಲ ಪ್ರಮುಖರನ್ನು ವೇದಿಕೆಗೆ ಬರಮಾಡಿಕೊಳ್ಳುವಂತಹ ಸಂದರ್ಭ. ಎಲ್ಲರನ್ನು ನಮ್ಮ ಸಂಘದ ಅಧ್ಯಕ್ಷರು, ಗೌರವಾಧ್ಯಕ್ಷರು, ಪ್ರಮುಖರು, ಸಂಚಾಲಕರು ವೇದಿಕೆಗೆ ಕರೆದುಕೊಂಡು ಬರಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಇವರನ್ನು ವೇದಿಕೆಗೆ ಅತ್ಯಂತ ಗೌರವದಿಂದ ಆಹ್ವಾನಿಸ್ತಾ ಇದ್ದೇವೆ. ಎಲ್ಲರೂ ಚಪ್ಪಾಳೆಯೊಂದಿಗೆ ಈ ನಮ್ಮ 56ನೇ ವಾರ್ಷಿಕೋತ್ಸವದ ಸಭಾ ಕಾರ್ಯಕ್ರಮದ ಅತಿಥಿ ಗಣ್ಯರನ್ನು ಬರಮಾಡಿಕೊಳ್ಳಬೇಕಾಗಿ ಕೇಳಿಕೊಳ್ತಾ ಇದೀಗ 56ನೇ ವಾರ್ಷಿಕೋತ್ಸವದ ಸಭಾ ಕಾರ್ಯಕ್ರಮ ಸಂಪನ್ನಗೊಂಡಂತಹ ಪರಿಸರ ಈ ಒಂದು ಸೊಗಸಿನ ಸಂಜೆಯಲ್ಲಿ, ಸೊಗಸಿನ ರಾತ್ರಿಯಲ್ಲಿ, ವಿದ್ಯುತ್ ದೀಪದ ಈ ಬೆಳಕಿನ ಕಾಂತಿಯಲ್ಲಿ 56ನೇ ವಾರ್ಷಿಕೋತ್ಸವದ ಸಂಭ್ರಮವನ್ನು ನಾವು ಆಚರಿಸ್ತಾ ಇದ್ದೇವೆ. ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಲ ಈ ಒಂದು ಪರಿಸರದಲ್ಲಿ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಒಂದು ಕೇಂದ್ರವಾಗಿ ಇದೀಗ 56ನೇ ವಾರ್ಷಿಕ ಉತ್ಸವವನ್ನು ಆಚರಿಸ್ತಾ ಇದೆ. ಸಭಾ ಸಂಪ್ರದಾಯದಂತೆ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮವನ್ನು ಆರಂಭಿಸುವವರಿದ್ದೇವೆ. ಯಕ್ಷಗಾನ ಸಂಘವಾದುದರಿಂದ ಯಕ್ಷಗಾನ ಶೈಲಿಯಲ್ಲಿ ಪ್ರಾರ್ಥನೆಯನ್ನು ನಡೆಸಿಕೊಡಲಿಕ್ಕಿದ್ದಾರೆ ನಮ್ಮ ಸಂಘದ ಸದಸ್ಯರು ಶ್ರೀಯುತ ರತ್ನಾಕರ ಆಳ್ವ, ಹರಿಶ್ಚಂದ್ರ ನಾಯ್ಗ ಮಾಡೂರು, ಕೇಶವ ಆಚಾರ್ಯ ಕಿನ್ಯ ಇವರಿಂದ ಯಕ್ಷಗಾನ ಶೈಲಿಯಲ್ಲಿ ಪ್ರಾರ್ಥನೆ. ಶ್ರೀ ಗುರುಗಣಾಧಿಪತಿಭ್ಯೋ ನಮಃ. ಶ್ರೀ ದುರ್ಗಾಯ ನಮಃ. ಮೂಷಿಕ ವಾಹನ ಮೋದಕ ಹಸ್ತ
ಪ್ರಭುವೇ ಪಾದವನ್ನೇ ವಂದನೆಗಳು. ರತ್ನಾಕರ ಆಳ್ವ ಹರಿಶ್ಚಂದ್ರನಾಗ ಮಾಡೂರು ಕೇಶವಾಚಾರ್ಯ ಕಿನ್ಯ ಆದಿವಂದಿತ ಆದಿಪೂಜಿತ ಮಹಾಗಣಪತಿಯನ್ನು ಸ್ತುತಿಸಿಕೊಂಡು ಯಕ್ಷಗಾನ ಶೈಲಿಯಲ್ಲಿ ಕಾರ್ಯಕ್ರಮವನ್ನು ಆರಂಭಿಸಿದ್ದೇವೆ. ಹಾಗೆ ನಮ್ಮ ಕ್ಷೇತ್ರದ ಆರಾಧ್ಯ ಮಾತೆ ತಲಪಾಡಿಯಲ್ಲಿ ನೆಲೆ ನಿಂತಿರುವಂತಹ ಶ್ರೀ ದುರ್ಗಾ ಪರಮೇಶ್ವರಿ ತಾಯಿಗೆ ನಮಿಸಿಕೊಂಡು ಪರಿಸರದ ಎಲ್ಲ ದೈವ ದೇವರುಗಳಿಗೆ ನಮಿಸಿಕೊಂಡು ಕಾರ್ಯಕ್ರಮವು ಯಶಸ್ವಿಯಾಗಿ ನಡೆಯಲಿ. ಕಿನ್ಯ ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಲ ನಿರಂತರವಾಗಿ ಅಭಿವೃದ್ಧಿಯ ಪಥದಲ್ಲಿ ಮುಂದುವರಿಯಲಿ ಎನ್ನುವಂತಹ ಹಾರೈಕೆಯೊಂದಿಗೆ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಸಭಾ ಕಾರ್ಯಕ್ರಮ ಸಂಪ್ರದಾಯದಂತೆ ಬಂದ ಅತಿಥಿಗಳನ್ನು ಸ್ವಾಗತಿಸುವುದು ನಮ್ಮ ಧರ್ಮ. ಇದೀಗ ಸ್ವಾಗತಕ್ಕಾಗಿ ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಲ ರಿಜಿಸ್ಟರ್ಡ್ ದುರ್ಗಾಪುರ ಕಿನ್ಯ, ಇದರ ಸಂಚಾಲಕರು ಶ್ರೀಯುತ ಬಾಬು ಶಾಸ್ತ ಕಿನ್ಯ. ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಲ ರಿಜಿಸ್ಟರ್ಡ್ ದುರ್ಗಾಪುರ ಕಿನ್ಯ ಇನ್ನಿತ ಸಭೆಲೇಸನ್ನು ಎದುಕನ್ನ ನಮ್ಮ ಕರ್ತವ್ಯ. ಈ 55ನೇ ವರ್ಷದ ವಾರ್ಷಿಕ ಸಮಾರಂಭಡು ಎಣಿತ ಈ ಸಭೆಲೇಸಿಡು ನಮ್ಮ ಎಣಿತ ದೀಪ ಪ್ರಜ್ವಲನ ಮಲ್ಪರೆ ಉಳ್ಳೇರು. ನಮ್ಮ ಧರ್ಮದ ಇವಲ್ನ ಮಲ್ರಾಯ ಪಾತ್ರಿ ಶ್ರೀ ಮೈಂದಪ್ಪ ಪೂಜಾರಿ ಮಿತ್ತಾಡ ಮೇರೆ ಎಣಿತ ನಮ್ಮ ದೀಪ ಪ್ರಜ್ವಲನ ಮಲ್ಪರೆ ಉಳ್ಳೇರು. ಮೇರೇನು ನಮ್ಮ ಸಂಘದ ಪರವಾದ ನಮ್ಮ ಮಾತೆರ್ನಲ ಪರವಾದ ಆರ್ಥಿಕವಾದ ಸ್ವಾಗತ ಮಲ್ತು. ಶ್ರೀಯುತ ಮೈಂದಪ್ಪ ಪೂಜಾರಿ ಇವರಿಗೆ ನಮ್ಮ ಸಂಘದ ಶ್ರೀ ರಾಮಚಂದ್ರ ಇವರು ಬಂದು ಫಲ ತಾಂಬೂಲದೊಂದಿಗೆ ಅವರನ್ನು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ತಾಂಬೂಲವನ್ನು ನೀಡಿ ಶಾಲವನ್ನು ಹೊದಿಸಿ ಸ್ಮರಣಿಕೆಯೊಂದಿಗೆ ಅವರಿಗೆ ಗೌರವವನ್ನು ಅರ್ಪಿಸುತ್ತಾ ಅವರನ್ನು ಈ ಸಭಾ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ನಮ್ಮ ಸನಿಹದ ಕಿನ್ಯ ಭಂಡಾರ ಮನೆಯ ಶ್ರೀ ಮಲರಾಯ ದೈವದ ಪಾತ್ರಿಯಾಗಿ ಎಲ್ಲರಿಗೂ ಅಚ್ಚುಮೆಚ್ಚಿನವರಾಗಿ ನಮಗೆ ಪ್ರೀತಿಯವರಾಗಿರುವಂತಹ ಶ್ರೀಯುತ ಮೈಂದಪ್ಪ ಪೂಜಾರಿಯವರು, ಅವರಿಗೆ ಸ್ವಾಗತ ವಂದನೆಗಳು. ಶ್ರೀಯುತ ರಾಮಚಂದ್ರ. ಇನ್ನಿತ ಸಭೆಲೇಸಿದ ಅಧ್ಯಕ್ಷನ ವಯಸ್ಸಿನ ಚಿತ್ತನ ಶ್ರೀಯುತ ನಮ್ಮರೇ, ನಮ್ಮ ಆತ್ಮೀಯ ಮಿತ್ರರು, ನಮ್ಮ ನೆರೆಗರಿತ ಶ್ರೀ ಐತಪ್ಪ ಶೆಟ್ರು ದೇವಂದ ಪಡುಪು ಮೇರೆ ಎಣಿತ ಅಧ್ಯಕ್ಷದ ಸ್ಥಾನ ವಹಿಸಿದರು. ಮೇರೆ ಆಡಳಿತ ಮುಕ್ತೇಶ್ವರಾದ ಶ್ರೀಯುತ ಅನಂತ ಪದ್ಮನಾಭ ದೇವಸ್ಥಾನ ಕೊಂಡವರು ಧಾರ್ಮಿಕ ಕ್ಷೇತ್ರಡು ಅವಿಯತ್ತು ಸೇವೆ ಮಲ್ತಿನಾರು. ಮುರಾಣಿ ದೇವಂದ ಪಡುಪು ಮಹಾವಿಷ್ಣು ದೇವಸ್ಥಾನಡು ಅಯ್ಯಪ್ಪ ಸ್ವಾಮಿನ ದೀಪೋತ್ಸವನ ಬಾರಿ ಪೊರ್ಲುಡು ಬಾರಿ ವಿಜೃಂಭಣೆಡು ಮಲ್ತಿನ ಚಿತ್ತನ ಒಂದು ವ್ಯಕ್ತಿ. ಅವಿಯತ್ತು ಸಮಾಜ ಸೇವೆ ಮಲ್ತದ್ದು, ಅವಿಯತ್ತು ದೇವಸ್ಥಾನದ ಜೀರ್ಣೋದ್ಧಾರ ಕೆಲಸಡು ತೊಡಗಿಸಿನಾರು. ಬೇರೆ ಇನ್ನಿತ ನಮ್ಮ ಈ ಸಭೆಲೇಸಿದ ಅಧ್ಯಕ್ಷನ ವಹಿಸಿದರು. ನಮ್ಮ ಮಾತೆರ್ನ ಪರವಾದ ಸಂಘದ ಪರವಾದ ಮಾತೆರ್ನ ಪರವಾದ ನಾನು ಬೇರೆ ಸ್ವಾಗತ ಮತ್ತೊಂದು. ನಮ್ಮ ಸಂಘದ ಉಪಾಧ್ಯಕ್ಷರು ಶ್ರೀಯುತ ಕಾಂತಪ್ಪ ಇವರು ಬಂದು ನಮ್ಮ ಸಭಾಧ್ಯಕ್ಷತೆಯನ್ನು ವಹಿಸಿಕೊಂಡಂತಹ ಶ್ರೀ ಐತಪ್ಪ ಶೆಟ್ಟಿ ದೇವಂದ ಪಡುಪು ಇವರಿಗೆ ಸ್ವಾಗತದ ಗೌರವ ಫಲತಾಂಬೂಲ ನೀಡಿ ಅವರನ್ನು ಶಾಲು ಹೊದಿಸಿ ಸ್ಮರಣಿಕೆಯೊಂದಿಗೆ ಶ್ರೀಯುತ ಕಾಂತಪ್ಪ ಇವರು ಸ್ವಾಗತಿಸ್ತಾ ಇದ್ದಾರೆ. ಶ್ರೀಯುತ ಐತಪ್ಪ ಶೆಟ್ಟಿ ದೇವಂದ ಪಡುಪು ನೆತ್ತಿಲ ಪರಿಸರದಲ್ಲಿ ಧಾರ್ಮಿಕ ಸಾಮಾಜಿಕ ಕ್ಷೇತ್ರದಲ್ಲಿ ಎತ್ತಿದ ಕೈಯಾಗಿ ಎಲ್ಲರಿಗೂ ಪ್ರೀತಿಯವರು, ಅವರನ್ನು ಅತ್ಯಂತ ಪ್ರೀತಿಯಿಂದ ಸಭೆಗೆ ಸ್ವಾಗತಿಸ್ತಾ ಇದ್ದೇವೆ. ವಂದನೆಗಳು ಶ್ರೀಯುತ ಕಾಂತಪ್ಪ. ಇನ್ನಿತ ಸಭೆಲೇಸಿದ ಮುಖ್ಯ ಅತಿಥಿಯಾದ ನಮ್ಮಾರೆ, ನಮ್ಮ ಕೈತಲ್ಲ ನಮ್ಮ ಈ ಕ್ಷೇತ್ರಡು ತಲಪಾಡಿ ಕ್ಷೇತ್ರಡು ಶಾರದಾ ವಿದ್ಯಾನಿಕೇತನ ಪಬ್ಲಿಕ್ ಸ್ಕೂಲು ನೆತ್ತ ಪ್ರಿನ್ಸಿಪಲರಾದ ಶ್ರೀಮತಿ ಸುಷ್ಮಾ ದಿನಾಕರ್ ಮೇರೆ ಇನ್ನಿತ ಈ ಸಭೆಲೇಸಿಡು ನಂಗೆ ಮುಖ್ಯ ಅತಿಥಿಯಾದ ಉಳ್ಳೇರು. ನಂಗೆ ಮಾತೆರೆಗಳು ಬೋಡೇನಾರು ಅವತ್ತಂದೆ ಶಾರದಾ ವಿದ್ಯಾ ಸಂಸ್ಥೆಡು ಒಂಜಿ ಪ್ರಿನ್ಸಿಪಲರಾದ ತನ್ನ ಸೇವೆನ ಮಲ್ತದು ಇನ್ನಿತಾತ ದಿನೊಟ್ಟು ನಮ್ಮ ಈ ಸಭೆಲೇಸಿಡು ಉಳ್ಳೇರು. ಬೇರೆನ ನಮ್ಮ ಸಂಘದ ಪರವಾದ ಮಾತೆರ್ನ ಪರವಾದ ಯಾನ ಮೇರೆನ ಸ್ವಾಗತ ಮಲ್ತು.
ನಮ್ಮ ಸಂಘದ ಮಹಿಳಾ ವಿಭಾಗದ ಅಧ್ಯಕ್ಷೆ ಶ್ರೀಮತಿ ಸರೋಜಾ ನಾಗೇಶ್ ಆಚಾರ್ಯ ಇವರು ಬಂದು ನಮ್ಮ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಶ್ರೀಮತಿ ಸುಷ್ಮಾ ದಿನಕರ್ ಇವರನ್ನು ಫಲತಾಂಬೂಲ ಶಾಲು ಹೊದಿಸಿ ಸ್ಮರಣಿಕೆ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಸನಿಹದ ವಿದ್ಯಾ ದೇಗುಲವಾಗಿ ಬೆಳಗುತ್ತಿರುವಂತಹ ಶ್ರೀ ಶಾರದಾ ವಿದ್ಯಾನಿಕೇತನ ಪಬ್ಲಿಕ್ ಸ್ಕೂಲ್ ಇದರ ಪ್ರಾಂಶುಪಾಲರಾಗಿ ಇವತ್ತು ನಮ್ಮೊಂದಿಗಿದ್ದಾರೆ. ಅವರಿಗೆ ಅತ್ಯಂತ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ವಂದನೆಗಳು ಶ್ರೀಮತಿ ಸರೋಜಾ ನಾಗೇಶ್ ಆಚಾರ್ಯ. ಇನ್ನಿತ ಸಭೆಲೇಸಿದ ನನವರಿ ಮುಖ್ಯ ಅತಿಥಿಯಾದ ನಮ್ಮ ಕೈತಲ್ಲ ನಮ್ಮ ಪರಿಸರಡು ಇಪ್ಪುನಂಚಿತ್ತಿನ ಶ್ರೀಯುತ ವಿಶ್ವನಾಥ್ ಕುಲಾಲ್ ನಡರ್ ಶ್ರೀ ಕ್ಷೇತ್ರ ಕೊಂಡಾನ ಅಂದತ್ತ ವ್ಯವಸ್ಥಾಪನಾ ಸಮಿತಿದ ಸದಸ್ಯರ್ಲಂದು ಅವತ್ತಂದೆ ಹೋಯ್ತೋ ವರ್ಷಗೂ ನಮ್ಮ ಈ ಸಂಸ್ಥೆಡೆ ಸೇವೆ ಮಲ್ತಿನಾರು ಯಕ್ಷಗಾನ ಸೇವೆದ ಒಂಜಿ ಸೇವೆಯನ್ನು ಮಲ್ತಿನಾರ್ಲಂದು ನಂಗೆ ಮಾತ್ರೆಗಳ ಚಿರಪರಿಚಿತರಾದ ಸಮಾಜಡು ಎಡ್ಡೆ ಕೆಲಸ ಮಲ್ಪಂಚಿತನ ವ್ಯಕ್ತಿ ಇನ್ನಿತ ಆತಿದ್ದು ನಮ್ಮ ಈ ಸಭೆಯಲ್ಲಿ ಸುಡುಲೇರು ನಮ್ಮ ಮಾತಿನ ಪರವಾದ ಯಾರೇನು ನಾನು ಸ್ವಾಗತ ಮಲ್ತು. ಶ್ರೀಯುತ ರಾಮ ಕನಕಮುಗೇರ್ ಇವರು ಬಂದು ಇಂದಿನ ನಮ್ಮ ಮುಖ್ಯ ಅತಿಥಿ ಶ್ರೀಯುತ ವಿಶ್ವನಾಥ್ ಕುಲಾಲ್ ನಡಾರ್ ಇವರನ್ನು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಆನಂದ ಇವರು ಬಂದು ನಮ್ಮ ಮುಖ್ಯ ಅತಿಥಿ ಶ್ರೀಯುತ ವಿಶ್ವನಾಥ ಕುಲಾಲ್ ನಡಾರ್ ಇವರನ್ನು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀ ಕ್ಷೇತ್ರ ಕೊಂಡಾಣ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಇತಿಹಾಸ ಪ್ರಸಿದ್ಧ ಅತ್ಯಂತ ಕಾರಣಿಕದ ಕ್ಷೇತ್ರ ಶ್ರೀ ಕ್ಷೇತ್ರ ಕೊಂಡಾಣ ಇದರ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರಾಗಿ ನಡಾರು ಶ್ರೀ ಕೊರಗಜ್ಜ ಕಟ್ಟೆ ಇದರ ಸಂಚಾಲಕರಾಗಿ ಧಾರ್ಮಿಕ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಶ್ರೀಯುತ ವಿಶ್ವನಾಥ್ ಕುಲಾಲ್ ಇವರಿಗೆ ಅತ್ಯಂತ ಪ್ರೀತಿಯ ಸ್ವಾಗತ. ವಂದನೆಗಳು ಶ್ರೀಯುತ ಆನಂದ ಕನಕಮುಗೇರ್. ಇನ್ನಿತ ಸಭೆಲೇಸಿದ ನಮ್ಮ ನನ್ನೂರಿ ಬಿನ್ನಿರಾದ ನಮ್ಮ ಕೈತಲ್ಲ ತಲಪಾಡಿ ಕ್ಷೇತ್ರದ ನಮ್ಮ ಮಿತ್ರರು ಶ್ರೀ ಶೈಲೇಶ್ ಶೆಟ್ಟಿ ದೇವಿಪುರ ಉಪಾಧ್ಯಕ್ಷರು BJP ಮಂಗಳೂರು ಮಂಡಲ ನೇತ ಸದಸ್ಯರಾದ ಏನೇ ನಮ್ಮೊಟ್ಟಿಗುಳ್ಳೇರಿ ಈ ಸಭೆಲೇಸಿದ ಮಾತಿನ ಪರವಾದ ಯಾನಾರೇನು ಸ್ವಾಗತ. ಶ್ರೀಯುತ ಶೈಲೇಶ್ ಶೆಟ್ಟಿ ದೇವಿಪುರ ಇವರಿಗೆ ಪಾರ್ಥಸಾರಥಿ ಇವರು ಬಂದು ಸ್ವಾಗತದ ಗೌರವವನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಯಕ್ಷಗಾನ ಯುವಕ ಮಂಡಲದ ಕಾರ್ಯದರ್ಶಿಗಳು ಶ್ರೀಯುತ ಪಾರ್ಥಸಾರಥಿ BJP ಮಂಗಳೂರು ಮಂಡಲದ ಉಪಾಧ್ಯಕ್ಷರಾಗಿ ಧಾರ್ಮಿಕ ಸಾಮಾಜಿಕವಾಗಿ ನಿರಂತರವಾಗಿ ಸೇವೆಗೈಯುತ್ತಿರುವಂತಹ ನಮ್ಮ ಆತ್ಮೀಯರು ಶ್ರೀಯುತ ಶೈಲೇಶ್ ಶೆಟ್ಟಿ ದೇವಿಪುರ ಇವರಿಗೆ ಅತ್ಯಂತ ಪ್ರೀತಿಯ ಸ್ವಾಗತ. ವಂದನೆಗಳು ಪಾರ್ಥಸಾರಥಿ. ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಲ ನೇತ ಹಿರಿಯರಾದ 50 ವರ್ಷ ನಮ್ಮ ಈ ಸಂಸ್ಥೆದ ಕೆಲಸ ಮಲ್ತದ ಸಂಸ್ಥೆದ ಅಧ್ಯಕ್ಷರಾದ ಏನೇ ಗೌರವ ಅಧ್ಯಕ್ಷರಾದ ನಮ್ಮೊಟ್ಟಿಗೆ ಸೇವೆ ಮಲ್ತಿನಾರು ಶ್ರೀಯುತ ರಾಮಯ್ಯ ಕಿಲ್ಲೆ ಮೇರನ್ನ ಈ ಪೊರ್ತುಡಿಯಾನು ಸ್ವಾಗತ ಮಲ್ತೊಂದುಲೆ ಮಾತಿನ ಪರವಾದ ಶ್ರೀಯುತ ರಾಮಯ್ಯ ಕಿಲ್ಲೆ ಇವರಿಗೆ ತಿಮ್ಮಪ್ಪ ಆಚಾರ್ಯ ಇವರು ಬಂದು ಸ್ವಾಗತದ ಗೌರವ ನೀಡಬೇಕಾಗಿ ವಿನಂತಿ. ನಮ್ಮವರಾಗಿ ಸಂಘದ ಸ್ಥಾಪಕ ಸದಸ್ಯರಲ್ಲಿ ಒಬ್ಬರಾಗಿ ಅಂದಿನಿಂದ ಇಂದರವರೆಗೆ ನಿರಂತರವಾಗಿ ಸಂಘದ ಎಲ್ಲ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುತ್ತಾ ಮಾರ್ಗದರ್ಶನ ನೀಡಿ ಮುಂದುವರಿಸುತ್ತಿರುವಂತಹ ಶ್ರೀಯುತ ರಾಮಯ್ಯ ಕಿಲ್ಲೆ ಅವರಿಗೆ ಅತ್ಯಂತ ಆತ್ಮೀಯ ಸ್ವಾಗತ. ವಂದನೆಗಳು ಶ್ರೀಯುತ ತಿಮ್ಮಪ್ಪ ಆಚಾರ್ಯ. ನಮ್ಮ ಸಂಘದ ಅಧ್ಯಕ್ಷರಾದ ಇನ್ನಿತಾತ ದಿನೊಟ್ಟು ಸೇವೆ ಮಲ್ತಿನಾರು ಶ್ರೀಯುತ ಮೋಹನ್ದಾಸ್ ಸರ್ ಶಾರದಾ ವಿದ್ಯಾನಿಕೇತನದ ಪ್ರಿನ್ಸಿಪಲರಾದ ನಮ್ಮ ಹಿಂದುವೆ ಪರಿಸರಡು ಇತ್ತೊಂದು ಸಂಘದ ಅಧ್ಯಕ್ಷರಾದ ಇನ್ನಿತಾತ ನಮ್ಮ ದಿನೊಟ್ಟು ಉಳ್ಳೇರು ಮೇರನ್ನ ಈ ಪೊರ್ತುಡಿಯಾನ ಸ್ವಾಗತ ಮಲ್ತು. ಶ್ರೀಯುತ ಮೋಹನ್ ದಾಸ್ ಇವರಿಗೆ ಶೈಲೇಶ್ ಆಚಾರ್ಯ ನಮ್ಮ ಸಂಘದ ಸದಸ್ಯರು ಶೈಲೇಶ್ ಆಚಾರ್ಯ ಇವರು ಬಂದು ಸ್ವಾಗತದ ಗೌರವ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ನಮ್ಮವರಾಗಿ ಈ ಪರಿಸರದಲ್ಲಿದ್ದುಕೊಂಡು ಸಂಘದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿರುವಂತಹ ಶ್ರೀಯುತ ಮೋಹನ್ ದಾಸ್ ಸರ್ ಅವರು ಹತ್ತಿರದ ಶಾರದಾ ವಿದ್ಯಾನಿಕೇತನ ಶಾಲೆಯ ಪ್ರಾಂಶುಪಾಲರಾಗಿಯೂ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅವರಿಗೆ ಅತ್ಯಂತ ಪ್ರೀತಿಯ ಸ್ವಾಗತ. ವಂದನೆಗಳು ಶೈಲೇಶ್ ಆಚಾರ್ಯ. ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಲ ನೇತ 55ನೇ ವರ್ಷದ ಈ ವಾರ್ಷಿಕ ಮಹಾಸಭೆಟ್ ನಮ್ಮ ಮಾತೆಲ್ಲ ಸೇರಿದ ಧಾರ್ಮಿಕ ಸೇವೆ ಮಲ್ತೊಂದು ಭಜನೆ ಯಕ್ಷಗಾನ ಭರತನಾಟ್ಯ ಸಾಂಸ್ಕೃತಿಕ ಕಾರ್ಯಕ್ರಮ ಮಲ್ತೊಂದು ಆಯ್ತು ಒಟ್ಟಿಗೆ ಸಭೆಯಲ್ಲಿ ಹೆಸರು ರೆಡ್ಡಿ ಹಿರಿಯ ಹಾಕ್ಲೇನು ಅಭಿನಂದನೆ ಮಲ್ಪನ ಚಿತ್ತನ 50 ವರ್ಷದ್ದು ನಮ್ಮ ನಡಪೊಂದುಲ್ಲ ನಡತೊಂದುಲ್ಲ ಎಣಿತಾತಿ ದಿನೊಟ್ಟು
ನಮ್ಮ ಸಂಘದ ಸದಸ್ಯರು ಹಿರಿಯರಾದ ಅವೇತೋ ನಮ್ಮ ಸಂಸ್ಥೆಯ ಕೆಲಸ ಮಲ್ತದ ಏನೇ ನಮ್ಮೊಟ್ಟಿಗೆ ಉಳ್ಳರು ಶ್ರೀಯುತ ಬಾಬು ಶಾಂತ್ಯ ಹಿರಿಯ ಸದಸ್ಯರು ಸಂಘವು ಬೂಡಾದ ಶಾಂತ್ಯದಾತು ದೂರೋಡ್ದು ಭಜನೆಗೆ ಅವೇತೋ ಕೆಲಸವನ್ನು ಮಲ್ತೊಂದು 2013 ಬಾರಿ ಮಲ್ಲ ಕಾರ್ಯಕ್ರಮ ಶ್ರೀನಿವಾಸ ಕಲ್ಯಾಣ ವಸ್ತುಡು ಬಾರಿ ಮಲ್ಲ ಕೆಲಸ ಮಲ್ತದ್ದು ಸೇವೆ ಮಲ್ತನ ಚಿತ್ತನ ಹಿರಿಯರು ಶ್ರೀಯುತ ಬಾಬಣ್ಣೆ ಆ ಸವಿನೆ ನೆಪ್ಪಗೂ ನಂಗೆ ಬಾರಿ ಪೊರ್ಲುದ ಕಟ್ಟಡ ನಿರ್ಮಾಣ ಆದುಂಡು ತೀರ್ಥದ ಅಂತಸ್ಥ ಕೆಲಸ ಆದ ಮಿತ್ತದ ಕೆಲಸ ಅರ್ಧೊಡು ಕೆಲಸ ಒಂದು ಬಾಕಿ ಉಂಡು ದೇವರ ಪ್ರಾರ್ಥನೆ ಮಲ್ಪನೆ ಐತೆ ಬರ್ಪಿನ ವರ್ಷ ಗಾಂಡ್ಲ ದೇವರೇ ಆ ಕೆಲಸನು ಪೂರ್ತಿ ಮಲ್ಪ ಅದು ಸಮಾಜಗೂ ಸಮರ್ಪಣೆ ಆವಡು ಸಮಾಜಗೂ ಎಡ್ಡೆ ಕೆಲಸ ಮಲ್ಪನ ಚಿತ್ತನ ಯೋಗನು ದೇವರ ಅನುಗ್ರಹ ಮಲ್ಪಡು ಅಂಚನೆ ಹಿರಿಯರಾದ ಬಾಬಣ್ಣೆ ಅವತ್ತು ಈ ಸಂಸ್ಥೆಯ ಕೆಲಸ ಮಲ್ತಿನಾರು ಆರೇನು ನಮ್ಮ ಇನಿ ಗುರುತಿಸವುನ ನಮ್ಮ ಆದ್ಯ ಕರ್ತವ್ಯ ಇನಿ ಅಭಿನಂದನೆ ಮಲ್ಪನ ಚಿತ್ತನ ಬಾಬಣ್ಣಗೆ ಎಂಗಲು ಮಾತೆರ್ಲ ಪರವಾದ ಸಂಘದ ಪರವಾದ ಅರೇನು ಸ್ವಾಗತ ಮಲ್ತೊಂದು ಅಂಚನೆ ನನ್ನವರ್ತಿ ನಮ್ಮ ಈ ಕ್ಷೇತ್ರಡು ಅಂಗನವಾಡಿ ಕ್ಷೇತ್ರಡು ಸೇವೆ ಮಲ್ತನ ಶ್ರೀಯುತ ಶ್ರೀಮತಿ ಸರಸ್ವತಿ ಮೇರೆ ನಮ್ಮ ತಲಪಾಡಿ ಗ್ರಾಮಡು ಇತ್ತನೆಲ್ಲ ನಮ್ಮ ಕಿನ್ಯದ ಅಂಗನವಾಡಿ ಶಾಲೆಡು ಅವಿಯತ್ತೋ ಸೇವೆ ಮಲ್ತಿನಾರು ಏನೇ ನಿವೃತ್ತಿ ಜೀವನ ಮಲ್ತದೆ ಏನೇ ನಮ್ಮ ಸಂಸ್ಥೆ ಅರೇನು ಅಭಿನಂದನೆ ಮಲ್ಪಡು ಬಂಡದು ತೀರ್ಮಾನ ಮಲ್ತದನು ಅಂಚನೆ ಶ್ರೀಮತಿ ಸರಸ್ವತಿ ನಿವೃತ್ತ ಅಂಗನವಾಡಿ ಸಹಾಯಕಿ ಮೇರೆನ ಈ ಪೊರ್ತುಡು ಸಭೆಲೇಸದ ಮಾತೆರ್ನ ಪೊರ್ತುಡು ಯಾನ ಅರೇನು ಸ್ವಾಗತ ಮಲ್ತೊನೆ ಅಂಚನೆ ಇಣಿ ಮಾತಾ ಬತ್ತಿನ ಬೆಣ್ಣೇರು ಸಭಿಕರನ್ನು ಮಾತೆರನ್ನು ಸ್ವಾಗತ ಮಲ್ತೊಂದು ನನ್ನ ಮಿತ್ತದ ಕಾರ್ಯಕ್ರಮವನ್ನು ನಡಪಾದು ಗುರಿಯರೆ ಅನ್ನೋನಕ್ಕೇನೊಂದು ನನ್ನ ಸ್ವಾಗತ ಭಾಷಣ ಉಂಟವೆ ಜೈ ಹಿಂದ್ ಜೈ ಕರ್ನಾಟಕ ಬಾರಿ ಪೊರ್ಲುಡು ಮಾತೆರೆಲ್ಲ ಎತ್ಕೊಂಡು ನಂಚಿನ ನಮ್ಮ ಸಂಘದ ಪ್ರಧಾನ ಸಂಚಾಲಕರು ಶ್ರೀಯುತ ಶ್ರೀ ಬಾಬು ಶಾಸ್ತ ಕಿನ್ಯ ಬೇರೆಗಳ ಸ್ವಾಗತ ಮಂತೊಂದು ಮಾತೆರೆಲ್ಲ ಪೆರಪ ಎದ್ಕೊಂಡು ಸಭಾ ಕಾರ್ಯಕ್ರಮದ ಸಂಪ್ರದಾಯದ ಲೆಕ್ಕ ಈತ ಯಕ್ಷಗಾನ ಯುವಕ ಮಂಡಲ ನಡೆದು ಬತ್ತೆ ಸಾಧ್ಯದ ಬಗೆಟ್ ಒಂಜಿ ಚುಟುಕುದ ಪ್ರಾಸ್ತಾವಿಕ ಪಾತ್ರ ನಿಖಲೆದೊಡು ದಿಯರೊಲ್ಲೆರು ನಮ್ಮ ಸಂಘದ ಪ್ರಸ್ತುತ ಸಾಲದ ಅಧ್ಯಕ್ಷರು ಶಾರದಾ ವಿದ್ಯಾನಿಕೇತನದ ಪ್ರಾಂಶುಪಾಲರು ಶ್ರೀಯುತ ಮೋಹನ್ ದಾಸ್ ಸರ್ ಮಾತ್ರೆಗಳ ಕೈ ಮುಗಿದು ನಮಿಸೊಂದು ವೇದಿಕೆ ಡುಪ್ಪನ ಶ್ರೀ ಮಲ್ರಾಯ ಧೂಮಾವತಿ ಮಲ್ರಾಯ ದೇವದ ಪಾತ್ರಿ ಶ್ರೀತ ಮಹಿಂದಪ್ಪ ಮೇರೆಗೆ ಭಕ್ತಿಡು ನಮಿಸೊಂದು ವೇದಿಕೆ ಡುಪ್ಪನಂಚಿನ ಮಾತಾ ಗುರು ಹಿರಿಯರಿಗೆ ವಂದನೆ ಮಲ್ತಂದು ಸೇರ್ನ ಸಮಸ್ತ ಊರದ ಪರ ಊರದ ಮಹನೀಯರಿಗೆ ಆತ್ಮೀಯ ಸ್ವಾಗತವನ್ನು ಕೋರೊಂದು ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಲ ರಿಜಿಸ್ಟರ್ಡ್ ದುರ್ಗಾಪುರ ಕಿನ್ಯ ನೆತ 55ನೇ ವರ್ಷದ ವಾರ್ಷಿಕದ ಉತ್ಸವದ ಈ ಶುಭ ಸಂದರ್ಭಡು ಈ ಸಂಘ 1990 ಎಲ್ಪನೇ ವಿಷಯಡು ಈ ಪರಿಸರಡು ಪ್ರಾರಂಭ ಆತು ಅವೇತೋ ಕಷ್ಟ ಅನುಭವಿಸಿದ ಒಂಜಿ ಸುಸಜ್ಜಿತವಾಯಿನ ಕಟ್ಟಡಡು ಒಂಜಿ ಪ್ರತಿಷ್ಠೆ ಪಡೆಯಿನಂಚಿನ ಸಂಘ ಅದು ಬುಲೆವಡ್ದಾಂಡ ಹಿರಿಯರ್ನ ಪರಿಶ್ರಮ ಅಂಚೆನೆ ಆರ್ನ ಅಕ್ಲ ಆಶೀರ್ವಾದ ಅಂಚೆನೆ ಮಾರ್ಗದರ್ಶನಡು ಆ ಯುವಕರನ್ನ ಒಂಜಿ ಸಂಘ ಈ ರೀತಿ ಶ್ರಮಿಸದು ಇನಿ ಈ 55ನೇ ವರ್ಷದ ವಾರ್ಷಿಕೋತ್ಸವವನ್ನು ಆಚರಣೆ ಮಾಡ್ಕೊಂಡ ಒಂಜಿ ಶುಭ ಸಂದರ್ಭ ಎಂಕ್ಲಿಗೆ ಬರ್ತದೆ. ಶ್ರೀಯುತ ರಾಮೇಕಲ್ಲೆರು ಗೌರವ ಅಧ್ಯಕ್ಷರು ಇತ್ತೆ ನಿಜವಾದ ಆರ್ ಪ್ರತಿ ಒಂಜಿ ಕಾರ್ಯಕ್ರಮ ಅಲ್ಲ ಮೂಲು ನಡಪನಂಜಿನ ಪ್ರತಿ ಒಂಜಿ ಕಾರ್ಯಕ್ರಮ ಆರ್ನ ಒಂಜಿ ಉಪಸ್ಥಿತಿ ಉಂಟು ದಯಪಂಡ ಅರೆಗ ಅವೇ ಎತ್ತೋ ಅರಿಗೆ ಸಮಸ್ಯೆ ಇತ್ತನಲ್ಲ ಸಂಗಡ ನಡಪನಂಚಿನ ಕಾರ್ಯಕ್ರಮ ಆವಡು ಆಯ್ತ ಸಭೆ ಕಾವಡು ಆರು ಬರಂದು ಉಪ್ಪೇರು ದಯಪಂಡ ಆರ್ನ ಮಾರ್ಗದರ್ಶನಡು ಈ ಸಂಘ ದುಂಬು ಒಂದುಂಟು ಅಂಚನೆ ಶ್ರೀಯುತ ಬಾಬು ಶಾಸ್ತ ಕಿನ್ಯ ಸಂಘದ ಸಂಚಾಲಕರೇ ಮಿಕ್ಕಲ ಕಷ್ಟ ತೂನಗ ನಿಜವಾದ ಈ ಸಂಘ ಈ 55ನೇ ವರ್ಷದ ವಾರ್ಷಿಕೋತ್ಸವ ಆಚರಣೆ ಮಲ್ಪಂಚಿನ ಈ ಸಂದರ್ಭಡು ಅಕ್ಕಲ್ ಮಂತ್ರಿನ ಸೇವೆ ಅಕ್ಕಲ್ ಮಂತ್ರಿನ ತ್ಯಾಗ ಅಕ್ಕಲ್ ಪಟ್ಟಣಂಚಿನ ಪರಿಶ್ರಮ ದಾದ ಪಂಡದು ನಂಗೆ ಅರ್ಥ ಪಂಡು ಮೂಲು ಒವೇ ರೀತಿಯಾದಂಥ ರಾಜಕೀಯ ಇಚ್ಛಿ ಪ್ರತಿ ವರಿಲ ಒಂಜಿ ಹೊಮ್ಮಸಡ್ ಕೆಲಸ ಮಲ್ತೊಂದು ಲೇರ್ ಅಂಚಾದ ಇನಿ ಪುಗರ್ತೆ ಬಡೆ ನಂಚಿನ ಒಂಜಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪಡೆದು ಆ ಪುಗರ್ತೆನು ನಮ್ಮ ಈ ಸಂಘ ದಿತೊಂದು
ನೀಕ ಕಾರಣ ಮೂಲು ಉಪ್ರಂಚನ ಜವನೇರೆ ಅವಾರ್ಡ್ ಅಕ್ಕಲು ಆ ಹಿರಿಯರು ಇಂಚಿನ ಪಾಡ್ದು ಆ ದಾರಿ ಇಂಚಿನ ಉಂಡ ಆ ನೇಟ್ ಅಕ್ಕಲು ನಡತೊಂದು ಪೋವಂದಿಲ್ಲೇರು ಅದು ಮಂತ್ರಿಡೆ ಎಂದು ಸಾಧ್ಯ ಆಗ್ತದೆ ಹಿಂಗೆ ಈ ಸಂದರ್ಭಡು ನಾರಾಯಣ ಗುರುವರಿಯನ್ನ ಒಂಜಿ ಪಾತ್ರ ನೆನಪಾಪುಂಡು. ವಿದ್ಯೆಯಿಂದ ಸ್ವತಂತ್ರರಾಗಿರಿ, ಸಂಘಟನೆಯಿಂದ ಶಕ್ತಿವಂತರಾಗಿರಿ ಪಂಡದು ಪಂಡ ಸಂಘಟನೆ ಪಂಡ ಆ ಸಂಘಟನೆ ಹಿಡಿದು ನಮ್ಮ ಸಮಾಜದ ಒಂದು ಶಕ್ತಿಯಾದ ರೂಪ ಆಯರ ಸಾಧ್ಯ ಉಂಡು ಪಂಡದು ಆರ ಅನಿ ಆ ಪೊರ್ತುಡು ಪಣ್ಣಂಚನ ಪಾತ್ರ ಇತ್ತ ಸತ್ಯ ಆದುಂಡು ನೀಗ ಜೀವಂತ ಉದಾಹರಣೆ ಆದ ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಸಂಘ ಉಂಟು. ನೀನು ದಾಯ ಪನ್ಪೆ ಪಂಡ ಯಾನು ಶಾರದ ವಿದ್ಯಾನಿಕೇತನಿಗೆ ಬರ್ತದೆ ಸಾಧಾರಣ 19 ವರ್ಷ ಆಂಡು ಆ 19 ವರ್ಷಡು ನಮ್ಮ ಈ ಪರಿಸರದ ಜೋಕುಲು ಇತ್ತಿನದಾದ ಎಂಕ್ಲೆಗಳ ಈ ಸಂಗಡು ನಿಕಟವೈನ ಸಂಬಂಧ ಬತ್ತನು ಐರ್ದ ಬಕ ಬಾಬು ಶಾಸ್ತ್ರ ಕಿನ್ನರ್ನ ಆರ್ನ ಒಂಜಿ ನೇಟ್ ಎಂಕ ಯಾನೆ ಮೂಲ ಒಂಜಿ ಇಲ್ಲು ಕಟ್ಟದು ಈ ಪರಿಸರಡು ಜೀವನ ಮಲ್ಪನ ಜನ ಒಂಜಿ ಅವಕಾಶ ಎಂಕ ತಿಕ್ಕಂಡು ನೇನು ತೂನಗ ಮುಲ್ಪ ಒಂಜಿ ಆಜಿ 7 ವರ್ಷದ್ದು ಯಾನ್ ಮೂಲೆ ಉಲ್ಲೆ ಆ ಸಂದರ್ಭ ಯಾನ್ ತೂನಗ ಪ್ರತಿ ಒಂಜಿ ಕಾರ್ಯಕ್ರಮ ಮಾಡ್ಲ ನೇಟ್ ಒವ್ವೆ ಅಂತಸ್ತು ಇಜ್ಜಿ ಅಕ್ಲ ಸಾಮಾಜಿಕವಾಯಿನ ಅಂಚನ ಜಾತಿ ಧರ್ಮ ಒವುಲ ಇಜ್ಜಿ ಅಂಚನೆ ಆರ್ಥಿಕವಾಯಿನ ಅಂಚನ ಆ ತಾರತಮ್ಯಲ ಇಚ್ಚಿ ಪ್ರತಿ ಊರಿಲ ನಮ್ಮ ಸಂಘ ನೀ ಸಂಘಡು ನಮ್ಮ ಶ್ರಮಿಸವಡು ಪ್ರತಿ ಊರಿಲ ಒವ್ವೆ ರೀತಿ ಮೀಟಿಂಗ್ ಆವಡು ಒವ್ವೆ ಶ್ರಮದಾನ ಪಡು ಅತ್ತನ ಬೇತೆ ಬೇತೆ ಸಾಮಾಜಿಕವಾಯಿನ ಧಾರ್ಮಿಕವಾಯಿನ ಕಾರ್ಯಕ್ರಮ ಆವಡು ಈ ಸಂಘದ ಕೊಡುಗೆ ಉಂಟು. నేను దాయానములు పనిపే పన్నండ ఈ సంఘ ఈత్ బులేరే నీకు ಪರ ಊರ್ದಕ್ಕಲ ಕೊಡುಗೆ ಕಡಿಮೆ ಆಂಡ ಊರ್ದಕ್ಕಲ ಕೊಡುಗೆ ಮಸ್ತುಂಡು. ಇನ್ನು ದಾಯ ಬಂಡ ಕರಿ ವರ್ಷ ಎಂಕ್ಲೆಗೆ ಈ ಯಕ್ಷ ಸಭಾಭವನ ಒಂಜಿ ಸಂಘ ಸಭಾಭವನ ಕಟ್ಟಡನು ನಿರ್ಮಾಣ ಮಲ್ತದು ಸಮಾಜಗೂ ಅರ್ಪಣೆ ಮಲ್ಪಡು ಪನ್ಪಡ ಒಂಜಿ ಆಸೆ ಎತ್ತನು ಆಂಡ ಕಾರಣಾಂತರಡು ಅವು ಕೈಗೂಡ್ದುಜಿ ಆಂಡ ಈ ಸಂಘದಕ್ಕಲು ಈ ಸಂಘದ ಸದಸ್ಯರು ಪ್ರತಿ ಊರಿಲ ಅಕಲು ದುಡಿಮೆ ಮಲ್ತನಂಚಿನ ಕೂಲಿ ಕೆಲಸ ಆವಡು ಬೇತೆ ಬೇತೆ ಸಂಸ್ಥೆ ವರ್ಕ್ ಸೇವೆ ಮಲ್ತೊಂದಿತ್ತನ ಆ ದುಡಿಮೆ ಹಿಡ್ದು ಒಂಜಿ ಕಿಂಚಿತ್ ಸೇವೆನ ಈ ಕೊರ್ದು ಆ ನೇತ ಮಾಡಿನ ಶೀಟ್ ಪಾಡ್ದ ಅಂಡು ದುಂಬುದ ಕಾರ್ಯ ಅಕಲಿ ಮಾತೆರೆಗಳ ಹುಮ್ಮಸ್ಸುಂಡು ನೀನು ಕಂಪ್ಲೀಟ್ ಮಲ್ಪಡು ಈ ಸಮಾಜಗೂ ಅರ್ಪಣೆ ಮಲ್ಪಡು ಪನ್ಪಡ ಒಂಜಿ ಆಶೆ ಅಕಲ್ಡ ಉಂಡು. ಖಂಡಿತವು ಆ ದುರ್ಗಾ ಪರಮೇಶ್ವರಿ ಅಂಚನೆ ನಮ್ಮ ಧರ್ಮದೇವಿಲ ಅಂಚನ ಮಲ್ರಾಯ ದುಮಾವತಿ ಬಂಡೆಲೈನ್ ಈಡೇರಿಸವರ ಪನ್ಪಡೊಂಜಿ ಆತ್ಮವಿಶ್ವಾಸ ಎಂಕ್ಲೆಗುಂಟು ನೆಕ್ಲು ಈ ಸಂಘ ನನಾತ ದುಂಬು ಪೋಡು ದಯ ಪಣ್ಣಂಡ ನೇಟು ಒವ್ವೇ ರೀತಿ ಅಂದು ಇಚ್ಚಿ ಪ್ರತಿ ವರಿಲ ಈ ಸಂಘದ ಮಿತ ಅಭಿಮಾನ ಉಂಡು, ಗೌರವ ಉಂಡು. ಆ ಸಂಘ ಈ ಸಮಾಜಗೊಂಜಿ ಮೂರ್ತಿಪ್ರಾಯ ಆವಡು ಪನ್ಪಡ ಒಂಚಿ ಮಹತ್ವಾಕಾಂಕ್ಷೆ ಪ್ರತಿಯೊರ್ಲುಂಡು ದಯ ಪಣ್ಣ ಎಂಕಲ ಮೂಲ ಜೋಕುಲೆಗೆ ತರಬೇತಿ ಕೊರೊಂದುಲ್ಲ ಪ್ರತಿ ಒಂಜಿ ಇಲ್ಲಿ ಜೋಕುಲೆಗಳ ಅಕಲ್ನ ಸೂಕ್ತ ಪ್ರತಿಭೆ ಉಂಡು ಐಕೊಂಜಿ ಅನಾವರಣ ಆಪಣಂಚಿನ ಒಂಜಿ ವೇದಿಕೆಯನ್ನು ಮುಲ್ಪದ ಸಂಘದಕಲು ನಿರ್ಮಾಣ ಮಲ್ತಿದ್ದಾರೆ. ದಯ ಪಣ್ಣ ಯಕ್ಷಗಾನ ತರಬೇತಿ ಕೊರಿಯರೆ ದೂರೊಡ್ದು ಸುರತ್ಕಲ್ ಹಿಡ್ದು ರಕ್ಷಿತ್ ಶೆಟ್ಟಿ ಪಡ್ರೆ ಪಣ್ಣ ಖ್ಯಾತ ನಾಟ್ಯ ಮಯೂರಿ ಪನ್ಪಣಂಜನ ಬಿರುದು ಬಾಂಕ್ಯದ ಅಂಚನ ರಕ್ಷಿತ್ ಶೆಟ್ಟಿ ಪಡ್ರೆ ಆತು ದೂರದ್ದು ಬರ್ತದೆ ಯಕ್ಷಗಾನ ತರಬೇತಿನ ಕೊರೊಂದೊಲ್ಲೇರು ದಯಕ ದಾಂಡನಿಗೆ ಒವ್ವೇ ರೀತಿಯ ಶುಲ್ಕ ನಂಕಲ ಪೋಷಕರನ್ನ ಎಂಕಲು ಧರ್ಮಾರ್ಥವಾದ ಯಕ್ಷಗಾನ ತರಬೇತಿ ಕೊರೊಂದುಂಡು. ಅಂಚನೆ ಪ್ರಮೋದ್ ಉಲ್ಲಾಲ್ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪಡೆಯಿನ ನಾಟ್ಯಗುರು ವಿದ್ವಾನ್ ಪ್ರಮೋದ್ ಉಲ್ಲಾಲ್ರ ನೇತೃತ್ವಡು ಭರತನಾಟ್ಯ ತರಬೇತಿಲ ಆವೊಂದುಂಡು. ಭಜನೆ ಪ್ರತಿ ಐತಾರದಾನಿ ಭಜನಾ ಕಾರ್ಯಕ್ರಮ ಈ ಸಂಘಡು ನಡಪಂಡು ಪ್ರತಿ ವರೆಗ್ಲ ಆ ಭಜನೆಯನ್ನು ಸೇವೆ ರೂಪಡು ಅರ್ಪಣೆ ಮಲ್ತನಕಲ್ನ ಇಷ್ಟೇ ಅರ್ಥ ಈಡೇರಂಡು ಪಂಡದು ಇಂಗ ಯಾನೇ ಜೀವಂತ ನಿದರ್ಶನ. ಅಂಚನೆ ಪ್ರತಿ ಒಂಜಿ ಕಾರ್ಯಕ್ರಮಲ ಮುಲ್ಪ ನಡಪನ ಐತೆ ಈ ವರ್ಷದ ಬಕ್ಕ ಕುಣಿತ ಭಜನಾ ಕಾರ್ಯಕ್ರಮಲ್ನ ಜೋಕುಲುಗು ತರಬೇತಿ ಕೊರ್ದು ಆ ಜೋಕುಲು ಬೇತೆ ಬೇತೆ ಕಡೆ ಪ್ರದರ್ಶನ ಕೊರ್ನಾಗ ಮಸ್ತ್ ಖುಷಿ ಆವೊಂದುಂಡು. ದಯ ಪಂಡ ಜೋಕುಲಿಗೆ ಇಂಚಿನಂಚಿನ ಒಂಜಿ ಸಾಂಸ್ಕೃತಿಕ ಕಾರ್ಯಕ್ರಮ ಧಾರ್ಮಿಕವಾಯಿನಂಚಿನ ಒಂಜಿ ಕಾರ್ಯಕ್ರಮವನ್ನು ಜೋಕುಲಿಗೆ ಕೊರ್ನದಾಂಡ ಅಕಲ ಆ ಮೊಬೈಲ್ ಪನ್ಪಣಂಚಿನ ನೇರ್ದು ಪಿದೈ ಬತ್ತದೆ ನಮ್ಮ ಧರ್ಮ ಪಂಡ ಇಂಚಿನ ಆ ಧರ್ಮದ ಮಿತ್ ನಂಬಿಕೆ ಇಂಚಿನ ಆ ಧಾರ್ಮಿಕವಾಯಿನಂಚಿನ ನಮ್ಮ ನಂಬಿಕೆ ದಾಯ ಬೋಡು ಪನ್ಪಣಂಚಿನ ಒಂಜಿ ಸ್ಥಿತಿ ಅಕಲಿಗೆ ನಿರ್ಮಾಣ ಆಪಂಡು ಐಕ ಬಾಡಾದ ಈ ಸಂಘ ಅವಿರತ ಶ್ರಮ ಮಲ್ತೊಂದು ಈ ಶ್ರಮತ ಪಿರೌಡು ಅವೇತ ಹಿರಿಯರ್ನ ಆಶೀರ್ವಾದ ಉಂಡು. ಅಂಚನೆ ಹಿರಿಯಗಳ ಮಾರ್ಗದರ್ಶನ ಉಂಡು.
ಯುವಕರನ್ನ ಒಂಜಿ ಬಲಿಷ್ಠವಾಯಿನ ಯುವ ಶಕ್ತಿ ಪನ್ಪಡ ಒಂಜಿನ ಸಂಘಟನೆ ಉಂಡು. ಆ ಯುವ ಶಕ್ತಿದ ಮೂಲಕ ಬೇತೆ ಬೇತೆ ರೀತಿಯ ವೈದ್ಯಕೀಯವಾಯಿನ ಸಹಾಯ ಹಸ್ತ ಏರಿಗೆ ಆಸಕ್ತಿರುಳ್ಳೇರ ಅಕಲಿಗೆ ವೈದ್ಯಕೀಯವಾಯಿನಂಚಿನ ಅಕಲ ಚಿಕಿತ್ಸೆಗೆ ಬೋಡಾಯಿನಂಚಿನ ನೆರವುನು ಈ ಯುವ ಶಕ್ತಿ ಮೂಲಕ ಕೊರೊಂದುಲ್ಲೇರು. ಅಂಚನೆ ಪ್ರತಿ ಒಂಜಿ ವಿಧಡ್ಲ ಸಮಾಜಗೂ ಎಂಚಿನ ಅಗತ್ಯ ಉಂಡ ಆ ಸಮಾಜಗ ಬೋಡಾಯಿನಂಚಿನ ಕಾರ್ಯನ ಮಲ್ಪರೆ ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಲ ಅಂಚನೆ ಮಾತೃ ಮಂಡಳಿ ಅಂಚನೆ ಯುವ ಶಕ್ತಿ ಕಂಕಣಬದ್ಧವಾದ ಪುಣ್ಣು ಪಂಡದ ಪನೊಂದು ಎನ್ನ ಈ ರೆಡ್ಡು ಪಾತ್ರನು ಉಂತಾವನಲ್ಲೇ ನನ್ನ ದುಂಬುಗು ಎಂಗ್ಲ ಈ ಒಂಜಿ ಮಹತ್ವಾಕಾಂಕ್ಷೆ ಏನಂಚಿನ ಕಟ್ಟಡ ಯಕ್ಷ ಸಭಾಭವನ ಒಂತೆ ನೆಟ್ ಕೆಲಸ ಬಾಕಿ ಉಂಡು. ಐನ್ ಖಂಡಿತ ಮಲ್ತದೆ ಬರ್ಪಿ ವರ್ಷದ ವಾರ್ಷಿಕೋತ್ಸವದ ದುಂಬುಗು ಅವನು ಸಮಾಜಗೂ ಅರ್ಪಣೆ ಮಲ್ಪಡುವ ಒಂಜಿ ಕಾಯಕಗೂ ಇಂಗ್ಲ ಜತ್ತದ ಐಗ ಮಾತೆರ್ನಲ್ಲ ನಿಕ್ಲ ಸಹಾಯವನ್ನು ಕೇನೊಂದು ಎನ್ನ ಪಾತರಿಗೆ ಪೂರ್ವಬೀರಂದೆ. ಜೈ ಭಾರತ್. ತನ್ನ ಅನುಭವದ ಪಾತ್ರವನ್ನು ಸೇರಾದ ಪ್ರಾಸ್ತಾವಿಕ ಪಾತ್ರ ಬಂಡರು ಯಕ್ಷಗಾನ ಸಂಘಡು ಸೇವೆ ಸಲ್ಲಿಸಾಂಡ ಭಜನೆದ ಆ ಒಂಜಿ ಸೇವೆ ಸಂದಾಂಡ ಅವು ಅಕಲ್ನ ಇಷ್ಟಾರ್ಥನು ನೆರವೇರಿಸಲು ಪಂಪಣಕ್ಕೆ ಯಾನೇ ಸಾಕ್ಷಿ ಪಂಡದು ಮೋಹನ್ ದಾಸ್ ಸರ್ ಪಂಡರು. ಅಂಚನೆ ಯಕ್ಷಗಾನ ಸಂಘ ನಮ್ಮ ಮಿತ್ತಡ ಕಿನ್ಯ ಮಿತ್ತಡರ್ದು ಶುರುವಾದ ಎಲ್ಲಿಯ ಒಂಜಿ ಮುಳಿತ ಇಲ್ಲದ ಒಂಜಿ ಕಟ್ಟಡರ್ದು ಹಂತವಾದ ಓಡುದ ಕಟ್ಟಡ ಬೆಳೆದು ಇತ್ತ ಪೊರ್ಲುದ ತಾರಸಿ ಕಟ್ಟಡವಾದ ಆಯ್ತು ಒಟ್ಟೊಟ್ಟಿಗೆ ಒಂಜಿ ಪೊರ್ಲುದ ಸಭಾಭವನದ ನಿರ್ಮಾಣದ ಹಂತೋಡು ಆಯ್ತ ಪೂರ್ತಿ ಆಪಿನ ಅಕೇರಿದ ಹಂತದುಂಡು. ಈ ಸಭಾಭವನ ನಿರ್ಮಾಣ ಅಂಡ ಈ ಪರಿಸರದ ವೆತೋ ಅರ್ಹ ಬಡವರಿಗೆ ಮಧ್ಯದಂಚಿನ ಎಡ್ಡೆ ಕಾರ್ಯಕ್ರಮಗಳಿಗೆ ಅವು ಉಚಿತವಾದ ತಿಕ್ಕೇರಲ ಉಂಡು. ನೆತ್ತ ಲಾಭ ಊರುದಕ್ಕಳಿಗೆ ಹತ್ತಂದೆ ಅವು ಕೇವಲ ಸಂಘಗತ್ತು ಸಂಘದಾದ ಸಮಾಜದ ದೆತ್ತೊಂದುಂಡ ಐನ ಪಿರ ಸಮಾಜಗೂ ಕೊರ್ಪುನಂಚಿನ ಒಂದು ಎಡ್ಡೆ ಸೇಬೆಡು ಯಕ್ಷ ಸಭಾಭವನ ಮೂಲ ನಿರ್ಮಾಣ ಒಂದುಂಡು. ನಿಕ್ಕಲ ಮಾತೆರ್ನಲ ಸಹಕಾರ ಊರ್ದಕ್ಕಲ ಪರ ಊರ್ದಕ್ಕಲ ಮಾತೆರ್ನಲ ಸಹಕಾರ ನಿರೀಕ್ಷೆ ಮಂತೊಂದಲ್ಲ ಅವೆತ ಒಟ್ಟೊಟ್ಟಿಗೆ ಈ ಯಕ್ಷಗಾನ ಸಂಘಡು ಯಕ್ಷಗಾನ ನಾಟ್ಯ ತರಬೇತಿ ಉಂಡು, ಭರತನಾಟ್ಯ ತರಬೇತಿ ಉಂಡು. ಜೋಕುಲು ಕೇವಲ ಓದುಂದಾಂಡ ಅವು ಕೇವಲ ಓದುಗೂ ಸೀಮಿತವಾದಿತ್ತಂದಾಂಡ ಅವು ಪಠ್ಯ ಪುಸ್ತಕಕ್ಕೆ ಮಾತ್ರ ಆಪುಂಡು. ಅವು ಲೌಕಿಕ ಬದುಕಿಗೆ ಅನಗಾಕ್ಲಿಕ್ಕೆ ಸವಾಲನ್ನು ಎದುರಿಸ್ಯಾರೆ ಆಪುಜಿ ಪನ್ಪುನಂಚಿನ ಅವೇತೋ ವೈಜ್ಞಾನಿಕ ಸತ್ಯಲೆಂತೂತ ಇಂಚಿತ್ತಿನ ಯಕ್ಷಗಾನ ಸಂಘದಂಚಿನ ಕಾರ್ಯಕ್ರಮಗಳಿಗೆ ನಿಕಲ ಜೋಕುಲು ಬತ್ತೇರಿಂದಾಂಡ ನೆಟ್ಟು ಪಾಲು ಪಡೆದು ಬೆಳೆಯರಿಂದಾಂಡ ಅಕಲ್ನ ವ್ಯಕ್ತಿತ್ವ ವಿಕಸನ ಆಪುಡು ಬದುಕದ ಸವಾಲನ್ನು ಎದುರಿಸ್ಯಾರೆ ಅಕಲು ಸಮರ್ಥರಾಪೇರು. ಅಂಚಾದ ನಿಕಲ ಮಾತ ಜೋಕ್ಲೆಲ್ಲ ಯಕ್ಷಗಾನ ಸಂಘವು ಗಡಪುಡ್ಲೆ ಆಯ್ತು. ಒಟ್ಟೊಟ್ಟಿಗೆ ಯಕ್ಷಗಾನ ಸಂಘದ ನನ್ನೊಂಜಿ ಹಿರಿಮೆ ಹೆಂಚಿನ ಬಂಡ ನಮ್ಮ ಯಕ್ಷಗಾನ ಸಂಘದ ಒಂಜಿ ಹಿರಿಯ ಸದಸ್ಯರು ಶ್ರೀಯುತ ಕೃಷ್ಣಪ್ಪ ಕಿನ್ಯ ಅವು ಅರೆಗೆ ದಿಕ್ಕಿನ ಗೌರವತಿ ಯಕ್ಷಗಾನ ಸಂಘವು ದಿಕ್ಕಿನ ಗೌರವ ಯಕ್ಷಗಾನ ಅಕಾಡೆಮಿದ ಸದಸ್ಯರಾದ ಆರು ಸೇವೆ ಸಂಧಿಸ ಒಂದುಲ್ಲೇರು ಅಂಚಿತ್ತಿನ ಬಾರಿ ಮಲ್ಲ ಗೌರವ ಈ ಸಂಘವು ದಿಕ್ಕದನ್ನು ಬಂಡೊಂದು ಈ ಸಂಘದ 50ನೇ ವಾರ್ಷಿಕೋತ್ಸವದ ಈ ಎಡ್ಡೆ ಕಾರ್ಯಕ್ರಮ ನಮ್ಮ ಒವ್ವೇ ಕಾರ್ಯಕ್ರಮ ಮನ್ಪುಂಡ ಪ್ರಾರ್ಥನೆ ಐತೊಟ್ಟಿಗೆ ದೈವ ದೇವರಿಗೆ ತುಡರು ತೋಜಾವುನಂಚಿನ ನಮ್ಮ ಕ್ರಮ ದೀಪ ಬೆಳಗಿಸಾದು ಈ ಸಭಾ ಕಾರ್ಯಕ್ರಮವನ್ನು ಉದಿಪನ ಮನ್ಪಡು ಪಂಡದು ನಮ್ಮ ಹಿರಿಯರು ಶ್ರೀ ಮಲರಾಯ ದೈವದ ಪಾತ್ರಿಲು ಶ್ರೀಯುತ ಮೈಂದ ಪೂಜಾರಿ ಮೆರಡಕ್ಕೇನೊಂದಿಲ್ಲ ಅಂಚನೆ ಸಭೆಲೆಸ್ದ ಅಧ್ಯಕ್ಷರು ಅತಿಥಿ ಗಣ್ಯರು ಮಲ್ಲ ಬಿನ್ನೇರು ನಕಲುಂದಕ್ಕೆ ಜತೆ ಸೇರೋಡು ತುಡರು ಬೆಳಗಾವನ್ನು ತೊಟ್ಟಿಗೆ 50ನೇ ವಾರ್ಷಿಕೋತ್ಸವದ ವಿದ್ಯುಕ್ತವಾಯಿನಂಚಿನ ಚಾಲನೆ. ಶುಭಂ ಕುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ ಶತ್ರುಬುದ್ಧಿ ವಿನಾಶಾಯ ದೀಪಜ್ಯೋತಿರ್ನಮೋಸ್ತುತೆ ದೀಪಜ್ಯೋತಿರ್ನಮೋಸ್ತುತೆ ದೀಪಜ್ಯೋತಿರ್ ಪರಬ್ರಹ್ಮ दीपज्योतिर्जनार्दनः दीपज्योतिर् परब्रह्म दीपज्योतिर्जनार्दनः दीपो हरतु मे पापम् सन्ध्यादीप नमोऽस्तुते ओ दीप ब्रह्मरूपस्त्वं ज्योतिषां प्रभुरव्ययः ओ दीप ब्रह्मरूपस्त्वं ज्योतिषां प्रभुरव्ययः आरोग्यं देहि पुत्रांश्च पतिं स्वच्छामि मे सदा रवेरस्तं समा ಶ್ರೀಯುತ ಮೈಂದ ಪೂಜಾರಿ ಈ ಮೇರೆಗೆ ಸೊಲ್ಮೆ ಸಂದ ಒಂದು ಮಾತಾ ಅತಿಥಿ ಗಣ್ಯರಿಗೆಲ್ಲ ಸೊಲ್ಮೆ ಸಂದ ಒಂದು ಇತ್ತ ಯಕ್ಷಗಾನ ಯುವಕ ಮಂಡಲದ ಒಂದು ವಾರ್ಷಿಕ ವರದಿ ನಿಖಲದ ಎದುರು ದಿಯರೊಳ್ಳೆರು ಕಾರ್ಯದರ್ಶಿ ಹಂಸರಾಜ್. ಆರಾಧ್ಯ ಮಾತೆ ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರನ್ನು ಮನಸಾರೆ ಸ್ಮರಿಸುತ್ತಾ
ಗೌರವಾನ್ವಿತ ಸಭಾಧ್ಯಕ್ಷರೇ, ವೇದಿಕೆಯಲ್ಲಿರುವ ಗಣ್ಯರೇ, ನೆರೆದಿರುವ ಊರ ಪರವೂರ ಮಹನೀಯರೇ, ಶ್ರದ್ಧೆಯ ಮಾತೆಯರೇ, ಉಳ್ಳಾಲ ತಾಲೂಕು ಕಿನ್ನೆ ಗ್ರಾಮದ ಶ್ರೀ ದುರ್ಗಾಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಲದ 56ನೇ ವಾರ್ಷಿಕೋತ್ಸವದ ಕಿರು ವರದಿಯನ್ನು ತಮ್ಮ ಮುಂದಿಡಲು ಇಚ್ಛಿಸುತ್ತೇನೆ. 1969-70ನೇ ಸುಮಾರಿಗೆ ಕಿನ್ನೆ ಮೀನಾದಿ ಶಾಲೆಗೆ ವರ್ಗಾವಣೆಗೊಂಡು ಬಂದಂತಹ ಸಂಪಾಜೆ ಶ್ರೀ ಕೆ ವೆಂಕಪ್ಪಗೌಡ ಮಾಸ್ತರ್ ಹಾಗೂ ವೆಂಕಪ್ಪ ಮಾಸ್ತರ್ ಅಸೈಗೋಲಿ ಇವರುಗಳ ಪ್ರೇರಣೆ ಹಾಗೂ ಪ್ರೋತ್ಸಾಹದಿಂದ ಊರ ಹಿರಿಯ ಕಿರಿಯರನ್ನು ಸೇರಿಸಿಕೊಂಡು ಯಕ್ಷಗಾನ ತಾಳಮದ್ದಲೆ ಕೂಟದಿಂದ ಪ್ರಾರಂಭವಾಯಿತು. ಪ್ರಾರಂಭದಿಂದಲೇ ಈ ಸಂಸ್ಥೆಗೆ ಸ್ಥಳದಾನ ಹಾಗೂ ಪ್ರಾರಂಭಿಕ ಕಟ್ಟಡ ನಿರ್ಮಾಣವಾಗಲು ಅವಿರತ ದುಡಿದವರಲ್ಲಿ ಕಿನ್ನೆ ಮಿತ್ತಾಡ ದಿವಂಗತ ಮಹಿಂದ ಪೂಜಾರಿ ಹಾಗೂ ಇವರೊಂದಿಗೆ ಊರ ಹಿರಿಯ ಕಿರಿಯ ಹಾಗೂ ಯುವಕರು ಜೊತೆಗೂಡಿಕೊಂಡು ಯಕ್ಷಗಾನ ತಾಳಮದ್ದಲೆ ಕೂಟದಿಂದ ಯಕ್ಷಗಾನ ಪ್ರದರ್ಶನದವರೆಗೆ ಸಂಘವು ಮುನ್ನಡೆಯುತ್ತಾ ಬಂದಿದೆ. 1982ರಲ್ಲಿ ಯಕ್ಷಗಾನ ಸಂಘವನ್ನು ಕೇಂದ್ರವಾಗಿಟ್ಟುಕೊಂಡು ಯುವಶಕ್ತಿ ಎಂಬ ಹೆಸರಲ್ಲಿ ಸ್ಥಳೀಯ ಯುವಕರ ಸಂಘಟನೆಯೊಂದು ಕ್ರೀಡಾ ಚಟುವಟಿಕೆಯನ್ನು ಆರಂಭಿಸಿದಾಗ ಯಕ್ಷಗಾನ ಸಂಘವು ವಿಸ್ತಾರವಾಯಿತು. ಊರ ಪ್ರಧಾನ ದೇವರು ಶ್ರೀ ತಲಪಾಡಿ ಶ್ರೀ ದುರ್ಗಾಪರಮೇಶ್ವರಿ ದೇವಿಯ ಕೃಪಾ ಕಟಾಕ್ಷವನ್ನು ಆಶಿಸಿ ತಮ್ಮ ಸಂಘಟನೆಗೆ ಶ್ರೀ ದುರ್ಗಾಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಲ ಎಂಬ ಹೆಸರಿನೊಂದಿಗೆ ನೋಂದಣಿ ಮಾಡಲಾಯಿತು. ಯಕ್ಷಗಾನ ಯುವಕ ಮಂಡಲವು ತಮ್ಮ ಕಾರ್ಯಕ್ಷೇತ್ರವನ್ನು ಮತ್ತಷ್ಟು ವಿಸ್ತಾರಗೊಳ್ಳುವ ಯೋಜನೆ ರೂಪಿಸಿ ಹೆಚ್ಚಿನ ಸ್ಥಳಾವಕಾಶ ಸ್ವಂತ ವಿಸ್ತೃತ ಸ್ಥಳ ಖರೀದಿಸಿ ಸಾರ್ವಜನಿಕ ಬಳಕೆಗಾಗಿ ಯಕ್ಷ ಸಭಾಭವನ ಎಂಬ ಸುಸಜ್ಜಿತ 2 ಅಂತಸ್ತಿನ ಕಟ್ಟಡ ನಿರ್ಮಾಣ ತೊಡಗಿಸಿಕೊಂಡು ಅದರ ಅಂಗವಾಗಿ 2013ರಲ್ಲಿ ಶ್ರೀ ಶ್ರೀನಿವಾಸ ಕಲ್ಯಾಣೋತ್ಸವವನ್ನು ಏರ್ಪಡಿಸಿಕೊಂಡು ಅದರಲ್ಲಿ ಸಂಗ್ರಹವಾದ ಹಣ ಹಾಗೂ ಊರ ಪರವರ ದಾನಿಗಳ ಸಹಕಾರದಿಂದ ಒಂದಸ್ತಿನ ಸಭಾಭವನವು ನಿರ್ಮಾಣಗೊಂಡು ಸಾರ್ವಜನಿಕರ ಉಪಯೋಗ ಲಭ್ಯವಾಗಿದೆ. 2ನೇ ಅಂತಸ್ತಿನ ಕಟ್ಟಡ ಕಾಮಗಾರಿ ಪ್ರಗತಿಯಲ್ಲಿದ್ದು ಈಗಾಗಲೇ ಸರಿಸುಮಾರು 15 ಲಕ್ಷಕ್ಕಿಂತ ಹೆಚ್ಚು ಮೊತ್ತವನ್ನು ನಮ್ಮಿ ಸಂಘದ ಸದಸ್ಯರೇ ಭರಿಸಿರುತ್ತಾರೆ. ಇನ್ನು ಸುಮಾರು 20 ಲಕ್ಷದ ಕೆಲಸ ಬಾಕಿ ಇದ್ದು ಇದು ಪೂರ್ಣಗೊಳಿಸಿ ಸಮಾಜಕ್ಕೆ ಅರ್ಪಿಸುವ ಈ ಕಾರ್ಯದಲ್ಲಿ ನಮ್ಮೊಂದಿಗೆ ತಾವೆಲ್ಲರೂ ಕೈಜೋಡಿಸುವಂತೆ ಕೇಳಿಕೊಳ್ಳುತ್ತಿದ್ದೇವೆ. ನಮ್ಮ ಸಂಘದಲ್ಲಿ ಪ್ರತಿ ಆದಿತ್ಯವಾರದಂದು ಭಜನಾ ಕಾರ್ಯಕ್ರಮ ಜರುಗುತ್ತದೆ. ನವರಾತ್ರಿ ಸಮಯದಲ್ಲಿ ಒಂದು ದಿನ ಬೆಳಿಗ್ಗೆಯಿಂದ ಸಂಜೆವರೆಗೆ ಬೇರೆ ಬೇರೆ ಸಂಘ ಸಂಸ್ಥೆಗಳ ಸಹಕಾರದಿಂದ ಭಜನ ಸಂಕೀರ್ತನೆಯೊಂದಿಗೆ ಶ್ರೀ ಶಾರದಾ ಪೂಜೆಯನ್ನು ಆಚರಿಸುತ್ತೇವೆ. ವರ್ಷಂಪ್ರತಿ ಶ್ರೀ ಕೃಷ್ಣಾಷ್ಟಮಿಯಂದು ಮಧ್ಯಾಹ್ನ ಯಕ್ಷಗಾನ ತಾಳಮದ್ದಲೆ ಕೂಟವನ್ನು ನಡೆಸುತ್ತಾ ಬಂದಿದ್ದೇವೆ. ಪ್ರತಿ ವರ್ಷ ನಮ್ಮ ಆರಾಧ್ಯ ಮತ್ತು ಶ್ರೀ ದುರ್ಗಾಪರಮೇಶ್ವರ ದೇವಸ್ಥಾನ ದೇವಿಪುರ ತಲಪಾಡಿ ಇದರ ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲಿ ಸಂಘದ ಸದಸ್ಯರು ಹಾಗೂ ಅತಿಥಿ ಕಲಾವಿದರ ಕೂಡುವಿಕೆಯಿಂದ ಕಾಲಮಿತಿ ಯಕ್ಷಗಾನ ಬಯಲಾಟವನ್ನು ಏರ್ಪಡಿಸುತ್ತೇವೆ. ದಿನಾಂಕ 8/8/2025 ಶುಕ್ರವಾರದಂದು ನಮ್ಮ ಮಾತೃಮಂಡಲಿ ವತಿಯಿಂದ ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡಿರುತ್ತಾರೆ. ನಮ್ಮ ಸಂಸ್ಥೆಯ ವತಿಯಿಂದ ಉಚಿತ ಯಕ್ಷಗಾನ ನಾಟ್ಯ ತರಬೇತಿಯನ್ನು ನೀಡುತ್ತಿದ್ದೇವೆ. ಅದಲ್ಲದೆ ಮಕ್ಕಳಿಗೆ ಭರತನಾಟ್ಯ ಕುರಿತ ಭಜನೆಯನ್ನು ಉತ್ತಮ ಗುರುಗಳಿಂದ ತರಬೇತಿಯನ್ನು ನೀಡುತ್ತಿದ್ದೇವೆ. ಕಳೆದ ವರ್ಷ ತಲಪಾಡಿ ಶ್ರೀ ದುರ್ಗಾಪರಮೇಶ್ವರ ದೇವಿಯ ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲಿ ಜರುಗಿದ ನಮ್ಮ ಸಂಘದ ಯಕ್ಷಗಾನ ಬಯಲಾಟಕ್ಕೆ ಯಕ್ಷಗಾನ ಅಕಾಡೆಮಿ ಬೆಂಗಳೂರು ಅವರ ವತಿಯಿಂದ ಅಕಾಡೆಮಿಯ ನಮ್ಮ ಸದಸ್ಯರ ಕೃಷ್ಣಪ್ಪ ಗಿನ್ನಿಯರ ಮುತುವರ್ಜಿಯಿಂದ ರೂಪಾಯಿ 15,000 ಧನಸಹಾಯ ಲಭಿಸಿರುತ್ತದೆ. ನಮ್ಮ ಸಂಘದ ಯಕ್ಷಗಾನ ಬಾಲಕಲಾವಿದರಾದ ಮನೀಶ್ ಶೆಟ್ಟಿಗಾರ್ ಮತ್ತು ವಿಖ್ಯಾತ್ ರವರು ಕಳೆದ ವರ್ಷ ಜರುಗಿದ 10ನೇ ತರಗತಿ ಪರೀಕ್ಷೆಯಲ್ಲಿ ಅತ್ಯುತ್ತಮ ಅಂಕಗಳನ್ನು ಪಡೆದು ಉತ್ತೀರ್ಣರಾಗಿ ನಮ್ಮ ಯಕ್ಷಗಾನ ಸಂಘಕ್ಕೆ ಕೀರ್ತಿಯನ್ನು ತಂದುಕೊಟ್ಟಿದ್ದಾರೆ. ನಮ್ಮ ಸಂಘದ ವತಿಯಿಂದ ಆಸಕ್ತರಿಗೆ ವೈದ್ಯಕೀಯ ಚಿಕಿತ್ಸೆಗಾಗಿ ರೂಪಾಯಿ 55,000ವರೆಗೆ ಸಹಾಯ ಹಸ್ತ ನೀಡಲಾಗಿದೆ. 29/8/2025 ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸೇವಾ ಸಮಿತಿ ಬೀರಿ ನಮ್ಮ ಬಾಲಕಲಾವಿದರಿಂದ ಯಕ್ಷ ಸಂರಕ್ಷಣೆ ಗುರುದಕ್ಷಿಣೆ ಎಂಬ ಯಕ್ಷಗಾನ ಪ್ರದರ್ಶನ ಜರುಗಿರುತ್ತದೆ. ದಿನಾಂಕ 8/5/2025 ಶ್ರೀ ವಿಷ್ಣುಮೂರ್ತಿ ಜನಾರ್ದನ ಯಕ್ಷಗಾನ ಮಂಜನಾಡಿ ಇವರ ಸರಣಿ ಕಾರ್ಯಕ್ರಮದ ಅಂಗವಾಗಿ ನಮ್ಮ ಯಕ್ಷ ಸಭಾಭವನದಲ್ಲಿ ಯಕ್ಷಗಾನ ತಾಳಮದ್ದಲೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುತ್ತೇವೆ. ನವರಾತ್ರಿ ಸಂದರ್ಭದಲ್ಲಿ ಒಂದು ದಿನ ಉಚಿತ ಬಸ್ಸಿನ ವ್ಯವಸ್ಥೆಯೊಂದಿಗೆ ಶ್ರೀ ಕ್ಷೇತ್ರ ಕಟೀಲಿಗೆ ಯಾತ್ರೆಯನ್ನು ಕೈಗೊಂಡಿರುತ್ತೇವೆ. ಗುರು ಪೂರ್ಣಿಮೆಯ ದಿನದಂದು ಯಕ್ಷಗಾನ ಹಾಗೂ ಭರತನಾಟ್ಯದ ಗುರುಗಳಿಗೆ ಗುರುವಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ನಮ್ಮ ಸಂಘದ ಸಹಸಂಸ್ಥೆಯಾದ ಯುವಶಕ್ತಿ ತಂಡವು ಹಲವು ಕಡೆಗಳಲ್ಲಿ ಜರುಗಿದ ಕ್ರಿಕೆಟ್ ಪಂದ್ಯಾಟದಲ್ಲಿ ಈ ಕೆಳಗಿನ ಪ್ರಶಸ್ತಿಗಳನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಚಿರಂಜೀವಿ ಟ್ರೋಫಿ ಮಾಡೂರು, ಕಿನ್ನೆ ಟ್ರೋಫಿ ಕಿನ್ನೆ, ಶ್ರೀದೇವಿ ಟ್ರೋಫಿ ಬೆಂಗ್ರೆ, ಬ್ರದರ್ಸ್ ಟ್ರೋಫಿ ಮಾಡೂರು, ಕರ್ಣ ಟ್ರೋಫಿ ಕುತ್ತಾರು, KFC ಟ್ರೋಫಿ ಕುತ್ತಾರು. ಸತತ 3ನೇ ವರ್ಷವು ಕೇಸರಿ ಟ್ರೋಫಿ ತಲಪಾಡಿಯನ್ನು ಮುಡಿಗೇರಿಸಿದ ತಂಡವು ನಮ್ಮದಾಗಿದೆ. ದಿನಾಂಕ 8/1/2026 18/1/2026 ತನಕ ವಿಷ್ಣುಮೂರ್ತಿ ಜನಾರ್ದನ ದೇವಸ್ಥಾನದ ಮಂಜನಾಡಿಯಲ್ಲಿ ಜರುಗಿದ ಬ್ರಹ್ಮರಥ, ಪುಷ್ಪರಥ ಹಾಗೂ ವಾರ್ಷಿಕ ಜಾತ್ರಾ ಮಹೋತ್ಸವಕ್ಕೆ ನಮ್ಮ ಮಂದಿರದ ವತಿಯಿಂದ 8 ಕ್ವಿಂಟಾಲ್ 70 kg ಅಕ್ಕಿಯನ್ನು ಹೊರೆಕಾಣಿಕೆ ಸಮರ್ಪಿಸುತ್ತೇವೆ. ದಿನಾಂಕ 30/1/2026 ಶುಕ್ರವಾರ ನಮ್ಮ ಮಂದಿರ ಪ್ರತಿಷ್ಠಾ ದಿನದ ಪ್ರಯುಕ್ತ ದುರ್ಗನಮಸ್ಕಾರ ಪೂಜೆಯನ್ನು ಮಾಡಿರುತ್ತೇವೆ. ಕಳೆದ ಹಲವಾರು ವರ್ಷಗಳಿಂದ ಧಾರ್ಮಿಕ ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ದುಡಿದು ನಮ್ಮ ಸಂಸ್ಥೆಗೆ ಸರ್ವ ರೀತಿಯಿಂದ ಸಹಕರಿಸಿದ ಮಹನೀಯರಿಗೆ ಊರ ಪರವೂರ ದಾನಿಗಳ ತುಂಬ
ತುಂಬು ಹೃದಯದ ಕೃತಜ್ಞತೆಯೊಂದಿಗೆ ಹಾಗೂ ಇನ್ನು ಮುಂದೆಯೂ ತಮ್ಮ ಸಹಾಯ ಸಹಕಾರವನ್ನು ಬಯಸಿ ನಮ್ಮ ಆರಾಧ್ಯ ಮತ್ತು ಶ್ರೀ ದುರ್ಗಾಪರಮೇಶ್ವರಿ ಅಮ್ಮನವರಲ್ಲಿ ಪ್ರಾರ್ಥಿಸುತ್ತಾ ಈ ಕಿರು ವರದಿಯನ್ನು ವಿರಾಮ ನೀಡುತ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಯಕ್ಷಗಾನ ಸಂಘದ ವಾರ್ಷಿಕ ವರದಿಯನ್ನು ಸಂಕ್ಷಿಪ್ತವಾಗಿ ನಮ್ಮ ಮುಂದೆ ಮಂಡಿಸಿದ್ದಾರೆ ಕಾರ್ಯದರ್ಶಿ ಹಂಸರಾಜ್. ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದೀಗ ಸಭಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ದೀಪವನ್ನು ಬೆಳಗಿಸಿದಂತಹ ನಮ್ಮವರೇ ಆದಂತಹ ಹಿರಿಯರು, ಮಾರ್ಗದರ್ಶಕರು ಶ್ರೀಯುತ ಮೈನ ಪೂಜಾರಿ ಅವರು ತಮ್ಮ ಎಲ್ಲ ರೀತಿಯ ಆಶೀರ್ವಾದವನ್ನು ನಮಗೆ ವರ್ಷಂಪ್ರತಿ ಎಲ್ಲ ಕಾರ್ಯಕ್ರಮಗಳಿಗೆ ಬಂದು ನೀಡ್ತಾ ಇದ್ದಾರೆ. ಅವರ ಆಶೀರ್ವಾದವನ್ನು ಬೇಡಿಕೊಳ್ತಾ ಇದೀಗ ಮುಖ್ಯ ಅತಿಥಿಗಳಾಗಿ ನಮ್ಮೊಂದಿಗಿರುವಂಥವರು ಶ್ರೀಮತಿ ಸುಷ್ಮಾ ದಿನಕರ್ ಅವರು ನಮ್ಮನ್ನುದ್ದೇಶಿಸಿ ಮಾತನಾಡಬೇಕು, ಶುಭಾಶಯವನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ವೇದಿಕೆಯಲ್ಲಿರುವ ಪ್ರತಿಯೊಂದು ಗಣ್ಯರಿಗೆ ವಂದಿಸುತ್ತಾ, ವೇದಿಕೆಯ ಮುಂಭಾಗದಲ್ಲಿರುವ ಬಂಧು ಬಾಂಧವರಿಗೂ ನಮಸ್ಕಾರವನ್ನು ಮಾಡುತ್ತಾ, ಮೊದಲನೇದಾಗಿ ನಾನು ಇವತ್ತು ಈ ಕಾರ್ಯಕ್ರಮ ಕೊಟ್ಟ ಸಣ್ಣ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡ ಮಕ್ಕಳವರೆಗಿನ ಎಲ್ಲ ಮಕ್ಕಳಿಗೂ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ತುಂಬ ಖುಷಿಯಾಯಿತು. ಯಾಕೆಂತ ಹೇಳಿದರೆ ಎಷ್ಟೊಂದು ಇನ್ನೋಸೆಂಟಾಗಿ ಯಾವುದೇ ಒಂದು ಅಪೇಕ್ಷೆಯನ್ನು ಇಟ್ಟುಕೊಳ್ಳದೆ ಮಕ್ಕಳು ಫ್ರೀಯಾಗಿ ತುಂಬ ಖುಷಿಯಾಗಿ ಲವಲವಿಕೆಯಿಂದ ಈ ಕಾರ್ಯಕ್ರಮವನ್ನು ನೀಡಿದರು. ಆದರೆ ಅವರು ಈ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಂಡಾಗ ಅದರಿಂದ ಅವರಿಗೆ ಗೊತ್ತಿಲ್ಲದೆ, ಅದೇ ರೀತಿ ಪೇರೆಂಟ್ಸಿಗೂ ಹೆಚ್ಚಿನವರಿಗೂ ಗೊತ್ತಿರಲಿಕ್ಕಿಲ್ಲ, ಅವರ ಅರಿವಿಗೆ ಇಲ್ಲದೆ ಅವರ ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗಿರ್ತದೆ. ಯಾಕೆಂತ ಹೇಳಿದರೆ ಇಂಥ ಅವಕಾಶಗಳು ಶಾಲೆಯಲ್ಲಿ ಎಲ್ಲ ಮಕ್ಕಳಿಗೆ ಸಿಗುವುದು ಬಹಳ ಕಷ್ಟ. ಈ ಮಕ್ಕಳ ಕಣ್ಣಿನ ಹಾವಭಾವ, ಮುಖದ ಫೇಶಿಯಲ್ ಎಕ್ಸ್ಪ್ರೆಷನ್, ಬಾಡಿ ಲ್ಯಾಂಗ್ವೇಜ್ ಎಲ್ಲ ನೋಡಿದಾಗ ತುಂಬ ಕಾನ್ಫಿಡೆನ್ಸ್ ಇದೆ. ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡ ಮಕ್ಕಳವರೆಗೆ ಆ ಕಾನ್ಫಿಡೆನ್ಸ್ ಲೆವೆಲ್ ನೋಡುವಾಗ ನನಗೆ ತುಂಬ ಖುಷಿಯಾದದ್ದೇನಂತ ಹೇಳಿದರೆ, ಆದಷ್ಟು ಒಂದು 90% ಹೇಳ್ಬೋದು ಅವರ ಪರ್ಸನಾಲಿಟಿ ಆಲ್ರೆಡಿ ಡೆವಲಪ್ ಆಗಿದೆ. ಅವರಿಗೆ ಆ ಸ್ವಸ್ಥ ಮನಸ್ಸು, ಸ್ವಸ್ಥ ಬಾಡಿ ಅವರಿಗೆ ಅರಿವಿಲ್ಲದಂತೆಯೇ ಅವರಿಗೆ ಬಂದು ಹೋಗಿದೆ. ಇದರಿಂದಾಗಿ ಸ್ವಸ್ಥ ಸಮಾಜದ ನಿರ್ಮಾಣ ಕೂಡ ಖಂಡಿತವಾಗಿಯೂ ಆಗ್ತದೆ. ಇದಕ್ಕೆ ಮುಖ್ಯ ಕಾರಣ ಈ ವೇದಿಕೆ, ಇಲ್ಲಿಯ ಸ್ಥಳ ಅಂತ ಹೇಳ್ಬೋದು. ನನಗೆ ಇನ್ವಿಟೇಷನ್ ಕೊಡಲಿಕ್ಕೆ ಬಂದಾಗ 56ನೇ ವರ್ಷದ ವಾರ್ಷಿಕೋತ್ಸವ ದುರ್ಗಾಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಲ ಅಂತ ಓದಿದಾಗ ಫಸ್ಟಿಗೆ ನನಗೆ ತಲೆಗೆ ಬಂದಿದ್ದು, ಈ 56 ವರ್ಷ ಈ ಯುವಕ ಮಂಡಲವನ್ನು ಮುಂದುವರಿಸ್ತಾ ಅದನ್ನು ಲವಲವಿಕೆಯಿಂದ ಇಡಬೇಕು ಅಂತ ಹೇಳಿದರೆ ಇದಕ್ಕೆ ಎಷ್ಟು ಮಂದಿ ಅವರ ಸಮಯ ಅಥವಾ ಆರ್ಥಿಕವಾಗಿ ಪ್ರತಿಯೊಂದು ರೀತಿಯಲ್ಲಿ ಅವರು ತೊಡಗಿಸಿಕೊಂಡಿರಬೇಕು ಅಥವಾ ಸಮರ್ಪಣೆ ಮಾಡಿಟ್ಕೊಂಡಿರಬೇಕು ಅಥವಾ ಎಷ್ಟೋ ಸ್ಯಾಕ್ರಿಫೈಸ್ ಮಾಡಿರಬೇಕು ಎಂಬುದು ಮೊದಲು ನನಗೆ ತಲೆಗೆ ಬಂತು. ಆ ಹೆಸರೇ ಹೇಳ್ತದೆ ದುರ್ಗಾಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಲ ಅಂತ. ಆ ಸಮಯದಲ್ಲಿ ಈ ಯುವಕ ಮಂಡಲವನ್ನು ಸ್ಥಾಪಿಸಿದಾಗ ಆ ಹಿರಿಯರಲ್ಲಿ ಏನೊಂದು ಆಲೋಚನೆ ಇತ್ತು. ಖಂಡಿತವಾಗಿಯೂ ನಮಗೆ ಏನಾದರೂ ಒಂದು ಕ್ಲಬ್ ಮಾಡಬೇಕು ಅಂತ ಹೇಳಿದರೆ ಕ್ಲಬ್ ಮಾಡ್ತೇವೆ, ಅದರಲ್ಲಿ ನಂತರ ಏನು ಆ್ಯಕ್ಟಿವಿಟಿ ಆಗಬೇಕು ಎಂಬುದು ನಮಗೆ ತಲೆಯಲ್ಲಿರುವುದಿಲ್ಲ. 1970ರಲ್ಲಿ ಇದು ಶುರುವಾದಾಗ, 70ರಲ್ಲಿ ಅಲ್ವಾ, ಆ ಯುವಕ ಮಂಡಲದಲ್ಲಿ ಯಕ್ಷಗಾನ ಯುವಕ ಮಂಡಲ ಎಂಬ ಹೆಸರು ಕೊಟ್ಟರು. ಸೊ ಆ ಹೆಸರೇ ಅಲ್ಲಿಯ ಕಲೆಯನ್ನು ಉಳಿಸಿಕೊಂಡು ಹೋಗುವಂಥ ಕೆಲಸವನ್ನು ಮಾಡಬೇಕು. ಆನಂತರ ಮುಂದೆ ಬರುವ ಎಲ್ಲ ಯುವಕರಿಗೂ ಅದೇ ಒಂದು ಹೆಸರು ಸೂಚಿಸ್ತದೆ ನೀವೇನು ಮಾಡಬೇಕೆಂಬುದನ್ನು. ಸೊ ಆ ಹಿರಿಯರನ್ನು ನಾವು ಎಪ್ರಿಷಿಯೇಟ್ ಮಾಡಬೇಕಾಗ್ತದೆ. ಬಹಳ ಒಂದು ಆಲೋಚನೆ ಇಟ್ಟುಕೊಂಡು ಈ ಯುವಕ ಮಂಡಲವನ್ನು ಶುರು ಮಾಡಿದರು. 56 ವರ್ಷಗಳವರೆಗೆ ತುಂಬ ಕಷ್ಟ ಇದ್ದಿರ್ಬೋದು, ಆರ್ಥಿಕವಾಗಿಯೂ ಕಷ್ಟ ಇದ್ದಿರ್ಬೋದು ಅದನ್ನು ಮುಂದುವರಿಸ್ಕೊಂಡು ಹೋಗಲಿಕ್ಕೆ. ಆದರೆ ಒಳ್ಳೆ ಕೆಲಸ ಇಲ್ಲಿ ನಡೀತಾ ಇದೆ. ಭಜನೆ, ಯಕ್ಷಗಾನ, ಸಾಂಸ್ಕೃತಿಕ ಕಲೆ ಇದನ್ನೆಲ್ಲ ಪ್ರದರ್ಶಿಸಲಿಕ್ಕೆ ಅವಕಾಶ. ಅದೇ ರೀತಿ ಅವರಿಗೆ ಮುಕ್ತವಾಗಿ ಅಂಥೇಳಿದರೆ ಒಂದೇ ಒಂದು ದಕ್ಷಿಣೆ ಕೊಡದೆ, ಏನೂ ಹಣ ಕೊಡದೆ, ಅದಕ್ಕೆ ಬೇಕಾದ ಟ್ರೈನರನ್ನು ಕರೆಸಿ ಅವರಿಗೆ ಅದರಲ್ಲಿ ಟ್ರೈನಿಂಗ್ ಕೊಟ್ಟು, ನಿಜವಾಗಿಯೂ ಈ ಪರಿಸರದಲ್ಲಿರುವ ಎಲ್ಲರೂ ಅದೃಷ್ಟವಂತರು. ಯಾಕೆ ಅಂತ ಹೇಳಿದರೆ ನನ್ನ 2 ಮಕ್ಕಳಿಗೆ ಡಾನ್ಸ್ ಕಲಿಸಬೇಕಂದ್ರೆ ತುಂಬ ಆಸೆ ಇತ್ತು. ಆದರೆ ಕರ್ಕೊಂಡು ಹೋಗಲಿಕ್ಕೆ
ಸಮಯದ ಅವಕಾಶ ಇರಲಿಲ್ಲ. ಈಗ ನಿಮಗೆ ಇಲ್ಲೇ ನಿಮ್ಮ ಮಕ್ಕಳಿಗೆ ಇಷ್ಟೊಂದು ಒಳ್ಳೆ ಟ್ರೈನರ್ ಸಿಕ್ಕಿದ್ದಾರೆ, ಅದು ಈ ಸಂಘದ ವತಿಯಿಂದ ಫ್ರೀಯಾಗಿ ಸಿಗ್ತಾ ಇದೆ. ಬಹಳ ಒಳ್ಳೆ ರೀತಿಯ ಪ್ರೋಗ್ರಾಮ್ ಕೊಟ್ಟರು. ಇಂಥ ಸಂದರ್ಭದಲ್ಲಿ ಮಕ್ಕಳಿಗೆ ಇಲ್ಲಿ ಬಂದು ಪ್ರತಿಯೊಂದರಲ್ಲಿ ತೊಡಗಿಸಿಕೊಂಡಾಗ ಹೊರಗೆ ಬೇಡದ ವಿಷಯಗಳಿಗೆ ತಲೆ ಹೋಗುವುದು ಸ್ವಲ್ಪ ಕಡಿಮೆ ಆಗ್ತದೆ. ಮತ್ತು ಆದಷ್ಟು ಇದರಲ್ಲಿ ಇನ್ವಾಲ್ವ್ ಆಗಿ ಒಂದ್ಸಲ ಅವರಿಗೆ ಪ್ರತಿಯೊಬ್ಬರಿಂದ ಶಾಬಾಷ್ ಒಳ್ಳೆ ಮಾಡಿದಿ ಅಂತ ಒಂದು ಎಪ್ರಿಸಿಯೇಷನ್ ಸಿಕ್ಕಿದಾಗ ಆ ಕಾನ್ಫಿಡೆನ್ಸ್ ಲೆವೆಲ್ ಬಿಲ್ಡ್ ಆಗಿ ಆದಷ್ಟು ಅವರು ಅದರಲ್ಲಿ ಪುನಃ ಪುನಃ ತೊಡಗಿಸಿಕೊಂಡು ಅವರು ಅದೇ ಫೀಲ್ಡಲ್ಲಿ ಮುಂದುವರಲಿಕ್ಕೆ ಬಹಳ ಉಪಯೋಗ ಆಗ್ತದೆ. ಸೊ ಇದರಲ್ಲಿ ನಾವು ಮುಖ್ಯವಾಗಿ ಅಭಿನಂದನೆ ಮಾಡಬೇಕು ಅಂತ ಹೇಳಿದರೆ ಈ ಯುವಕ ಮಂಡಲದ ಪ್ರತಿಯೊಂದು ಕಾರ್ಯಕರ್ತರು, ಪದಾಧಿಕಾರಿಗಳು ಅದರಲ್ಲಿ ಎಷ್ಟೇ ತೊಡಕುಗಳಿದ್ದರೂ ಅದನ್ನು ಜೀವಂತವಾಗಿಡಿಸಲಿಕ್ಕೆ ತುಂಬ ಪ್ರಯತ್ನ ಪಡ್ತಾ ಇದ್ದಾರೆ. ಯಾಕೆಂತ ಹೇಳಿದರೆ ಮೋಹನ್ ದಾಸ್ ಸರ್ ಹೇಳಿದಾಗೆ ನಾನು ಕೂಡ ಈ ಪರಿಸರಕ್ಕೆ ಹೊಸಬಳಾಗಿದ್ದಾಗ ಈ ಪ್ರದೇಶ ನನಗೆ ಹೆಚ್ಚು ಗೊತ್ತಿರಲಿಲ್ಲ. ನಾನು ಈ ಉಳ್ಳಾಲದ ಪರಿಸರದಲ್ಲಿ ಹುಟ್ಟಿ ಬೆಳೆದಿದ್ರು. ಕಿನ್ಯ ಅಂತ ಹೇಳಿದರೆ ಎಲ್ಲೋ ಒಂದು ಪುತ್ತೂರು ಕಡೆ ಆ ಕಡೆ ಇರುವ ಪ್ರದೇಶ ಅಂತ ಎಣಿಸಿದೆ. ಇಷ್ಟು ಹತ್ತಿರದಲ್ಲಿ ಉಂಟು ಅಂತ ಗೊತ್ತಿರಲಿಲ್ಲ. ಆನಂತರ ಬಂದಾಗ ಏನೋ ಎಲ್ಲವೂ ಒಂದು ಹಳ್ಳಿ ಕಡೆ ಬಂದ ರೀತಿಯಲ್ಲಿತ್ತು. ಆದರೆ ಒಂದು 2 ವರ್ಷದಲ್ಲಿ ಮುಖ್ಯವಾಗಿ ಈ ನಮ್ಮ ಶಾಸ್ತ್ರ ನಮ್ಮ ಸ್ಟೂಡೆಂಟ್ ಆಗಿದ್ದರಿಂದ ಎಲ್ಲರೂ ಶಾಸ್ತ್ರ ಹೇಳುವಾಗ ಏನಿದೆ ಇಲ್ಲಿ ಅಂತ ಒಂದು ಸಲ ಅವರ ಮನೆಗೆ ಬಂದಾಗ ಅಲ್ಲಿಯ ಪೂಜೆಯಲ್ಲಿ ತೊಡಗಿಸಿಕೊಂಡಾಗ ನಮಗೆ ಗೊತ್ತಾಯಿತು ಇಲ್ಲಿಯ ಜನರು ಹೇಗೆ. ಮೇನ್ಲಿ ನಾವೆಲ್ಲರೂ ಇವತ್ತು ಪ್ರೀತಿಯಿಂದ ಸೇರಿದ್ದೇವೆ ಅಂತ ಹೇಳಿದರೆ ನಮಗೆ ಈ ಸ್ಥಳದಲ್ಲಿ ಇಲ್ಲಿರುವ ಜನರಲ್ಲಿ ಇರುವ ಬಾಂಧವ್ಯ ಆಗಿರ್ಬೋದು. ಹಾಗಾಗಿ ಈಗಾಗಲೇ ಮೋಹನ್ ದಾಸ್ ಸರ್ ಹೇಳಿದಾಗೆ ಇಲ್ಲಿಯ ಸಂಘದಲ್ಲಿರುವವರು ಅಥವಾ ಈ ಊರಿನ ಜನರು ನಮ್ಮದೇ ಅಂತ ಇದನ್ನು ತಿಳ್ಕೊಂಡಿದ್ದಾರೆ. ನಮ್ಮದೇ ಅಂತ ಅನಿಸ್ಬೇಕು ಅಂತ ಹೇಳಿದರೆ ಅಲ್ಲಿರುವವರು ನಮ್ಮವರಾಗಬೇಕು, ಆ ಸ್ಥಳವೂ ನಮ್ಮದು ಅಂತ ನಮಗೆ ಮನಸ್ಸಿಗೆ ಬರುತ್ತದೆ. ಸೊ ಒಳ್ಳೆ ರೀತಿಯಲ್ಲಿ ಇಲ್ಲಿಯ ಪ್ರತಿಯೊಬ್ಬರೂ ತಮ್ಮನ್ನು ತಾವು ತೊಡಗಿಸಿಕೊಂಡು ಈ ಪ್ರದೇಶದಲ್ಲಿ ಪ್ರತಿಯೊಂದು ಸಲ ನಾನು ನೋಡ್ತಾ ಇದ್ದೇನೆ, ಪ್ರತಿಯೊಂದು ಆ್ಯಕ್ಟಿವಿಟಿ ಕೂಡ ಆಗುವಾಗ ಎಲ್ಲ ಜನರು ತೊಡಗಿಸಿಕೊಳ್ತಾರೆ. ಇದು ನಿಜವಾಗಿ ಬಹಳ ಸಂತೋಷದ ವಿಷಯ. ಈ ರೀತಿಯಲ್ಲಿ ಒಂದು ಸಮಾಜ ಕಟ್ಟುವ, ದೇಶ ಕಟ್ಟುವ ಕೆಲಸ ಇಲ್ಲಿ ನಡೀತಾ ಇದೆ. ಬಹಳ ಒಳ್ಳೆ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. 56 ವರ್ಷಗಳವರೆಗೆ ನಡೆಸಿಕೊಂಡು ಬರುವುದು, ಜನರನ್ನು ಅದರಲ್ಲಿ ಯುವಕರನ್ನು ಒಟ್ಟಾಗಿಸುವುದು ಬಹಳ ಕಷ್ಟದ ಕೆಲಸ. ಎಲ್ಲ ಯುವಕರು ಇದರಲ್ಲಿ ಮೋಹನ್ ದಾಸ್ ಸರ್ ಹೇಳಿದಾಗೆ ಪ್ರತಿಯೊಬ್ಬರು ಒಳ್ಳೆ ರೀತಿಯಿಂದ ಈಗಾಗಲೇ ಕೆಲವರನ್ನೆಲ್ಲ ನೋಡ್ತಾ ಇದ್ದೇವೆ, ಒಂದು ತನ್ನದೇ ಮನೆಯ ಕೆಲಸದ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಇದೇ ರೀತಿ ಮುಂದುವರಿಯಲಿ, ಇದೇ ರೀತಿ ಸಮಾಜ ಕಟ್ಟುವ ಕೆಲಸ ನಡೆಯಲಿ. ಈ ಸಂಘದ ಪದಾಧಿಕಾರಿಗಳು, ಕಾರ್ಯಕರ್ತರು ಎಲ್ರಿಗೂ ದೇವರು ಒಳ್ಳೆ ಆರೋಗ್ಯ, ಆಯುಷ್ಯವನ್ನು ನೀಡಿ ಇನ್ನಷ್ಟು ಈ ಸಂಘ ಬೆಳೆಯುವಂತೆ ಪ್ರತಿಯೊಂದು ಕಾರ್ಯಕರ್ತರು, ಈ ಊರಿನ ಜನರು ಶ್ರಮಿಸಲಿ ಅಂತ ಹೇಳಿ ಪ್ರತಿಯೊಬ್ಬರಿಗೂ ಧನ್ಯವಾದವನ್ನು ಹೇಳ್ತಾ, ಅದೇ ರೀತಿ ಇವತ್ತು ನನಗೆ ಇಲ್ಲಿ ಕರೆಸಿ ನನ್ನನ್ನು ಒಂದು ಗೌರವ ಕೊಟ್ಟದಕ್ಕೆ ಸಂಘದ ಪದಾಧಿಕಾರಿಗಳಿಗೂ, ಬಾಬು ಕಿನ್ಯ ಇವರಿಗೂ, ಮೋಹನ್ ದಾಸ್ ಸರ್ ಅವರಿಗೂ, ಹಾಗೆ ಪ್ರತಿಯೊಂದು ಕಾರ್ಯಕರ್ತರಿಗೂ ನಾನು ನನ್ನ ಮನಪೂರ್ವಕ ಧನ್ಯವಾದವನ್ನು ತಿಳಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್. ಪುಟಾಣಿ ಮಕ್ಕಳ ಆ ಒಂದು ನೃತ್ಯ ಕಾರ್ಯಕ್ರಮವನ್ನು ನೋಡಿಯೇ ಅಷ್ಟೊಂದು ವಿಶ್ಲೇಷಣೆ ಮಾಡಿದರು. ಆ ಮಕ್ಕಳ ಮುಖವರ್ಣಿಕೆ, ಹಾವ ಭಾವ ಭಂಗಿ ಎಲ್ಲವನ್ನು ನೋಡಿಯೇ ಅವರು ಈ ಸಂಘದ ಚಟುವಟಿಕೆಗಳನ್ನು ವಿಶ್ಲೇಷಿಸಿದರು. ಅದರಲ್ಲೂ ಒಂದು ಮಾತು ಹೇಳಿದರು, ವ್ಯಕ್ತಿತ್ವ ವಿಕಸನ. ಅದು ನಾನು ಆರಂಭದಲ್ಲೂ ಹೇಳಿದ್ದೆ. ಆ ವ್ಯಕ್ತಿತ್ವ ವಿಕಸನಕ್ಕೆ ನಾನು ಸಾಕ್ಷಿ. ನಾನು ಮಾತುಗಾರನಾಗಿ, ಯಕ್ಷಗಾನ ಕಲಾವಿದನಾಗಿ ಬೆಳೆದದ್ದು ಈ ಸಂಘದಿಂದ ಅಂತ ಹೇಳಿಕೊಳ್ಳುತ್ತಾ, ಈ ಸಂಘ ಮತ್ತು ಈ ಪರಿಸರದಲ್ಲಿ ದೈವಿ ಶಕ್ತಿಯ ಒಂದು ಆಕರ್ಷಣೆ ಇದೆ. ದೈವಿ ಶಕ್ತಿಯ ಆಕರ್ಷಣೆಯ ಜೊತೆಗೆ ಜನರ ಪ್ರೀತಿಯ ಬಾಂಧವ್ಯವಿದೆ. ಇದೆಲ್ಲವೂ ನಾವೆಲ್ಲವೂ ನಮ್ಮವರು ಅಂತ ಸೇರಿಕೊಳ್ಳಲಿಕ್ಕೆ ಕಾರಣವಾಗ್ತದೆ. ಅಂತಹ ಒಳ್ಳೆಯ ಮಾತನ್ನು ಹೇಳಿದಂತಹ ಶ್ರೀಮತಿ ಸುಷ್ಮಾ ದಿನಕರ್ ಇವರಿಗೆ ವಂದನೆಗಳನ್ನು ಸಲ್ಲಿಸ್ತಾ, ಇದೀಗ ನಮ್ಮವರಾಗಿ ಇರುವಂತಹ ನಮ್ಮ ಹತ್ತಿರದವರು, ಶ್ರೀ ಕ್ಷೇತ್ರ ಕೊಂಡಾಣದ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರು, ನಡಾರ್ ಶ್ರೀ ಕೊರಗಜ್ಜ ಕಟ್ಟೆಯ ಸಂಚಾಲಕರು ಶ್ರೀಯುತ ವಿಶ್ವನಾಥ್ ಕುಲಾಲ್ ನಡಾರ್ ಇವರಿಂದ ಶುಭ ನುಡಿಗಳು. ವೇದಿಕೆಡು ಇತ್ತಿನ ನಮ್ಮ ಮಾತ ಈ ಗ್ರಾಮದ ಮಾಗಣದ ಒಂಜಿ ದೈವದ ಕೈಪತ್ತಿನ ಪಾತ್ರಿ ಆರೆಗೆ ಸುಲ್ಮೇನ ಸಂದಾಯಿತ ಮಂತೊಂದು ಸಭೆತ ಮಾತ
ಹಿರಿಯ ಆಕುಲೆಗೆ ವಂದನೆ ಮಲ್ತೊಂದು ಅಂಚನೆ ಅಕ್ಕಗೆಲ್ಲ ವಂದನೆ ಮಲ್ತೊಂದು ದುರ್ಗಾ ಪರಮೇಶ್ವರಿ ಯಕ್ಷಗಾನ ಯುವಕ ಸಂಘ ನೆಕ್ ಸಾರ್ಥಕ ದಾದ ಪಂಡ ಯುವಕರನ್ನು ಪಂಡದು ಕುಲ್ಲದು ಅಪ್ಪೇನ ಸ್ಥಾನನು ಕೊರ್ತಿನಂಚಿನ ವೇದಿಕೆ ಇಲ್ಲಿ ಈ ವೇದಿಕೆಗೆ ಒಂಜಿ ಕಲೆ ಪಂಡ ಕರಿನ ಒಂಜಿ 20 ವರ್ಷ ಆದಿಪ್ಪು ಎನ್ನ ಒಂಜಿ ಗುರು ಉಲ್ಲೇರು ಯಾನು ಓಡೆ ಪಂಡಲ ಆರ್ಯನಲ್ಲೆತ್ತೊಂದು ಪೋಪೇರು ಅಂಚನೆ ಈ ಸಾನ್ನಿಧ್ಯಾಗ ಆಣಿ ಎರಡಲ್ಲೆತ್ತೊಂದು ಬರ್ತದೆ ಆ ಋಣನು ಸಂದಾಯರ ಇನಿ ಅಪ್ಪೆ ದುರ್ಗಾ ಪರಮೇಶ್ವರಿ ಇಡೀಗ ನನ್ನ ಲೆಪ್ಪುಡಾಯರು ಬಾಬನ್ನೆ ಪಂಡೇರು ಈ ಜಾಗೆಡು ವೇಷನು ಮಲ್ತಿನಾರಂದು ಯಾನು ದಾಲ ಆತ್ಮಲ್ಲ ಕಲಾವಿದೆ ಅತ್ತ ಎನ್ನ ಗುರು ಪಂಡಂದ ಯಕ್ಷಗಾನಗಲ ಚೆಂಡೆಗಲ ಹರಿಶ್ಚಂದ್ರ ನಾಯಿಗ ಮಾಡೋರು ಆರ್ನ ಒಂಜಿ ಆಶ್ರಯಾಡು ಯಾನು ಇಡಮುಟ್ಟ ಎತ್ತದೆ ಈ ಸಂಗಡು ಮಸ್ತ್ ಜನ ಯಕ್ಷಗಾನದ ಆ ಒಂಜಿ ಪುದರನು ಒರಿಪೆರೆ ಪಿದಾಡದೇರು ಯಕ್ಷಗಾನ ಈ ದುರ್ಗಾ ಪರಮೇಶ್ವರಿ ಸನ್ನಿಧಾನದ ಉಲೈಗ ಬನ್ನಗನೆ ಇಡೆಗೆ ಪಿರೋರ ಬರ್ಕ ಅಂದ ಪನ್ಪುನಂಚಿನ ಒಂಜಿ ಸಂಕಲ್ಪ ಒಂದುಂಡು ಏನು ಪ್ರಥಮ ಬನ್ನಗ ಎಂಕ ಅಂಚನೆ ಆಡು ಈ ಸಂಗಡು ಯಕ್ಷಗಾನ ತರಬೇತಿ ಉಚಿತ ಕೊರೊಂದುಲ್ಲೇರು ನೃತ್ಯಾಭ್ಯಾಸ ಕೊರೊಂದುಲ್ಲೇರು ಭಜನೆ ಮಲ್ತೊಂದುಲ್ಲೇರು ಕುಣಿತ ಭಜನೆ ಮಲ್ತೊಂದುಲ್ಲೇರು ಅಂಡ ಈ ಸಂಗಡು ಕುಣಿತ ಭಜನೆ ಮಲ್ಪುನಂಚಿನ ಟೀಚರ್ ಎಂಕಲ್ನ ಸಾನ್ನಿಧ್ಯಾಡು ಆರ್ಲ ಉಚಿತ ಕ್ಲಾಸ್ ಕೊರೊಂದುಲ್ಲೇರು ಎಂಕಲ್ನಲ್ಪಲ ಯಕ್ಷಗಾನ ಕ್ಲಾಸ್ ತರಬೇತಿ ಕರೀನ 1 ವರ್ಷಗೂ ದುಂಬು ಕೊರೊಂದುಂಡು ಅಂಡ ಎಲ್ಲೆ ಪ್ರಾಯೋಡು ಎಂಕಲು ಒಂಜಿ 7ನೇ ಕ್ಲಾಸ್ಡು ಉಪ್ಪುನಗ ಯಕ್ಷಗಾನ ಪಂಡನಾಂಡ ದುಂಬು ಬಾರಿ ಮಲ್ಲ ಮಲ್ಲ ಅಕ್ಕಲು ಬಂಡ ಐಟ್ ಗೊತ್ತಿತ್ತಿನಕಲು ಮಾತ್ರ ಪೋಂದಿತ್ತೇರು ಪಾಪದಕ್ಕಲು ಏರ್ಲ ಯಕ್ಷಗಾನಕ್ಕೆ ಪೋಂದಿದ್ದೇರು ದಯ ಪಂಡಂಡ ಅವು ಎಂಕ್ಲ ಹಿಡ್ದು ಬಲ್ಲಿಂದು ಅಂಡ ಆನಿದ ದಿನೊಟ್ಟು ಒಂಜಿ ಯಕ್ಷಗಾನ ಟೆಂಟ್ದ ಆಟ ತುಯ್ಯರೆ ಪೋಯರೆ 3 ರೂಪಾಯಿದ ಟಿಕೆಟ್ 11 ನೆಲಟ್ಟು ಕುಲ್ಲುದು ಬೋಲ್ಪು ಮುಟ್ಟ ತೂವೊಂದಿತ್ತು ನಂಚಿನಕ್ಲು ಎಂಕಲು ಇನಿ ಮಾತೆರೆಗಲ ಯಕ್ಷಗಾನನು ಕಲ್ಪುನಂಚಿನ ಒಂಜಿ ಫ್ರೀ ಕ್ಲಾಸ್ ಮಲ್ತದು ಈ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಸಂಘದ ಮಾತ ಸರ್ವ ಸದಸ್ಯರ್ಲ ಐಕ್ ಆ ಜೋಕುಲೆಗೊಂಜಿ ಶಿಕ್ಷಣ ಕೊರಡು ಧಾರ್ಮಿಕ ನಮ್ಮ ಧಾರ್ಮಿಕಡು ನಮಕ್ ಮಾತೆರೆಗಳ ಒಂಜಿ ಶಿಕ್ಷಣ ಆವಡು ಪ್ರತಿ ಒಂಜಿ ಬಾಳೆಲ ಮೂಲು ಬತ್ತದು ಕಲ್ತದು ಮಿತ್ತಗ ಒಂಜಿ ಕಲಾವಿದೆ ಆವಡು ಪನ್ಪುನಂಚಿನ ಉದ್ದೇಶ ಆಕಲೆಗುಂಡು ಅಪ್ಪೆನ ಪುದರ್ಡು ಈ ಸನ್ನಿಧಾನಡು ಏರು ಮಾತ ಸೇವೆ ಮಲ್ತೇರ ಆಕಲು ಇನಿ ಬಾರಿ ಮಲ್ಲ ಯಕ್ಷಗಾನ ಕಲಾವಿದೇರಾದು ಯಕ್ಷಗಾನದ ತುಳು ಅಕಾಡೆಮಿದ ಒಂಜಿ ಸದಸ್ಯರಾದು ಬತ್ತದಿನಕ್ಕೆ ನಿಗಲು ಮಾತೇರ್ಲ ಹೆಮ್ಮೆ ಪಡೆಯೋಡು ನನಾತ್ ಎಡ್ಡೆಡ್ಡೆ ಕಾರ್ಯ ಮಲ್ಪುನಿಕ್ ಆ ಅಪ್ಪೆ ದುರ್ಗಾ ಪರಮೇಶ್ವರಿ ನಿಕ್ಲಿಗೆ ಪೂರೆಗ್ಲ ಎಡ್ಡೆ ಅವಕಾಶನ ಕೊರಡು ಆರು ಒಂಜಿ ಬಾಬಣ್ಣೆ ಒಂಜಿ ಪಂಡೇರು ಯಕ್ಷ ಸಭಾಭವನ ಒಂಜಿ ಆವಡು ಒಂದು ಯಕ್ಷ ಸಭಾಭವನ ಆವಡಂಡ ತುಳು ಅಕಾಡೆಮಿದ ಸದಸ್ಯರು ನಿಖಿಲೆಗೆ ಮೂಲು ಗಟ್ಟಿಲ್ಲೇರು ಅಂಚಾದ 6-11 ಈ ಕ್ಷೇತ್ರದ ಶಾಸಕರೆಡ ಪೋದು ಪಾತೇರು ನಂಡ ನಿಖಿಲೆಗೆ ಆ ಕೆಲಸ ಆವು ಈ ಸನ್ನಿಧಾನಡು ಇನಿ ಮಾತೆರ್ಲ ನಮ್ಮ ಈ ಊರುನು ಎಡ್ಡೆ ಮಲ್ಪುಗ ಜೋಕುಲೆಗ್ ನನಾತ್ ಎಡ್ಡೆಡ್ಡೆ ಸಂಸ್ಕೃತಿನ ಕೊರ್ಪುನಂಚಿನ ಕೆಲಸನು ಈ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಸಂಘ ಯುವಕ ಮಂಡಲ ಮಲ್ಪಡು ಪನೊಂದು ಅಂಚನೆ ಈ ಊರುದ ಜವನೇರು ಕುಡಂಜಿ ಕೆಲಸ ಮಲ್ತೊಂದುಲ್ಲೇರು ಪ್ರತಿ ವರ್ಷ ಕೊಂಡಾನದ ಆ ಬಂಡಿ ಉತ್ಸವಕ್ಕೆ ಒಂಜಿ ಡಬ್ಬಿ ಪತ್ತದು ಅಕಲಿಗೆ ದಾಲ ಬೇಲೆಜ್ಜಂದ ಎತ್ತು ಅಕಲು ಸಮಾಜವು ಆ ಡಬ್ಬಿನ ಪತ್ತದು ಪಾಪ ಸಮಾಜಡು ಏರು ಬಂಗಡುಲ್ಲರ ಅಕ್ಲನ್ನು ಲೆಪ್ಪಡಾದು ಅವಲೇ ಆ ಕಾಸನ್ನು ಕೊರ್ಪುನಂಚಿನ ಕೆಲಸವನ್ನು ಮಲ್ಪೆರೆ ಈ ಅಪ್ಪೆ ಆಕಲೆಗೊಂಜಿ ನೆನಪನ್ನು ಕೊಡ್ತೀನಿ
ದಯಪಂಡ ಆತು ಮಲ್ಲ ಪುಣ್ಯ ಕ್ಷೇತ್ರಡು ಎತೋ ಮಲ್ಲ ಜನ ಬರ್ಪೇರು ಪಾಪ ಅಕ್ಕಲ ಬರ್ಸ ದೊಂಬು ಬಡವು ದಾಲದಿ ಒಂಜಿ ನೆನೆಪಂದೆ ಆ ಕೆಲಸನ ಮಲ್ಪಿರತ್ತ ಅಕಲಿಗೆ ನಮ್ಮ ಮಾತೆರಲ್ಲ ಅಭಿನಂದನೆ ಮಲ್ಪೋಡು. ಅಂಚನೆ ಇನಿತ ಈ ಎಲ್ಯ ವಿಷಯ ಈತೆ ನಿಖಿಲ್ ಮಾತೇರಲ್ಲ ನಮ್ಮ ಈ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಸಂಘದ ಕ್ಲಾಸ್ಗೆ ನಮ್ಮ ಜೋಕುಲನ್ನು ಕಡಪಡುಗ ನಮ್ಮ ಜೋಕುಲು ಕಲ್ಪೆರೆ ಮಸ್ತುಂಡು ಶಾಲೆಡು ಮಾತ್ರ ಶಾಲೆಡು ಪಾಠದ ವಸ್ತುನು ಮಾತ್ರ ಕಲ್ಪ ವಿಷಯನ ಕಲ್ಪವೇರಿ ಯಕ್ಷಗಾನಗು ಬತ್ತನ ನಾಂಡ ಪೂರ ಚರಿತ್ರೆ ದುಂಬು ದಾದಾ ಮಾತ ಆತಂಡ ಐನು ಕಲ್ಪವೇರಿ ನಮ್ಮ ಕಲ್ಪುನ ಜೋಕುಲು ಆ ಪಾಠಡ್ಲ ಕಲ್ಪಡು ಯಕ್ಷಗಾನಡ್ಲ ಕಲ್ಪಣಂದು ಪಣ್ಣೊಂದು ಏನನು ಲೆತ್ತದು ಒಂಜಿ ರಡ್ಡು ಪಾತೆರ ಪಣಿಯರೆ ಅವಕಾಶ ಮಲ್ತು ಕೊರ್ತನಂಚಿನ ದುರ್ಗಾ ಪರಮೇಶ್ವರಿ ಯಕ್ಷಗಾನದ ಮಾತ ಸರ್ವ ಸದಸ್ಯರುಗಳ ಅಭಿನಂದನೆ ಪಣ್ಣೊಂದು ಎನ್ನ ಪಾತೆರನು ಮುಗಿಪಾವೆ. ಯಕ್ಷಗಾನ ಸಂಘ ಆ ರೀತಿಯ ಸೇವಾ ಚಟುವಟಿಕೆಗಳನ್ನು ಮಂತೊಂದು ಪಂಪುನಂಚಿನ ಉದಾಹರಣೆದೊಟ್ಟಿಗೆ ಮಾತೆರಲ ಈ ಜೋಕ್ಲೇನು ಈ ಯಕ್ಷಗಾನ ಸಂಘವು ಕಡಪುಳ್ಳೆ ಪಂಡದು ಎಡ್ಡ ಪಾತೆರ ಪಂಡರು ಶ್ರೀಯುತ ವಿಶ್ವನಾಥ್ ಕುಲಾಲ್ ನಡಾರ್ ಅರೆಗೂ ಸೊಲ್ಮೆ ಸಂದ ಒಂದು ದುಂಬಗ್ ನಮ್ಮ 2 ಜನ ಸದಸ್ಯರಿಗೆ ಸಮ್ಮಾನ ಗೌರವಗಾದ ಶ್ರೀ ಬಾಬು ಸಾಂತ್ಯ ಶ್ರೀಮತಿ ಪಾರ್ವತಿ ದಂಪತಿಲೇನು ಅಂಚನೆ ಶ್ರೀಮತಿ ಸರಸ್ವತಿ ಅಂಗನವಾಡಿ ನಿವೃತ್ತ ಅಂಗನವಾಡಿ ಕಾರ್ಯಕರ್ತೆ ಶ್ರೀಮತಿ ಸರಸ್ವತಿ ಈ ಮೇರೇನು ವೇದಿಕೆಗೆ ಅತ್ಯಂತ ಗೌರವಡು ಬರಮಂತಂದುಲ್ಲ ನಮ್ಮ ಸಂಘದ ಸದಸ್ಯರು ಅಕ್ಲೇನು ಲೆತೊಂದು ಬರಡು ಪಣದಕ್ಕೆ ಏನೊಂದಿಲ್ಲ ಬಾಬಣ್ಣೆ ನಮ್ಮ ಸಂಘಡು ಸರಿಸುಮಾರು 35 ವರ್ಷ ಕಾಲ ಸೇವೆ ಮಂತಿನ ಅಂಚಿನ ಒಂಜಿ ಹಿರಿಯ ಸದಸ್ಯೆ ಆ ಸೇವೆಯಲ್ಲೇನು ಪೂರ ಅಪ್ಪೆ ದುರ್ಗಾ ಪರಮೇಶ್ವರಿ ನಮ್ಮ ನಂಬಿಂಚಿನ ಅಪ್ಪೆ ದುರ್ಗಾ ಪರಮೇಶ್ವರಿ ಅರೆಗೆ ಬದುಕಡಿ ಎಡ್ಡೆ ಆರೋಗ್ಯನ ಕೊರಡು ಎಡಪ್ಪನ ಕೊರಡು ಪಂಡದು ನಮ್ಮ ಮಾತಿನಲ್ಲ ಪರವಾದ ನಟ್ಟೊಂದು ಶ್ರೀಯುತ ಬಾಬು ಸಾಂತ್ಯ ಬೊಕ್ಕ ಶ್ರೀಮತಿ ಸರಸ್ವತಿ ಮಕ್ಕಳಿಗೆ ಸಮ್ಮಾನ ಗೌರವ ಸುರುಕು ಬಾಬು ಸಾಂತ್ಯ ಈ ಮೇರಿನ ಸಮ್ಮಾನ ಪತ್ರನು ಶ್ರೀಮತಿ ಮಧು ವಿರೂಪಾಕ್ಷ ಇಂಬೆರು ಓದೋಡು ಪಣದಕ್ಕೆ ಏನೊಂದಿಲ್ಲ. ಹರಿ ಓಂ. ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಲ ರಿಜಿಸ್ಟ್ರಾರ್ ಕಿನ್ಯ ದುರ್ಗಾಪುರ ಕಿನ್ಯ 56ನೇ ವಾರ್ಷಿಕೋತ್ಸವದ ಶುಭ ಸಂದರ್ಭದಲ್ಲಿ ಸಂಘದ ಹಿರಿಯ ಸದಸ್ಯ ಬಾಬು ಸಾಂತ್ಯ ಇವರಿಗೆ ಅರ್ಪಿಸುವ ಸನ್ಮಾನ ಪತ್ರ ಗೌರವಾನ್ವಿತರೆ ಕೇರಳದ ಬಾಡೂರು ಎಂಬಲ್ಲಿ ದೇರಣ್ಣ ಪೂಜಾರಿ ಮತ್ತು ಶ್ರೀಮತಿ ಕಮಲ ದಂಪತಿಗಳ 3 ಮಂದಿ ಮಕ್ಕಳಲ್ಲಿ ಹಿರಿಯವರಾಗಿ ತಾವು ಜನಿಸಿದಿರಿ. ಅಂದಿನ 5ನೇ ತರಗತಿಯವರೆಗೆ ವಿದ್ಯಾಭ್ಯಾಸ ಪಡೆದ ತಾವು ಮನೆಯವರೆಗೆ ಆಸರೆಯಾಗಿ ನಿಂತು ಕೃಷಿ ಇತ್ಯಾದಿ ವೃತ್ತಿಯಲ್ಲಿ ಎಳೆಯಿಂದ ತೊಡಗಿಸಿಕೊಂಡಿರಿ. ಅಲ್ಲಿಂದ ತಾವು ಮನೆಯ ಸಂಪರ್ಕದಲ್ಲಿದ್ದ ಬಾಡೂರಿನ ಮನೆಯವರೊಂದಿಗೆ ಕಿನ್ಯಾ ಸಾಂತ್ಯಕ್ಕೆ ಬಂದು ನೆಲೆಸಿದಿರಿ. ಸಾಂತ್ಯದವರದ್ದೇ ಆದ ಪೆಸ್ಟ್ ಕಂಟ್ರೋಲ್ ಉದ್ಯಮದಲ್ಲಿ ವೃತ್ತಿ ಜೀವನ ಆರಂಭಿಸಿ ಅವರ ನಂಬಿಕೆಯ ನೌಕರನಾಗಿ 40 ವರ್ಷ ಸಾರ್ಥಕ ಸೇವೆ ಸಲ್ಲಿಸಿದಿರಿ. ಪಾರ್ವತಿ ಎಂಬುವರನ್ನು ಬಾಳ ಸಂಗಾತಿಯಾಗಿ ಪಡೆದು 4 ಹೆಣ್ಣು ಮಕ್ಕಳ ತಂದೆಯಾಗಿ ಆದರ್ಶ ದಾಂಪತ್ಯ ತಮ್ಮದು. ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಲ ಸದಸ್ಯರಾಗಿ ಸರಿಸುಮಾರು 30 ವರ್ಷಕ್ಕೂ ಹೆಚ್ಚು ಕಾಲ ಸೇವೆ ಸಲ್ಲಿಸಿದ ತಮಗೆ ತಾವು ಸಲ್ಲಿಸಿದ ಸೇವೆಗಾಗಿ 56ನೇ ವಾರ್ಷಿಕೋತ್ಸವದ ಶುಭ ಸಂದರ್ಭದಲ್ಲಿ ಸನ್ಮಾನ ಗೌರವ ಅರ್ಪಿಸಿ ನಮ್ಮ ಆರಾಧ್ಯ ಮಾತೆ ಶ್ರೀ ದುರ್ಗಾ ಪರಮೇಶ್ವರಿ ತಾಯಿಯು ತಮಗೆ ತಮ್ಮ ಕುಟುಂಬಕ್ಕೆ ಸುಖ ಶಾಂತಿ ನೆಮ್ಮದಿ ಸನ್ಮಂಗಲವನ್ನು ಕರುಣಿಸಲಿ ಎಂದು ಹಾರೈಸುತ್ತೇವೆ. ಅಧ್ಯಕ್ಷರು, ಪದಾಧಿಕಾರಿಗಳು ಮತ್ತು ಸರ್ವ ಸದಸ್ಯರು ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಲ ಮತ್ತು ಮಾತೃ ಮಂಡಳಿ ದುರ್ಗಾಪುರ ಕಿನ್ಯಾ. ವಂದನೆಗಳು ಶ್ರೀಮತಿ ಮಧು ವಿರೂಪಾಕ್ಷ ನಿಮಗೆ. ಇದೀಗ ಮುಂದಕ್ಕೆ ಶ್ರೀಮತಿ ಸರಸ್ವತಿ ಇವರ ಸಮ್ಮಾನ ಪತ್ರವನ್ನು ಶ್ರೀಮತಿ ಮಧು ಕಿಶನ್ ಕುಮಾರ್ ಇವರು ತಮ್ಮ ಮುಂದೆ ಇಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ.
ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಲ ರಿಜಿಸ್ಟರ್ಡ್ ದುರ್ಗಾಪುರ ಕಿನ್ಯ ಇದರ 56ನೇ ವಾರ್ಷಿಕೋತ್ಸವದ ಈ ಶುಭ ಸಂದರ್ಭದಲ್ಲಿ ಹಿರಿಯ ಸಮಾಜ ಸೇವಕಿ ಶ್ರೀಮತಿ ಸರಸ್ವತಿ ಇವರಿಗೆ ಅರ್ಪಿಸುವ ಸನ್ಮಾನ ಪತ್ರ. ಗೌರವಾನ್ವಿತರೆ, ಕೇರಳದ ಚಂದ್ರಗಿರಿ ಸಮೀಪ ರಾಮಚಂದ್ರ ಮತ್ತು ಶ್ರೀಮತಿ ಸುಲೋಚನಾ ದಂಪತಿಗಳಿಗೆ 8 ಮಂದಿ ಮಕ್ಕಳಲ್ಲಿ ಹಿರಿಯವರಾಗಿ ತಾವು ಜನಿಸಿದಿರಿ. ಅಂದಿನ 5ನೇ ತರಗತಿಯವರೆಗೆ ವಿದ್ಯಾಭ್ಯಾಸ ಪಡೆದ ತಾವು ಬಾಲ್ಯದಲ್ಲಿರುವಾಗಲೇ ತಮ್ಮ ಮನೆಯವರು ಚಂದ್ರಗಿರಿಯಿಂದ ಬಂದು ಕರ್ನಾಟಕ ಗಡಿ ಪ್ರದೇಶದ ತಲಪಾಡಿ ದೇವಿನಗರದಲ್ಲಿ ನೆಲೆಸಿದಿರಿ. 1995ರಿಂದ ತಮ್ಮ ಮನೆ ಸಮೀಪದ ಅಂಗನವಾಡಿಯಲ್ಲಿ ವೃತ್ತಿ ಜೀವನಕ್ಕೆ ಸೇರಿ 21 ವರ್ಷಗಳ ಕಾಲ ಸಾರ್ಥಕ ಸೇವೆ ಸಲ್ಲಿಸಿ ನಿವೃತ್ತಿ ಪಡೆದಿರಿ. ಗೋಪಾಲಕೃಷ್ಣರನ್ನು ಬಾಳ ಸಂಗಾತಿಯಾಗಿ ಪಡೆದು 1 ಗಂಡು 2 ಹೆಣ್ಣು ಮಕ್ಕಳ ತಾಯಿಯಾಗಿ ತಮ್ಮದು ಸುಖಿ ಸಂಸಾರ, ಆದರ್ಶ ದಾಂಪತ್ಯ. ತಾವು ಸಲ್ಲಿಸಿದ ಸಾಮಾಜಿಕ ಶೈಕ್ಷಣಿಕ ಸೇವೆಗಾಗಿ ನಮ್ಮ 56ನೇ ವಾರ್ಷಿಕೋತ್ಸವದ ಈ ಶುಭ ಸಂದರ್ಭದಲ್ಲಿ ಸನ್ಮಾನ ಗೌರವ ಅರ್ಪಿಸಿ ನಮ್ಮ ಆರಾಧ್ಯ ಮಾತೆ ಶ್ರೀ ದುರ್ಗಾ ಪರಮೇಶ್ವರಿ ತಾಯಿಯು ತಮಗೆ, ತಮ್ಮ ಕುಟುಂಬಕ್ಕೆ ಸುಖ, ಶಾಂತಿ, ನೆಮ್ಮದಿ, ಸನ್ಮಂಗಲವನ್ನು ಕರುಣಿಸಲಿ ಎಂದು ಹಾರೈಸುತ್ತೇವೆ. ಅಧ್ಯಕ್ಷರು, ಪದಾಧಿಕಾರಿಗಳು ಮತ್ತು ಸರ್ವ ಸದಸ್ಯರು ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಲ ರಿಜಿಸ್ಟರ್ಡ್ ಮತ್ತು ಮಾತೃಮಂಡಲಿ ದುರ್ಗಾಪುರ ಕಿನ್ಯ. ವಂದನೆಗಳು ಶ್ರೀಮತಿ ಮಧು ಕಿಶನ್ ಕುಮಾರ್ ಇವರಿಗೆ. ಇದೀಗ ನಮ್ಮ ಸಭಾ ಕಾರ್ಯಕ್ರಮದ ಅಧ್ಯಕ್ಷರು, ಎಲ್ಲ ಅತಿಥಿ ಗಣ್ಯರು ಈ ಹಿರಿಯರನ್ನು ಸನ್ಮಾನ ಗೌರವವನ್ನು ನೀಡಿ ಅವರನ್ನು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ನಮ್ಮ ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಲ ರಿಜಿಸ್ಟರ್ಡ್ ಕಿನ್ಯ ಇದರ ಅತ್ಯಂತ ಹಿರಿಯ ಸದಸ್ಯರು ಶ್ರೀಯುತ ಬಾಬು ಸಾಂತ್ಯ ಮತ್ತು ನಮ್ಮ ಸಮೀಪದ ಅಂಗನವಾಡಿ ಕಾರ್ಯಕರ್ತೆ ಶ್ರೀಮತಿ ಸರಸ್ವತಿ ಇವರಿಗೆ ನಮ್ಮ 56ನೇ ವಾರ್ಷಿಕೋತ್ಸವದ ಶುಭ ಸಂದರ್ಭದಲ್ಲಿ ಸನ್ಮಾನ ಗೌರವ. ಶ್ರೀಯುತ ಬಾಬಣ್ಣ, ನಾವೆಲ್ಲರೂ ಸಣ್ಣವರಿಂದಾಗಲೇ ಅವರನ್ನು ಕರೆಯೋದು ಬಾಬಣ್ಣ ಅಂತ. ಸಂಘದ ಪ್ರತಿಯೊಂದು ಕಾರ್ಯ ಚಟುವಟಿಕೆಗಳಿಗೂ ತಮ್ಮದಾದಂತಹ ನಿಸ್ವಾರ್ಥ ಸೇವೆಯನ್ನು, ಕೊಡುಗೆಯನ್ನು ನೀಡುತ್ತಾ ಬಂದವರು. ಇದೀಗ ವಯೋಸಹಜವಾದಂತಹ ಸ್ವಲ್ಪ ತೊಂದರೆಯಲ್ಲಿದ್ದರೂ ನಮ್ಮ ಮೇಲೆ ಅಭಿಮಾನವಿಟ್ಟು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರ ಶ್ರೀಮತಿಯವರೊಟ್ಟಿಗೆ ಶ್ರೀಮತಿ ಪಾರ್ವತಿ ದಂಪತಿಗಳ ಸಮೇತ ಅವರನ್ನು ನಾವು ಗೌರವಿಸ್ತಾ ಇದ್ದೇವೆ. ಶ್ರೀಮತಿ ಪಾರ್ವತಿ ಇವರಿಗೆ ಚಪ್ಪಾಳೆಯ ಸದ್ದು ಜೋರಾಗಿ ಬರಲಿ. ನಮ್ಮವರು, ನಮ್ಮ ಪ್ರೀತಿಯವರು, ಅವರನ್ನು ವರ್ಷಂಪ್ರತಿ ನಾವು ಈ ವೇದಿಕೆಯಲ್ಲಿ ನಮ್ಮವರನ್ನು ಗುರುತಿಸುವ, ಸನ್ಮಾನಿಸುವಂತಹ ಕಾರ್ಯಕ್ರಮ ನಡೆಸ್ತಾ ಬಂದಿದ್ದೇವೆ. ಅದರಲ್ಲೂ ಈ ಸಲ ವಿಶೇಷವಾಗಿ ನಮ್ಮ ಹಿರಿಯ ಸದಸ್ಯರು ಶ್ರೀಯುತ ಬಾಬು ಶಾಂತೆ ಮತ್ತು ನಮ್ಮ ಸನಿಹದ ಅಂಗನವಾಡಿ ಕಾರ್ಯಕರ್ತೆ ಶ್ರೀಮತಿ ಸರಸ್ವತಿ ಇಬ್ಬರಿಗೂ ಕೂಡ ಸನ್ಮಾನ ಗೌರವವನ್ನು ಅರ್ಪಿಸ್ತಾ ಇದ್ದೇವೆ. ಅವರ ಮುಂದಿನ ಬದುಕು ಇನ್ನಷ್ಟು ಸುಖ, ಶಾಂತಿ, ನೆಮ್ಮದಿ, ಸಮೃದ್ಧಿಯಿಂದ ಕೂಡಲಿಲ್ಲಿ ನಮ್ಮ ಆರಾಧ್ಯ ಮಾತೆ ಶ್ರೀ ದುರ್ಗಾ ಪರಮೇಶ್ವರಿ ತಾಯಿಯು ಅವರಿಗೆ ದೀರ್ಘ ಆಯುರಾರೋಗ್ಯ, ಐಶ್ವರ್ಯ ಭಾಗ್ಯವನ್ನು ಕರುಣಿಸಿ ಸಕಲ ಸನ್ಮಂಗಲವನ್ನು ಕರುಣಿಸಲಿ ಎನ್ನುವಂತಹ ಪ್ರಾರ್ಥನೆಯೊಂದಿಗೆ ಅವರಿಗೆ ಅಭಿವಂದನೆಗಳು. ಎಲ್ಲರೂ ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನು ಅಭಿನಂದಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದು ಯಕ್ಷಗಾನ ಸಂಘಕ್ಕೆ ಶೋಭೆ ತರುವಂತಹ ಕಾರ್ಯಕ್ರಮ. ಆದರೆ ಸಮಾಜ ಅವರನ್ನು ಗುರುತಿಸಬೇಕು. ಈ ಯಕ್ಷಗಾನ ಸಂಘದಲ್ಲಿ ಸೇವೆ ಸಲ್ಲಿಸಿದರೆ ಅವರು ಖಂಡಿತವಾಗಿ ಒಂದಲ್ಲ ಒಂದು ದಿನ ನಮ್ಮನ್ನು ಗುರುತಿಸ್ತಾರೆ, ಗೌರವಿಸ್ತಾರೆ ಎನ್ನುವಂತಹ ಒಂದು ಸದುದ್ದೇಶದೊಂದಿಗೆ ಸಮಾಜ ಅಂತಹ ಹಿರಿಯರನ್ನು ಅವರು ನೀಡಿದಂತಹ ಸೇವೆಯನ್ನು ಗುರುತಿಸಬೇಕು ಎನ್ನುವಂತಹ ವಿನಂತಿಯೊಂದಿಗೆ ಇದೀಗ ನಮ್ಮ ಸಂಘದ
ಮಕ್ಕಳ ಸದಸ್ಯರು, ಅದರಲ್ಲೂ ವಿಶೇಷವಾಗಿ ಯಕ್ಷಗಾನ ತರಬೇತಿ ಕೇಂದ್ರದ 2 ಮಕ್ಕಳು ಕಳೆದ ವರ್ಷದ SSLCಯಲ್ಲಿ ಅತಿ ಹೆಚ್ಚು ಅಂಕ ಪಡೆದಂತಹ ಒಂದು ಗೌರವಕ್ಕಾಗಿ ಅವರನ್ನು ಪ್ರತಿಭಾ ಪುರಸ್ಕಾರವನ್ನು ಸಲ್ಲಿಸ್ತಾ ಇದ್ದೇವೆ. ಮನ್ವಿತ್ ಶೆಟ್ಟಿಗರ್ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಮನ್ವಿತ್ ಶೆಟ್ಟಿಗರ್ ಹಾಗೂ ವಿಖ್ಯಾತ್ SSLCಯಲ್ಲಿ ಅತಿ ಹೆಚ್ಚು ಅಂಕ ಪಡೆದಂತಹ ವಿದ್ಯಾರ್ಥಿಗಳು, ನಮ್ಮ ಸಂಘದ ಸದಸ್ಯರ ಮಕ್ಕಳು, ನಮ್ಮ ಯಕ್ಷಗಾನ ತರಬೇತಿ ಕೇಂದ್ರದ ಮಕ್ಕಳು ಅಂತ ಹೇಳಿಕೊಳ್ಳಿಕ್ಕೆ ಹೆಮ್ಮೆ ಆಗ್ತಾ ಇದೆ. ಮನ್ವಿತ್ ಶೆಟ್ಟಿಗರ್, ಶ್ರೀಯುತ ಅಶೋಕ್ ಶೆಟ್ಟಿಗಾರ್ ಮತ್ತು ಶ್ರೀಮತಿ ಮಮತಾ ದಂಪತಿಗಳ ಸುಪುತ್ರ ಕಳೆದ ವರ್ಷದ SSLCಯಲ್ಲಿ ಅತಿ ಹೆಚ್ಚು ಅಂಕ ಪಡೆದು ನಮ್ಮ ಈ ಒಂದು ಅಭಿನಂದನೆ ಗೌರವವನ್ನು ಪಡೆದುಕೊಳ್ತಾ ಇದ್ದಾರೆ. ಹಾಗೆಯೇ ವಿಖ್ಯಾತ್ ಶ್ರೀಮತಿ ಸೌಮ್ಯ ಶ್ರೀ ಚಂದ್ರಶೇಖರ್ ದಂಪತಿಗಳ ಸುಪುತ್ರ, ಅವರು ಕೂಡ ಕಳೆದ ವರ್ಷದ SSLCಯಲ್ಲಿ ಅತ್ಯಂತ ಹೆಚ್ಚು ಅಂಕ ಪಡೆದಂತಹ ಗೌರವಕ್ಕಾಗಿ ನಾವು ಇಬ್ಬರನ್ನು ಗೌರವಿಸ್ತಾ ಇದ್ದೇವೆ. ಅವರನ್ನು ಯಕ್ಷಗಾನದ ವೇಷದಲ್ಲೇ ನೀವು ನೋಡಬಹುದು. ಯಕ್ಷಗಾನ ತರಬೇತಿ ಕೇಂದ್ರದ 2 ವಿದ್ಯಾರ್ಥಿಗಳು, ಮನ್ವಿತ್ ಶೆಟ್ಟಿಗಾರ್ ಮತ್ತು ವಿಖ್ಯಾತ್. ಜೋರಾದ ಚಪ್ಪಾಳೆ, ಒಮ್ಮೆ ಜೋರಾದ ಚಪ್ಪಾಳೆಯೊಂದಿಗೆ ನಮಗೇನು ಕೆಲಸ ಇಲ್ಲ, ಖಾಲಿ ಚಪ್ಪಾಳೆ ಹೊಡೆಯುವುದು ಮಾತ್ರ. ಆ ಚಪ್ಪಾಳೆಯ ಮೂಲಕ 2 ವಿದ್ಯಾರ್ಥಿಗಳಿಗೂ ಪ್ರತಿಭಾ ಪುರಸ್ಕಾರದ ಅಭಿನಂದನೆಯನ್ನು ಸಲ್ಲಿಸೋಣ. ಜಿಲ್ಲಾ ಪ್ರಶಸ್ತಿ, ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ನೃತ್ಯ ಸೌರಭ ರಿಜಿಸ್ಟರ್ಡ್ ಇದರ ವಿದ್ವಾನ್ ಪ್ರಮೋದ್ ಉಳ್ಳಾಲ್ ಅವರನ್ನು ವೇದಿಕೆಗೆ ಅತ್ಯಂತ ಗೌರವದಿಂದ ಆಹ್ವಾನಿಸ್ತಾ ಇದ್ದೇನೆ. ಅವರಿಗೆ ನಮ್ಮೊಂದು ಸಣ್ಣ ಅಭಿನಂದನಾ ಗೌರವ. ನಮ್ಮ ಪರಿಸರದ ಮಕ್ಕಳಿಗೆ ಅಂದರೆ ನಮ್ಮ ಮಕ್ಕಳಿಗೆ ನೃತ್ಯ ತರಬೇತಿ, ಭರತನಾಟ್ಯ ತರಬೇತಿಯನ್ನು ನೀಡುತ್ತಿರುವಂತಹ ನೃತ್ಯ ಗುರು, ನಾಟ್ಯ ಗುರು ವಿದ್ವಾನ್ ಪ್ರಮೋದ್ ಉಳ್ಳಾಲ್ ಜಿಲ್ಲಾ ಪ್ರಶಸ್ತಿ, ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ನೃತ್ಯ ಸೌರಭ ರಿಜಿಸ್ಟರ್ಡ್ ಸಂಸ್ಥೆಯ ನಿರ್ದೇಶಕರು ಹೌದು. ಅವರಿಗೆ ನಮ್ಮ ಒಂದು ಪ್ರೀತಿಯ ಅಭಿನಂದನಾ ಗೌರವ. ಚಪ್ಪಾಳೆಯೊಂದಿಗೆ ಅವರನ್ನು ಅಭಿನಂದಿಸೋಣ. ವಂದನೆಗಳು. ನಿಮ್ಮ ನೃತ್ಯ ಸೇವೆ ನಿರಂತರವಾಗಿ ಹೀಗೆ ನಡೆಯಲಿ, ನಮ್ಮವರಿಗೆ, ನಮ್ಮ ಮಕ್ಕಳಿಗೆ ಅದರ ಪ್ರಯೋಜನ ಲಭಿಸಲಿ ಎನ್ನುವಂತಹ ಹಾರೈಕೆಯೊಂದಿಗೆ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಇದೀಗ ಸಭಾ ಕಾರ್ಯಕ್ರಮದಲ್ಲಿ ನಮ್ಮವರಾಗಿರುವಂತಹ ನಮ್ಮ ಯಕ್ಷಗಾನ ಸಂಘದ ಆದಿಯಿಂದ ಇದುವರೆಗೂ ಒಟ್ಟಿಗಿರುವಂತಹ ಹಿರಿಯ ಸದಸ್ಯರು, ಮಾರ್ಗದರ್ಶಕರು ಶ್ರೀಯುತ ರಾಮಯ್ಯ ಕಿಲ್ಲೆ ಗೌರವಾಧ್ಯಕ್ಷರು, ಇವರಿಂದ 2 ಮಾತು. ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಲ ರಿಜಿಸ್ಟರ್ ಕಿನ್ಯಾ ಸೇರಿದಂಥ ಎಲ್ಲ ಮಹನೀಯರಲ್ಲಿ ನಮಿಸುತ್ತಾ, ವೇದಿಕೆಯಲ್ಲಿ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂಥ ನಮ್ಮೂರಿನವರಾದಂಥ ಶ್ರೀ ಐತಪ್ ಶೆಟ್ಟಿ ದೇವಂದ ಪಡ್ಪು ಆಡಳಿತ ಮುಕ್ತೇಶ್ವರ ಅನಂತ ಪದ್ಮನಾಭ ದೇವಸ್ಥಾನ ಕೊಂಡೇವರು ಇವರ ಅಧ್ಯಕ್ಷರೇ, ಅದೇ ರೀತಿ ನಮ್ಮ ದೇವಿನಗರ ಶಾರದಾ ವಿದ್ಯಾಲಯದ ಪ್ರಿನ್ಸಿಪಾಲ್ರಾದಂಥ ಶ್ರೀಮತಿ ಸುಷ್ಮಾ ದಿನಕರ್ ಅವರೇ, ವಿಶ್ವನಾಥ್ ಗುಲಾಲ್ ನಡಾರ್ ವ್ಯವಸ್ಥಾಪನಾ ಸಮಿತಿ ಕೊಂಡಾಣ ಇವರೇ, ಶೈಲೇಶ್ ಶೆಟ್ಟಿ ದೇವಿಪುರ ಉಪಾಧ್ಯಕ್ಷರು BJP ಮಂಗಳೂರು ಮಂಡಲ, ವೇದಿಕೆಯಲ್ಲಿ ಇರುವಂಥ ನಮ್ಮ ಗೌರವಾನ್ವಿತ ಎಲ್ಲ ಬಂಧುಗಳೇ, ನಾನು ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗುವುದಿಲ್ಲ, ವಿಷಯ ಎಲ್ಲ ಹೇಳಿದ್ದಾರೆ. ಆದರೆ ಭಾಳ ಸಂತೋಷವಾಗ್ತಾ ಇದೆ. 56ನೇ ವರ್ಷ ಕಾರ್ಯಕ್ರಮದಲ್ಲಿ ನಾವೆಲ್ಲ ಸೇರಿದ್ದೇವೆ. ನಾನು ಪ್ರತಿ ವರ್ಷ ಭಾಗಿಯಾಗುವಂಥ ಇದ್ದೇನೆ. ಭಾಳ ಇದಾಗ್ತದೆ. ನನ್ನೊಂದಿಗಿದ್ದವರು ಹೆಚ್ಚಿನವರು ಈಗ ಇಲ್ಲ ಈ ಸಂಘ ಸ್ಥಾಪಿಸಿದವರಲ್ಲಿ. ಈಗಿನ ತಲೆಮಾರಿನವರು ಕೂಡ ನಮ್ಮನ್ನು ಪ್ರೀತಿಯಿಂದ ಗೌರವದಿಂದ ಕರೆಯುತ್ತಾರೆ. ನಮಗೂ ಕೂಡ ಬಹಳ ಸಂತೋಷವಾಗ್ತಾ ಇದೆ. ಗಣ್ಯರು ಎಲ್ಲ ಹೇಳಿದ ಹಾಗೆ ಇದರ ಹಿಂದೆ ಎಷ್ಟು ಶ್ರಮ ಇದೆ ಎಂಬುದನ್ನು ನಾವು ಹೇಳಬೇಕಾದಿಲ್ಲ, ತಾವೆಲ್ಲರೂ ಮನಗಂಡಿದ್ದೀರಿ. ಯಕ್ಷಗಾನವೆಂಬುದು ನಮ್ಮ ನಾಡಿನ ಒಂದು ಸಮೃದ್ಧ ಕಲೆ. ಅದಕ್ಕೆ
ನಾವೆಲ್ಲ ಅಷ್ಟು ಶಾಲೆ ಕಲಿತವರಲ್ಲ, ನಮ್ಮ ಎಳೆ ಪ್ರಾಯದಲ್ಲಿ ಅಂಥ ಸೌಲಭ್ಯ ಇರಲಿಲ್ಲ, ನಮಗೆ ಸಾಧ್ಯ ಆಗಲಿಲ್ಲ. ಏನಾದರೂ ನಾವು ಜನರೊಂದಿಗೆ ಗುರುತಿಸಿದೆ ಅಂತ ಹೇಳಿದರೆ ಈ ಯಕ್ಷಗಾನ ಕ್ಷೇತ್ರದಲ್ಲಿ ನಾವು ಬೆಳೆದದ್ದು. ಸಣ್ಣ ಪ್ರಾಯದಲ್ಲೇ ಶಾಲಾ ವಿದ್ಯಾಭ್ಯಾಸದ ಮಟ್ಟದಲ್ಲೇ ನಮಗೆ ಇಲ್ಲಿ ಯಕ್ಷಗಾನ ಕಲಿಯುವಂಥ ಒಂದು ಅವಕಾಶ ಇತ್ತು. ಒಳ್ಳೊಳ್ಳೆ ಮೇಧಾವಿಗಳಿದ್ದರು ಯಕ್ಷಗಾನದ ಕಲಿಸುವವರು. ಆದ್ದರಿಂದ ನಾವು ಪ್ರೇರಿತರಾಗಿ ಈ ಸಂಘದ ಮೂಲಕ ಇಂದು ಈ ಪರಿಸರದಲ್ಲಿ ನಾವು ಗುರುತಿಸುವಂತಾಗಿದೆ. ಸೇರಿದಂಥ ಎಲ್ಲರಲ್ಲಿ ನನ್ನ ಪ್ರಾರ್ಥನೆ, ಈ ಸಂಘದ ಬೆಳವಣಿಗೆಗೆ ಪ್ರೋತ್ಸಾಹ ಈವರೆಗೆ ಕೊಟ್ಟಂಥ ಎಲ್ಲರಿಗೂ ಕೂಡ ನಾನು ಗೌರವಿಸುತ್ತಾ, ಯಾರ್ಯಾರು ಇದರ ಹಿಂದೆ ಇದ್ದಾರೆ, ಕೇವಲ ನಾವೊಬ್ಬರು ಇದ್ದರೂ ಕೂಡ ಇದರ ಹಿಂದೆ ಅನೇಕರ ಶ್ರಮ ಉಂಟು. ಅದಕ್ಕಾಗಿ ಅವರೆಲ್ಲರನ್ನು ನಾನು ಮನಸಾರೆ ಸ್ಮರಿಸುತ್ತಾ, ಈ ಸಂಘದ ಈ ಕಾರ್ಯಕ್ರಮವು ಇನ್ನಷ್ಟು ಬೆಳಗಲಿ, ಆ ದೇವರ ಕೃಪೆ ನಮ್ಮ ಮೇಲೆ ಸದಾ ಇರಲಿ ಅಂತ ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಸಂತೋಷವಾಗುತ್ತದೆ ಎನ್ನುವಂತಹ ಮಾತನ್ನು ಶ್ರೀಯುತ ರಾಮಯ್ಯ ಕಿಲ್ಲೆ ಅವರು ಹೇಳಿದರು. ಖಂಡಿತವಾಗಿಯೂ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸುವುದನ್ನು ನೋಡಲಿಕ್ಕೆ ನಮಗೆ ಸಂತೋಷವಾಗ್ತದೆ. ಅಂದಿನಿಂದ ಇದುವರೆಗೂ ಕೂಡ ಅವರು ನಮ್ಮೊಂದಿಗಿದ್ದಾರೆ. ಇದು ಬಹಳ ದೊಡ್ಡ ಭಾಗ್ಯ. ಅವರು ನಿರಂತರವಾಗಿ ನಮ್ಮೊಂದಿಗೆ ಇರುವಂತೆ ತಾಯಿ ದುರ್ಗಾ ಪರಮೇಶ್ವರಿ ಅನುಗ್ರಹಿಸಲಿ ಅಂತ ಹೇಳಿಕೊಳ್ಳುತ್ತಾ, ನಿಮಗೆ ಇನ್ನಷ್ಟು ಒಳ್ಳೆಯ ಆರೋಗ್ಯವನ್ನು ದುರ್ಗಾ ಪರಮೇಶ್ವರಿ ತಾಯಿ ಕರುಣಿಸಲಿ ಎನ್ನುವಂಥ ಹಾರೈಕೆಯೊಂದಿಗೆ ಕಾರ್ಯಕ್ರಮವನ್ನು ಮುಂದುವರಿಸ್ತಾ, ಇದೀಗ ಸಂಘದ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ನಡೆಸಿದಂತಹ ಆಟೋಟ ಸ್ಪರ್ಧೆಗಳ ಬಹುಮಾನ ವಿತರಣೆಯ ಸರದಿ, ಈ ಬಹುಮಾನ ವಿತರಣೆಯ ವರದಿಯನ್ನು ತಮ್ಮ ಮುಂದಿಡಬೇಕಾಗಿ ಶ್ರೀಯುತ ಸುಕ್ರತ್ ಅಂಚನ್ ಇವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ದುರ್ಗಾ ಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಲ ರಿಜಿಸ್ಟರ್ ದುರ್ಗಾಪುರ ಕಿನ್ಯ ಇದರ 56ನೇ ವಾರ್ಷಿಕೋತ್ಸವದ ಅಂಗವಾಗಿ ನಡೆಸಿದ ವಿವಿಧ ಕ್ರೀಡಾಕೂಟಗಳ ವಿಜೇತರ ವಿವರ. ನರ್ಸರಿ ವಿಭಾಗ ಸ್ವರ್ಣಿಕ 50 ಮೀಟರ್ ಓಟ ಪ್ರಥಮ, ಕಪ್ಪೆ ಜಿಗಿತ ದ್ವಿತೀಯ, ಒಂಟಿಕಾಳಿನ ಓಟ ದ್ವಿತೀಯ, ಬಾಂಬಿಂಗ್ ದಿ ಸಿಟಿ ದ್ವಿತೀಯ. ಶ್ರೀಯುತ ಮಹಿಂದ ಪೂಜಾರಿ ಅವರು ಈ ಬಹುಮಾನವನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಅಲ್ಲಿ ಸಭೆಯಲ್ಲಿ ಕುಳಿತಂತಹ ಎಲ್ಲ ಮಕ್ಕಳಿಗೆ ಗೊತ್ತಿದೆ ಯಾರಿಗೆಲ್ಲ ಬಹುಮಾನ ಇದೆ ಅಂತ. ಆ ಮಕ್ಕಳನ್ನು ಹೆತ್ತವರು ಆದಷ್ಟು ಬೇಗ ವೇದಿಕೆಗೆ ಬರುವ ಹಾಗೆ ಅವರನ್ನು ಎದುರು ತಂದು ನಿಲ್ಲಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಬಹುಮಾನದ ವಿತರಣೆಯನ್ನು ಆದಷ್ಟು ಕ್ಲಪ್ತವಾಗಿ ಮುಗಿಸಲು ಎಲ್ಲರೂ ಬಂದು ಎದುರು ನಿಲ್ಲಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹನ್ಸಿ 50 ಮೀಟರ್ ಓಟ ದ್ವಿತೀಯ, LKG ಮತ್ತು UKG ವಿಭಾಗ ಚಿರಂತ್ 50 ಮೀಟರ್ ಓಟ ಪ್ರಥಮ, ಕಪ್ಪೆ ಜಿಗಿತ ಪ್ರಥಮ, ಒಂಟಿಕಾಳಿನ ಓಟ ಪ್ರಥಮ. ಶ್ರೇಯಾಂಕ್ 50 ಮೀಟರ್ ಓಟ ದ್ವಿತೀಯ. ಪ್ರೋತ್ಸಾಹಕ ಬಹುಮಾನ ಭವಿಷ್ ಜಶ್ವಿಕ್ 1ನೇ ಮತ್ತು 2ನೇ ತರಗತಿ ಬಾಲಕರ ವಿಭಾಗ ಗಹನ್ 50 ಮೀಟರ್ ಓಟ ಪ್ರಥಮ, 1 ಗಾಲಿನ ಓಟ ದ್ವಿತೀಯ, ರಿಲೇ ದ್ವಿತೀಯ. ಮಹೀನ್ 50 ಮೀಟರ್ ಓಟ ದ್ವಿತೀಯ. ವಂದನೆಗಳು ಶ್ರೀಯುತ ಮಹಿಂದ ಪೂಜಾರಿ ಅವರು. ಮುಂದಿನ ಬಹುಮಾನವನ್ನು ಶ್ರೀಯುತ ಶೈಲೇಶ್ ಶೆಟ್ಟಿ ದೇವಿಪುರ ಇವರು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಬಹುಮಾನ ಸಿಕ್ಕಿದಂತಹ ಬಹುಮಾನ ವಿಜೇತ ಮಕ್ಕಳೆಲ್ಲರೂ ಆದಷ್ಟು ಎದುರು ಬಂದು ನಿಲ್ಲಿ. ನಿಮ್ಮ ಮಕ್ಕಳಿಗೆ ಬಹುಮಾನ ಇದೆ ಎಂದು ಗೊತ್ತಿರುವಂತಹ ಹೆತ್ತವರು ಅವರನ್ನು ಆದಷ್ಟು ಬೇಗ ವೇದಿಕೆ ಕಳುಹಿಸಿಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮಹೀನ್ 50 ಮೀಟರ್ ಓಟ ದ್ವಿತೀಯ, 1 ಕಾಲಿನ ಓಟ ಪ್ರಥಮ, ರಿಲೇ ಪ್ರಥಮ. 1ನೇ ಮತ್ತು 2ನೇ ತರಗತಿ ಬಾಲಕಿಯರ ವಿಭಾಗ ನಿಶಿಕಾ 50 ಮೀಟರ್ ಓಟ ಪ್ರಥಮ, ರಿಲೇ ಪ್ರಥಮ, ಬಾಂಬಿಂಗ್ ದಿ ಸಿಟಿ ಪ್ರಥಮ, 1 ಗಾಳಿನ ಓಟ ದ್ವಿತೀಯ. ವಿಹಾಣಿ 50 ಮೀಟರ್ ಓಟ ದ್ವಿತೀಯ, ರಿಲೇ ದ್ವಿತೀಯ, 1 ಗಾಳಿನ ಓಟ ದ್ವಿತೀಯ. 3ನೇ ಮತ್ತು 4ನೇ ತರಗತಿ ಬಾಲಕರ ವಿಭಾಗ ಜತಿನ್ 100 ಮೀಟರ್ ಓಟ ಪ್ರಥಮ, ರಿಲೇ ದ್ವಿತೀಯ, ನಿಂಬೆ ಚಮಚ ಓಟ ಪ್ರಥಮ. ಜತಿನ್ ವಿವಾನ್ ರಿಲೇ ಪ್ರಥಮ, 100 ಮೀಟರ್ ಓಟ ದ್ವಿತೀಯ. ನಮನ್ ನಿಂಬೆ ಚಮಚ ಓಟ ದ್ವಿತೀಯ. 3ನೇ ಮತ್ತು 4ನೇ ತರಗತಿ ಬಾಲಕಿಯರ ವಿಭಾಗ ನಿವ್ಯಾ 100 ಮೀಟರ್ ಓಟ ಪ್ರಥಮ, 1 ಗಾಲಿನ ಓಟ ಪ್ರಥಮ, 3 ಗಾಲಿನ ಓಟ ಪ್ರಥಮ. ನಿಯತಿ 100 ಮೀಟರ್ ರೇಸ್ ಪ್ರಥಮ, ರಿಲೇ ಪ್ರಥಮ. ವಂದನೆಗಳು ಶ್ರೀಯುತ ಶೈಲೇಶ್ ಶೆಟ್ಟಿ ಅವರಿಗೆ. ಇದೀಗ ಮುಂದಿನ ಬಹುಮಾನವನ್ನು ಶ್ರೀಯುತ ವಿಶ್ವನಾಥ್ ಕುಲಾಲ್ ನಡಾರ್ ಇವರು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ರಿಲೇ ಪ್ರಥಮ, ಪಾಸಿಂಗ್ ದಿ ಬಾಲ್ ದ್ವಿತೀಯ. ತನ್ವಿ ನಿಂಬೆ ಚಮಚ ಓಟ ಪ್ರಥಮ. 5ನೇ ಮತ್ತು 6ನೇ ತರಗತಿ ವಿಭಾಗ
ಹಿತೇಶ್ 100 ಮೀಟರ್ ಓಟ ಪ್ರಥಮ, 3 ಗಾಲಿನ ಓಟ ಪ್ರಥಮ. ರಿಷಿಕಾ ಪಾಸಿಂಗ್ ದಿ ಬಾಲ್ ಪ್ರಥಮ, 100 ಮೀಟರ್ ಓಟ ದ್ವಿತೀಯ, 3 ಗಾಲಿನ ಓಟ ದ್ವಿತೀಯ. 7 ಮತ್ತು ರಿಷಿಕಾ 7ನೇ ಮತ್ತು 8ನೇ ತರಗತಿ ಬಾಲಕಿಯರ ವಿಭಾಗ ಭೂಮಿಕಾ ನಿಂಬೆ ಚಮಚ ಪ್ರಥಮ, 1 ಗಾಲಿನ ಓಟ ಪ್ರಥಮ. ಉಪೇಕ್ಷಾ ನಿಂಬೆ ಚಮಚ ಓಟ ದ್ವಿತೀಯ. ಆದ್ಯ 1 ಕಾಲಿನ ಓಟ ಪ್ರಥಮ, ನಿಂಬೆ ಚಮಚ ಓಟ ದ್ವಿತೀಯ. ಚಪ್ಪಾಳೆ 100 ಮೀಟರ್ ಜೋರು ಓಟ ಬರಲಿ, ಅಲ್ಲಿ ಒಂದು ದ್ವಿತೀಯ. ಬದಿಯಿಂದ ಮಾತ್ರ ಚಪ್ಪಾಳೆ ಬರ್ತಾ ಇದೆ. ಯಶ್ವಿ ಉಳಿದವರೆಲ್ಲ 100 ಕೈಗೆ ಮೀಟರ್ ಕೆಲಸ ಓಟ ಕೊಡಿ. ಪ್ರಥಮ. ಆದ್ಯ 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 ಉಪೇಕ್ಷಾ ಆದ್ಯ ಯಶ್ವಿ ಯಶ್ವಿ ಯಶ್ವಿ. ಲಿಖಿಶಾ 1 ಗಾಲಿನ ಓಟ ದ್ವಿತೀಯ, 100 ಮೀಟರ್ ಓಟ ದ್ವಿತೀಯ. ಅದಿತಿ 1 ಗಾಲಿನ ಓಟ ದ್ವಿತೀಯ, 100 ಮೀಟರ್ ಓಟ ದ್ವಿತೀಯ, ನಿಂಬೆ ಚಮಚ ಪ್ರಥಮ. 7 ಮತ್ತು 8ನೇ ತರಗತಿ ಬಾಲಕರ ವಿಭಾಗ ದ್ವಿತೀಕ್ ನಿಂಬೆ ಚಮಚ ಪ್ರಥಮ, 100 ಮೀಟರ್ ಓಟ ದ್ವಿತೀಯ, 3 ಗಾಲಿನ ಓಟ ದ್ವಿತೀಯ. ವಂದನೆಗಳು ಶ್ರೀಯುತ ವಿಶ್ವನಾಥ್ ಕುಲಾಲ್ ನಡಾರ್ ಅವರಿಗೆ. ಮುಂದಿನ ಬಹುಮಾನವನ್ನು ಶ್ರೀಮತಿ ಸುಷ್ಮಾ ದಿನಕರ್ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ದ್ವಿತೀಕ್ ಯಕ್ಷಿತ್ 100 ಮೀಟರ್ ಓಟ ಪ್ರಥಮ, 3 ಗಾಲಿನ ಓಟ ಪ್ರಥಮ. ಯಕ್ಷಿತ್. ಮನೀಶ್ ನಿಂಬೆ ಚಮಚ ಓಟ ದ್ವಿತೀಯ, 1 ಗಾಲಿನ ಓಟ ದ್ವಿತೀಯ. ಪ್ರದ್ಯುನ್ 1 ಗಾಲಿನ ಓಟ ದ್ವಿತೀಯ. 9ನೇ ಮತ್ತು 10ನೇ ತರಗತಿ ಬಾಲಕರ ವಿಭಾಗ ಧನ್ವಿತ್ 100 ಮೀಟರ್ ಓಟ ದ್ವಿತೀಯ, ನಿಂಬೆ ಚಮಚ ಪ್ರಥಮ, 3 ಗಾಲಿನ ಓಟ ದ್ವಿತೀಯ. ಸಾತ್ವಿಕ್ 100 ಮೀಟರ್ ಓಟ ಪ್ರಥಮ, ನಿಂಬೆ ಚಮಚ ಓಟ ದ್ವಿತೀಯ. ಕಾಲೇಜು ವಿಭಾಗ ಮಹಿಳೆಯರು ಕಾವ್ಯ 100 ಮೀಟರ್ ಓಟ ಪ್ರಥಮ, 1 ಗಾಲಿನ ಓಟ. ವಂದನೆಗಳು ಶ್ರೀಮತಿ ಸುಷ್ಮಾ ದಿನಕರ್. ಮುಂದಿನ ಬಹುಮಾನ ಶ್ರೀಯುತ ರಾಮಯ್ಯ ಕಿಲ್ಲೆ ಅವರು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಗೌರವ ಅಧ್ಯಕ್ಷರು ಶ್ರೀಯುತ ರಾಮಯ್ಯ ಕಿಲ್ಲೆ ಅವರು. ಕಾವ್ಯ. ನಿರೀಕ್ಷಾ 100 ಮೀಟರ್ ಓಟ ದ್ವಿತೀಯ, 1 ಗಾಲಿನ ಓಟ ದ್ವಿತೀಯ. ಶರ್ಮಿಳಾ ನಿಂಬೆ ಚಮಚ ಓಟ ಪ್ರಥಮ, 1 ಗಾಲಿನ ಓಟ ದ್ವಿತೀಯ. ಸಾರ್ವಜನಿಕ ಮಹಿಳೆಯರ ವಿಭಾಗ ಮಧುಕುಮಾರಿ ನಿಂಬೆ ಚಮಚ ಓಟ ಪ್ರಥಮ. ಅರ್ಚಿತಾ ಬಾಂಬಿಂಗ್ ದಿ ಸಿಟಿ ಪ್ರಥಮ, ನಿಂಬೆ ಚಮಚ ದ್ವಿತೀಯ. ಮಧುಕುಮಾರಿ ಅರ್ಚಿತಾ. ವಂದನೆಗಳು ಶ್ರೀಯುತ ರಾಮಯ್ಯ ಕಿಲ್ಲೆ ಅವರಿಗೆ. ಮುಂದಿನ ಬಹುಮಾನವನ್ನು ಅಧ್ಯಕ್ಷರು ಶ್ರೀಯುತ ಮೋಹನ್ ದಾಸ್ ಸರ್ ಇವರು ಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಭಾರತಿ ಪಾಸಿಂಗ್ ದಿ ಬಾಲ್ ಪ್ರಥಮ, ಗುಂಡೆಸೆತ ದ್ವಿತೀಯ. ಜಯಲಕ್ಷ್ಮಿ ಪಾಸಿಂಗ್ ದಿ ಬಾಲ್ ದ್ವಿತೀಯ. ಪ್ರಜ್ಞಾ 1 ಗಾಲಿನ ಓಟ ಪ್ರಥಮ, 100 ಮೀಟರ್ ಓಟ ದ್ವಿತೀಯ. ಚೈತ್ರ 100 ಮೀಟರ್ ಓಟ ಪ್ರಥಮ, ಗುಂಡೆಸೆತ ಪ್ರಥಮ. ಸರೋಜಾಚಾರ್ಯ ಮ್ಯೂಸಿಕಲ್ ಚೇರ್ ಪ್ರಥಮ. ವಂದನೆಗಳು ಶ್ರೀಯುತ ಮೋಹನ್ ದಾಸ್ ಸರ್ ಅವರಿಗೆ. ಮುಂದಿನ ಬಹುಮಾನವನ್ನು ನಮ್ಮ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂತಹ ಶ್ರೀಯುತ ಐತಪ್ಪ ಶೆಟ್ಟಿ ದೇವಂದ ಪಡಪು ಇವರು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಸರೋಜಾಚಾರ್ಯ. ರಾಜೀವಿ ಬಾಂಬಿಂಗ್ ದಿ ಸಿಟಿ ದ್ವಿತೀಯ. ಕಾಲೇಜು ವಿಭಾಗ ಪುರುಷರು ವಿಖ್ಯಾತ್ 100 ಮೀಟರ್ ಓಟ ಪ್ರಥಮ, 1 ಗಾಲಿನ ಓಟ ಪ್ರಥಮ. ವಿಖ್ಯಾತ್. ನವೀನ್ 1 ಗಾಲಿನ ಓಟ ಪ್ರಥಮ, ನಿಂಬೆ ಚಮಚ ಓಟ ಪ್ರಥಮ, 100 ಮೀಟರ್ ಓಟ ದ್ವಿತೀಯ. ನವೀನ್. ಪ್ರಣಮ್ 1 ಗಾಲಿನ ಓಟ ದ್ವಿತೀಯ, ನಿಂಬೆ ಚಮಚ ದ್ವಿತೀಯ. ಮನ್ವಿತ್ 1 ಗಾಲಿನ ಓಟ ದ್ವಿತೀಯ. ಪುರುಷರ ಗುಂಡೆಸೆತ ಶೈಲೇಶ್ ಪ್ರಥಮ, ಮಾಧವ ದ್ವಿತೀಯ. ಶೈಲೇಶ್ ಮಾಧವ ದ್ವಿತೀಯ. ಗುಂಪು ವಿಭಾಗ ಮಹಿಳೆಯರ ಹಗ್ಗ ಜಗ್ಗಾಟ ಮಧುಕುಮಾರಿ ಮತ್ತು ತಂಡ ಪ್ರಥಮ, ಭಾರತಿ ಮತ್ತು ತಂಡ ದ್ವಿತೀಯ.
ಥ್ರೋಬಾಲ್ ಚೈತ್ರ ಮತ್ತು ತಂಡ ಪ್ರಥಮ, ರಶ್ಮಿತಾ ಮತ್ತು ತಂಡ ದ್ವಿತೀಯ. ಬಾಲಕರ ಕ್ರಿಕೆಟ್ ಪ್ರಣಾಮ್ ಮತ್ತು ತಂಡ ಪ್ರಥಮ, ನವೀನ್ ಮತ್ತು ತಂಡ ದ್ವಿತೀಯ. ಪ್ರಣಾಮ್ ಮತ್ತು ತಂಡ, ನವೀನ್ ಮತ್ತು ತಂಡ. ಪುರುಷರ ಕ್ರಿಕೆಟ್ ವಿಭಾಗ ಪ್ರಖ್ಯಾತ್ ಮತ್ತು ತಂಡ ಪ್ರಥಮ, ಪ್ರಣೀಶ್ ಮತ್ತು ತಂಡ ದ್ವಿತೀಯ. ಪ್ರಖ್ಯಾತ್ ಮತ್ತು ತಂಡ, ಪ್ರಣೀಶ್ ಮತ್ತು ತಂಡ ದ್ವಿತೀಯ. ಪುರುಷರ ಹಗ್ಗ ಜಗ್ಗಾಟ ಯಾದವ ಮತ್ತು ತಂಡ ಪ್ರಥಮ, ತಿಮ್ಮಪ್ಪ ಮತ್ತು ತಂಡ ದ್ವಿತೀಯ. ತಿಮ್ಮಪ್ಪ ಮತ್ತು ತಂಡ ದ್ವಿತೀಯ. ವಿಜೇತರೆಲ್ಲರಿಗೂ ಅಭಿನಂದನೆಗಳು. ಪಡೆದಂತಹ ಎಲ್ಲ ವಿಜೇತರಿಗೂ ಆಟೋಟ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಬಹುಮಾನವನ್ನು ಯಾರಾದರೂ ಪಡೆಯುತ್ತಾರೆ, ಆದರೆ ಭಾಗವಹಿಸೋರು ಎಲ್ಲರೂ ಬೇಕು. ಅಂತಹ ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಕಾರ್ಯಕ್ರಮ ಮುಕ್ತಾಯದ ಹಂತಕ್ಕೆ ಬರ್ತಾ ಇದ್ದೇವೆ. ನಮ್ಮೊಂದಿಗಿರುವಂತಹ ಶ್ರೀಯುತ ಶೈಲೇಶ್ ಶೆಟ್ಟಿ ಅವರು ತಮ್ಮ ಎಲ್ಲ ರೀತಿಯ ಸಹಕಾರ ಯಕ್ಷಗಾನಕ್ಕೆ ಯುವಕ ಮಂಡಲಕ್ಕೆ ಇದೆ ಎನ್ನುವುದನ್ನು ಅಲ್ಲಿಂದಲೇ ಹಾರೈಸಿದ್ದಾರೆ. ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದವರು ನಮ್ಮವರು, ಆತ್ಮೀಯರು, ಧಾರ್ಮಿಕ ಸಾಮಾಜಿಕವಾಗಿ ನಿರಂತರವಾಗಿ ಸೇವೆ ಮಾಡುತ್ತಿರುವವರು, ಶ್ರೀ ಅನಂತ ಪದ್ಮನಾಭ ದೇವಸ್ಥಾನ ಕೊಂಡೆವರು. ಇದರ ಆಡಳಿತ ಮುಕ್ತೇಸರಾಗಿ ಪ್ರಸ್ತುತವಾಗಿ ಬಹಳ ದೊಡ್ಡ ಕ್ಷೇತ್ರದ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವರು ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತಹ ಶ್ರೀಯುತ ಐತಪ್ಪ ಶೆಟ್ಟಿ ದೇವಂದ ಪಡಪು ತಮ್ಮ ಅಧ್ಯಕ್ಷೀಯ ಮಾತುಗಳನ್ನು ಆಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಸರ್ವ ದೈವದೇವಿಯರಿಗೆ ಕೈ ಮುಗಿಯೊಂದು ಮಿತ್ತುಗುಳ್ಳದನ ಹಿರಿಯರಕ್ಲೆಗ್ಲ ತೀರ್ತು ತೂಪಣಕ್ಲೆಗ್ಲ ಮಾಂತೆರೆಗ್ಲ ಒಂಜಿ ನಮಸ್ಕಾರ ಮಂತೊಂದು ದಾಯಿ ಬಂಡ ಯಾನ್ ಸಭಾ ಅಧ್ಯಕ್ಷರು ಯಾನ್ ಭಾಷಣ ಮಂತನ ಎತ್ತು ಇಂಚನೆ ಪಿರೌಡು ಬೇಲೆ ಮಂತ ಏನೋ ಅಧ್ಯಕ್ಷನ ಮಂತೇರು ಪೂರೆಟ್ಲ ಅಂಚಾದು ನಮಗೆ ಲೆಪ್ಪಣಗಳು ಬಂಡೆ ಈಗ ಅಧ್ಯಕ್ಷ ಭಾಷಣ ಮಂತೇರು ತೆರಿಪುಜಿ ನನ್ನ ಐಕ್ಯ ಒಯ್ತು ವಾಡಿಸ್ತಿಂದು ಅಪಂಡೇರಿ ಬಲ್ಲೆ ಖಾಲಿ ಪುಲ್ಲೆ ಬೊಕ್ಕ ಎಂಕ್ಲು ಪೂರಲ್ಲ ಅಂಚಾದು ಮುಲ್ತ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಲ ರೀ ದುರ್ಗಾನಗರ ಮುಲ್ತ ಜವನೇರು ಸುರು ನಮಸ್ಕಾರ ಹಾಕೋಣ ದಾಯ ಪಂಡ 55 ವರ್ಷ ನಿನ್ನ ದಡಪ ಒಂದು ಬರ್ಪುಣ ಎಂಕಾಯಿನ 51 ಈ 4 ವರ್ಷ ದುಂಬಿಗೆ ಈ ಆಟ ಅಂತೀರಿ ಈ ಆಟ ಒಟ್ಲ ಇಂಚಿನಾತನ ಬಂಡದಂಡ ಈ ಆಟದ ನಿತ್ತ ಮಂದಿರ ಕಟ್ಟುನಕ್ಕಲ್ಲ ನಮ್ಮ ಹಿರಿಯ ಅಕ್ಲೆಗಳೊಂಜಿ ದೇವರನ್ನು ಎದುರು ಏನು ಧನ್ಯವಾದ ಮಾಡ್ಬಿಡು ದಯ ಬಂಡ ಇಂಚಿನೊಂಜಿ ಕಟ್ಟೋಡು ನಾಂಡ್ಲ ಅಕ್ಲೆ ಅಂಚಿನ ಯೋಗ್ಯತೆ ಇತ್ತು ದಾಯ ಬಂಡ ಇಂಚಿನೊಂಜಿ ವಸ್ತು ಅವನ್ನ ಇತ್ತಿನೆಟ್ಟು ನಂಗೆ ಈ ಸ್ಟೇಜ್ ಉಂಟು ಎಂಕ್ಲೊಂಜಿ ನನ್ನ ಯೋಗತಿಗಿನ ಅಧ್ಯಕ್ಷ ಭಾಷಣ ಅಂತಾರೆ ದಾಯ ಬಂಡ ದುಂಬು ಇನಿ ಎಲ್ಲಂಜಿ ಶುಕ್ರವಾರದಾನಿ ಮುಡಿಮಾರಿ ಚಂದ್ರಸ ಪೂಜಾರ್ನೊಂಜಿ ಆಟ ಒಂದುಂಟು ಈ ಆಟೋಗು ಎಂಕ್ಲು ಪಜ್ಜೆ ಇನ್ನು ಮಂತ ಬರ್ಪಡೆ ದಾಯ ಬಂಡ ಅಲ್ಪ ಕುಳ್ಳ್ಯಾರ ಜಾಗೈತಿ ಕುರ್ಸುಜ್ಜಪ್ಪಗ ಅಪಗ ಇಲ್ಲ ಅಮ್ಮೇರು ನಾಲ್ಕು ಬುಡ್ಪುಲ್ಲದ್ದೇರು ಆಟೋ ಬಾಯರು ಪೋಡ್ಸ್ಬೇಕು ಕುಳ್ಳೆ ಅನ್ನೋದು ಬಾರಿ ಪೋಡ್ಪಾ ಅಂತೀರು ಇನ್ನು ಮುಲ್ಪದಕ್ಲ ಮೊಬೈಲ್ ಅಂತ ಕಮ್ಮಿ ಉಂಟು ಊರು ಎದುರುಲ್ಲ ಜನ ಉಂಟು ಬೋಟೈನ ಹಾಕ್ತಿ ಇದು ನಾನು ಎದುರುಕೊಳ್ಳಾಕ್ಲಂಡು ದಾಲಜ್ಜಿಂದು ಅಂಚ ಇನಿ ಮುಲ್ಪಾಯಿನ ಅಂಚನ ಈ ಕಾರ್ಯಕ್ರಮ ಈ ಜವಣೇರ್ನ ಈ ನೆಟ್ಟು ಒಗ್ಗಟ್ಟು ಈ 55 ವರ್ಷ ಇನ್ನೇನು ನಡಪ ಒಂದು ಬರ್ತಾರತ್ತ ಮಲ್ಲ ನಮ್ಮೊಂಜಿ ಭಾಗ್ಯ ಅಂತ ಬರಲಿ ದಯ ಪಂಡಿತ ಓಲ್ಲ ಒಂಜಿ ಸಂಘ ಸಮಸ್ಯೆ ಅಂತ ನಾವು ಅಂತ ನನಗೆ ಆಯನ ತುಚ್ಚ ತುರ್ದವು ಅಡಿಗೆ ಮುಲ್ಪ ಈ ವಿಜೃಂಭಣೆ ನಲ್ಲೊಂಜಿ 100 ವರ್ಷ ಮುಟ್ಟ ಈ ಇಂದು ಬಾದು ವಿಜೃಂಭಣೆ ನಡಪಂಚಿನ ಯೋಗ ನೆಕ್ಕು ಬೋರ್ಡು ಈತ ಈ ವಿಷಯಡ್ಲ ಈ ಆಟೋಗೆ ತುಂಬ ಪೋಯಿನಟ್ಲಂಚನೆ ಈ ಆಟೋ ಪಣ ಏಟ್ಲ ಕಾಸು ಎತ್ತ ಪಂಡೇರು 3 ರೂಪಾಯಿ ಹಿಡ್ದನ್ನ ಈ ಬೇಲೆ ಪುರ ಆತನದು ದುಂಬು ಎಂಕ್ಳು ಈ ಆಟೋ ಬಣ್ಣಗ ಓಳ ಕಂಡದು ಕೊರಂಟು ಕೊಯ್ದು ಐನು ಮಾರ್ದು ಎಂಕ್ಳು ಇನ್ನಕ್ಕೆ ಆಟೋ ಒತ್ತೋಯ್ತ ಕಂಡದು ಅವಳ ಚಕ್ಕುಲಿ ಸುಗಣಪ್ಪ ಚಿಕ್ಕುಂಡೆ ಬಾರಿ ಮಕ್ಕಳ ದುಂಬು ಇತ್ತು ಆ ಸೋಜಿ ಮಲ್ಲ ಕ್ಲಾಸ್ ಇಡು ಇನಿ ಜೋಕ್ಲೆ ಸೋಜಿಲ ಬಡ್ಚಿ ದಾಲ ಬಡ್ಚಿ ಮೊಬೈಲ್ ಕೈಟ್ಟು ಕೊರ್ನಂದ್ರೆ ಬಂಜಿಗ್ಲ ಬಡ್ಚಿ ಅಂಚಾದ ಇಂಚಿನ ಕಾರ್ಯಕ್ರಮ ಅವಳು ಆವಂದಿತ್ತದು ಮಾಂತೇರಗ್ಲ ಎಡ್ಡೆ ಆರೋಗ್ಯ ಕೊರದು ಈ ದುರ್ಗಾ ಪರಮೇಶ್ವರ ಯಕ್ಷಗಾನ ಯುವಕ ಮಂಡಲ ರೀ ಕಿನ್ಯ ಮೆಕ್ಲೆಗೆ ನಲ್ಲ ಇಂಚಿನ ಆರೋಗ್ಯ ಕೊರದು ಎನ್ನ ಅಧ್ಯಕ್ಷಗಾನೋಗು ಇಂದುಕೊಂದು ಮಂತ್ರಿಕ್ಕೆ ಎನ್ನ ರಡ್ಡೆ ಈ ಪಾತ್ರೆ ಇಂದು ಕೊರು ಏನು ಕ್ಯೂನುಂಡೆ
ಪಾತೆರ ತೆರುವಿಜಿ ಬಂಡೇರ ಆಡ ಪಾತೆರಡು ಬಾರೆಲ್ಲ ಮಾತೆರೆಲ್ಲ ತೆಲಿಪಾಯಿರ ಆತ ಶೋಕದ ಪಾತೆರ ಎಲ್ಲೇ ಪುಣಗದ ಅನುಭವಲೇ ನಮಗೆ ನೆನಪುಣವೇ ಒಂಜಿ ಖುಷಿ ಖಂಡಿತವಾದ ಹಂಚಿದ ಖುಷಿತ ಪಾತೆರ ಬಂಡೇರು ನನೊಂಜಿ ಪಾತೆರ ಬಂಡೇರು 100 ವರ್ಷ ಆವಾಡು ಖಂಡಿತವಾದ್ಲ 100 ವರ್ಷ ಆವಾಡ ಆಯ್ತ ಪಣ್ಣ ಆ 100 ವರ್ಷಗಾನಾಗ ಈರ್ಲ ಎಂಕುಲ್ಲ ಮಾತೆರ್ಲ ಉಪ್ಪುಗ ಆ ದೇವರೈಕ ಅನುಗ್ರಹ ಮಾಡ್ಪಾಡು ಪಣ್ಣದಕ್ಕೆ ಏನೊಂದು ಇರ್ನ ಪಾತೆರಗು ಸೊಲ್ಮೆ ಸಂದ ಒಂದು ಇತ ಸಭೆಯಲ್ಲಿ ಎಸ್ದ ಅಕೇರಿದ ಹಂತಗೂ ಬರೋದಿಲ್ಲ. ಧನ್ಯವಾದ ಸಮರ್ಪಣೆ ಶ್ರೀಯುತ ಕೃಷ್ಣಪ್ಪ ಕಿನ್ಯ ಇಮೆರೆದು. ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀ ದುರ್ಗಾಂಬೆ ನಮಃ. 56ನೇ ವರ್ಷ ನಮ್ಮ ಶ್ರೀ ದುರ್ಗಾ ಪರಮೇಶ್ವರಿ ಯುವಕ ಮಂಡಲ ದುರ್ಗಾಪುರ ಕಿನ್ಯ ಇದೀಗ 56ನೇ ವರ್ಷದ ಈ ಸಭಾ ಕಾರ್ಯಕ್ರಮದ ಕೊನೆಯ ಹಂತ ಧನ್ಯವಾದ ಕಾರ್ಯಕ್ರಮ. ಇಂದಿನ ನಮ್ಮ ಈ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಲ ಸಭಾ ಕಾರ್ಯಕ್ರಮದ ಉದ್ಘಾಟನಾ ದೀಪ ಪ್ರಜ್ವಲನೆ ಮಾಡಿದಂತಹ ಶ್ರೀ ನಮ್ಮ ಕ್ಷೇತ್ರದ ಮಲರಾಯ ದೈವದ ಪಾತ್ರಿ ಶ್ರೀ ಮಹಿಂದ ಪೂಜಾರಿ ಮಿತ್ತಾಡ ಇವರಿಗೆ ನಮ್ಮ ಶ್ರೀ ದುರ್ಗಾ ಪರಮೇಶ್ವರಿ ಹಾಗೂ ನಮ್ಮೆಲ್ಲರ ಪರವಾಗಿ ಅನಂತ ಧನ್ಯವಾದಗಳು. ಹಾಗೆ ಅಧ್ಯಕ್ಷತೆಯನ್ನು ವಹಿಸಿದವರು ಶ್ರೀ ಐತಪ್ ಶೆಟ್ಟಿ ದೇವಂದ ಪಡಪು, ನಮ್ಮ ಆತ್ಮೀಯರು, ಆಡಳಿತ ಮುಕ್ತೇಶ್ವರು ಶ್ರೀ ಅನಂತ ಪದ್ಮನಾಭ ದೇವಸ್ಥಾನ ಕೊಂಡವರು, ಇವರಿಗೂ ನಮ್ಮ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಸಂಘ ಹಾಗೂ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಹಾಗೆ ಇನ್ನೋರ್ವರು ನಮ್ಮ ಹತ್ತಿರದವರು ಶ್ರೀಮತಿ ಸುಷ್ಮಾ ದಿನಕರ್ ಟ್ರಾನ್ಸ್ಫಾಲರು, ಶ್ರೀ ಶಾರದಾ ವಿದ್ಯಾನಿಕೇತನ ಪಬ್ಲಿಕ್ ಸ್ಕೂಲ್ ದೇವಿಪುರ ತಲಪಾಡಿ, ಇವರಿಗೂ ನಮ್ಮ ಸಂಘದ ಹಾಗೂ ನಮ್ಮೆಲ್ಲರ ಪರವಾಗಿ ಅನಂತ ಧನ್ಯವಾದಗಳು. ಹಾಗೆ ಇನ್ನೊಬ್ಬರು ನಮ್ಮ ಮಿತ್ರರಾದಂತಹ ಶ್ರೀ ವಿಶ್ವನಾಥ್ ಕುಲಾಲ್ ನಡರ್, ವ್ಯವಸ್ಥಾಪನಾ ಸಮಿತಿ ಸದಸ್ಯರು, ಶ್ರೀ ಕ್ಷೇತ್ರ ಕೊಂಡಾಣ, ಇವರಿಗೂ ಧನ್ಯವಾದಗಳು. ಹಾಗೆ ಶೈಲೇಶ್ ಶೆಟ್ಟಿ ದೇವಪುರ ಉಪಾಧ್ಯಕ್ಷರು ಬಿಜೆಪಿ ಮಂಗಳೂರು ಮಂಡಲ, ಇವರಿಗೂ ನಮ್ಮ ಸಂಘ ಹಾಗೂ ನಮ್ಮೆಲ್ಲರ ಪರವಾಗಿ ಹಾರ್ದಿಕ ಧನ್ಯವಾದಗಳು. ಹಾಗೆ ಗೌರವ ಉಪಸ್ಥಿತಿಯಲ್ಲಿರುವಂತಹ ಶ್ರೀ ರಾಮಕಿಲ್ಲೆ ಹಾಗೆ ನಮ್ಮ ಸಂಘದ ಅಧ್ಯಕ್ಷರಾದಂತಹ ಮೋಹನ್ದಾಸ್ ಸರ್ ಅವರಿಗೂ ಧನ್ಯವಾದಗಳು. ಹಾಗೆ ನಮ್ಮ ಇಂದಿನ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರೂಪಣೆ ಮಾಡಿದಂತಹ ಶ್ರೀ ವಿದ್ಯಾಧರ್ ಶೆಟ್ಟರು ಅವರು ಒಂದು ಗಳಿಗೆ ವೇದಿಕೆಗೆ ಬರಬೇಕು, ಅವರಿಗೆ ಗೌರವವನ್ನು ಕೊಡಬೇಕು. ಹಾಗೆ ನಮ್ಮ ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಸಂಘ ಹಾಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ವಿದ್ಯಾಧರ್ ಶೆಟ್ಟಿ ಹೊಸಕುರಲ್ ಇವರು ವೇದಿಕೆ ಬರಬೇಕು. ಅಧ್ಯಕ್ಷರು ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಹಾಗೆ ನಮಗೆ ಇಷ್ಟೆಲ್ಲ ವ್ಯವಸ್ಥೆ ಆಗಬೇಕಿದ್ರೆ ಶಾಮಿಯಾನ ಇದನ್ನು ಕುರ್ಚಿ ಇದೆಲ್ಲ ಬೇಕು. ಇದನ್ನು ಒದಗಿಸಿಕೊಟ್ಟವರು ಶ್ರೀ ಲಕ್ಷ್ಮೀ ಶಾಮಿಯಾನ ಪಣಿ ಸುಕೇಶ್ ಭಂಡಾರಿ ಮತ್ತು ಬಳಗದವರು, ಇವರಿಗೂ ನಮ್ಮ ಸಂಘದ ಪರವಾಗಿ ಹಾಗೂ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ವಂದನೆಗಳು. ಹಾಗೆ ಉತ್ತಮವಾಗಿ ಲೈಟ್ಸ್ ಮತ್ತು ಸೌಂಡ್ ಸಿಸ್ಟಮ್ ಮಾಡಿದಂತಹ ಚುಮ್ಮಿ ಎಲೆಕ್ಟ್ರಿಕಲ್ಸ್ ಕೊಂಡಾಣ ಮಾಲಕರಾದಂತಹ ವಾಸು ಕೊಂಡಾಣ ಹಾಗೂ ಅವರ ತಂಡದವರಿಗೆ ಅನಂತ ಧನ್ಯವಾದಗಳು. ಹಾಗೆ ನಮಗೆ ನಿನ್ನೆ ಮತ್ತು ಇವತ್ತು ಒಳ್ಳೆ ಅಡಿಗೆಯನ್ನು ಮಾಡಿಕೊಟ್ಟಂತಹ ಶ್ರೀದೇವಿ ಕೇಟ್ರಸ್ ಬೋಳಿಯಾರ್, ಹೇಮಂತ್ ಮತ್ತು ಬಳಗ ಅವರಿಗೂ ನಮ್ಮ ಸಂಘದ ಪರವಾಗಿ ಅನಂತ ಧನ್ಯವಾದಗಳು. ಹಾಗೆ ಇಂದಿನ ಇಷ್ಟು ಜನರಿಗೆ ಊಟದ ವ್ಯವಸ್ಥೆ ಅನ್ನದಾನದ ಸೇವೆಯನ್ನು ಮಾಡಿದವರು ಚೈತ್ರ ದೇವ್ ಮೇಗಿನ ಪಂಜಾಲ ಮತ್ತು ಅವರ ಮನೆಯವರಿಗೆ ನಮ್ಮ ಸಂಘದ ಪರವಾಗಿ ಹಾಗೂ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ವಂದನೆಗಳು. ಇನ್ನೊಂದು ಮೊನ್ನೊಬ್ಬರು ಇಲ್ಲಿ ಬಲ್ಲೆ ಬಂದಾಗೆ ಹುಲ್ಲು ಬೆಳೆದಿತ್ತು, ಇದನ್ನೆಲ್ಲ ಕತ್ತರಿಸಿದವರು ನಮ್ಮ ಹತ್ತಿರದವರು ರಂಗದೇವಿನಗರ್ ಅಂತೇಳಿ, ಅವರಿಗೂ ನಮ್ಮ ಸಂಘದ ಪರವಾಗಿ ಅನಂತ ವಂದನೆಗಳು. ಹಾಗೆ ಇನ್ನೊಂದು ಬಸ್ ಸ್ಟ್ಯಾಂಡ್ ಒಂದು 10 ವರ್ಷ ಆಯಿತು ಪೇಂಟ್ ಆಗದೆ, ನಾವು ಹೊಡೆಯುತ್ತಾ ಇದ್ದೇವೆ ಇದಕ್ಕೆ. ಆದರೆ ಈಗ ಸರ್ಕಾರದ ಇದು ರಾಜಕೀಯ ಬಂತು, ಕಟ್ಟಿಸಿದರು ನಾವೇ, ಆದರೆ ಪೇಂಟ್ ಹೊಡೆಯಲಿಕ್ಕಾಗ ಸ್ವಲ್ಪ ರಾಜಕೀಯ ಬಂತು, ಬೇಡ ನಾವು ಪಂಚಾಯತ್ ಹೊಡೆಯುತ್ತೇವೆ ಅಂತ ಹೇಳಿದರು. ಮಾಡ್ತೇವೆ ಅಂತ ಹೇಳಿ ಮೊನ್ನೆವರೆಗೆ ಮಾಡಲಿಲ್ಲ. ನಾವು ಹಠ ಹಿಡಿದು ಕೂಡಲೇ ಅದಕ್ಕೆ ಸ್ಪಂದಿಸಿ 2 ದಿವಸದಲ್ಲಿ ಪೇಂಟ್ ಹೊಡೆದು ಕೊಟ್ಟಿದ್ದಾರೆ. ನಮ್ಮ ಕಿನ್ಯ ಅಧ್ಯಕ್ಷರು, ಅಭಿವೃದ್ಧಿ ಅಧಿಕಾರಿ ಹಾಗೂ ಸರ್ವ ಸದಸ್ಯರು ಕಿನ್ಯ ಗ್ರಾಮ ಪಂಚಾಯತ್ ಅವರಿಗೂ ಅನಂತ ಧನ್ಯವಾದಗಳು. ಹಾಗೆ ಏನು ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕರಿಸಿದಂಥ ಎಲ್ಲರಿಗೂ ಒಂದೇ ಮಾತಲ್ಲಿ ಧನ್ಯವಾದವನ್ನು ಹೇಳುತ್ತಾ ಇಂದಿನ ಧನ್ಯವಾದ ಕಾರ್ಯಕ್ರಮವನ್ನು ಮುಗಿಸಿಬಿಡ್ತೇನೆ. ಒಂದು ಸೊಗಸನ್ನು ನೋಡಬೇಕಿದ್ರೆ ನಮ್ಮ ಮಕ್ಕಳ ಯಕ್ಷಗಾನವನ್ನು ನೋಡಲೇಬೇಕು ಅಂತ ಹೇಳಿಕೊಳ್ಳುತ್ತಾ, ಇದೀಗ ರಕ್ಷಿ ಶೆಟ್ಟೆ ಪಡ್ರೆ ನಿರ್ದೇಶನದಲ್ಲಿ ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಲ ರಿಜಿಸ್ಟರ್ಡ್ ದುರ್ಗಾಪುರ ಕಿನ್ಯ ಇದರ ಯಕ್ಷಗಾನ ತರಬೇತಿ ಕೇಂದ್ರದ ಮಕ್ಕಳಿಂದ ಯಕ್ಷಗಾನ ಬಯಲಾಟ ಮೋಕ್ಷತ್ರಯ ಯಕ್ಷಗಾನ ಬಯಲಾಟವನ್ನು ವೀಕ್ಷಿಸಬೇಕಾಗಿ ಎಲ್ಲರಲ್ಲಿ ವಿನಂತಿ ಮಾಡಿಕೊಳ್ತಾ, ಎಲ್ಲರಿಗೂ ಶುಭವಾಗಲಿ, ಎಲ್ಲರಿಗೂ ನಮಸ್ಕಾರ.